ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधा कान्त नमोऽस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जयो श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्त वृंदा। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण। ಈಶೋಪನಿಷತ್ತಿನ 15, 16, 17 ಮತ್ತು 18ನೇ ಮಂತ್ರಗಳನ್ನ ಇವತ್ತು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಇದು ನಮ್ಮ ಅಧ್ಯಯನದಲ್ಲಿ ಈಶೋಪನಿಷತ್ತಿನ ಕೊನೆಯ ಭಾಗವಾಗಿದೆ. श्री श्री राधा गोविंद की जय, श्री श्री गौर निताई की जय, श्रील प्रभुपाद की जय। ಇವತ್ತು 6ನೇ ದಿನ, ಪಾಠ 6, ಮಂತ್ರ 15ರಿಂದ 18. ಎಲ್ಲರೂ ಕೂಡ 15ನೇ ಅಧ್ಯಾಯ ಮಂತ್ರವನ್ನ ತೆಗೆಯಿರಿ. ಪುಟ ಸಂಖ್ಯೆ 73. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓ ಪ್ರಭುವೆ, ಸಕಲ ಜೀವಿಗಳ ಪೋಷಕನೇ, ನಿನ್ನ ನಿಜವಾದ ಮುಖವು ನಿನ್ನ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ಅದನ್ನು ತೆಗೆದು ನಿನ್ನನ್ನು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೋ. ಇಲ್ಲಿ ಈ 4 ಶ್ಲೋಕಗಳನ್ನ ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಶರೀರ ತ್ಯಾಗ ಮಾಡಬೇಕಾದ್ರೆ ತಾನು ಯಾವ ರೀತಿಯಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು ಅನ್ನೋದನ್ನ ಇದು ನಮಗೆ ಸೂಚಿಸ್ತದೆ. ಆ ಒಂದು ಪ್ರಾರ್ಥನೆಯ ಕುರಿತಾಗಿ ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ಭಕ್ತ ಆ ಭಗವಂತನಲ್ಲಿ ಏನು ಕೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಭಗವಂತನ ನಿಜವಾದಂತಹ ಮುಖವನ್ನ ನೋಡ್ಬೇಕು. ಅಲ್ಲಿ ನೋಡ್ಲಿಕ್ಕೆ ಯಾವುದರಿಂದಾಗಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಆ ತೇಜಸ್ಸು, ಭಗವಂತನ ಸುತ್ತ ಇರುವಂತಹ ಬ್ರಹ್ಮ ತೇಜಸ್ಸು ಏನಿದೆ ಅದು ಭಗವಂತನ ಮುಖವನ್ನ ಮುಚ್ಚಿದೆ. ಅದನ್ನ ತೆಗೆದು ನನಗೆ ನಿನ್ನ ಮುಖವನ್ನ ನೋಡುವಂತಹ ಅವಕಾಶವನ್ನ ಮಾಡಿಕೊಡು ಅಂತೇಳಿ ಇಲ್ಲಿ ಭಕ್ತನು, ಅಂದ್ರೆ ಇಲ್ಲಿ ಸ್ವಯಂಭುವ ಮನುವು ಆ ಭಗವಂತ, ಯಜ್ಞನಾಮಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇರುವಂತದ್ದು. ಇದನ್ನ ಶ್ರೀಲ ಪ್ರಭುಪಾದರು ಒಟ್ಟು 10 ಪ್ಯಾರಾಗ್ರಾಫ್ಗಳ ಭಾವಾರ್ಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ 10 ಪ್ಯಾರಾಗ್ರಾಫ್ನಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಆ ಭಗವಂತನ ಪೋಷಣ ಶಕ್ತಿಯನ್ನ ಕುರಿತಾಗಿ ವಿವರಿಸ್ತಾರೆ. ಭಗವಂತನ ಪೋಷಣ ಶಕ್ತಿ ಅಂತ ಹೇಳಿದ್ರೆ ಏನು? ಎಲ್ಲವನ್ನು ಕೂಡ ಭಗವಂತನೇ ಪೋಷಿಸುವಂತಹದ್ದು. ಇದು 15ನೇ ಅಧ್ಯಾಯದ ಅರ್ಥ.
ಭಗವದ್ಗೀತೆಯ ಒಂದು ಶ್ಲೋಕವನ್ನ ಇಲ್ಲಿ ಹೇಳ್ತಾರೆ, 14ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ. ಹೇಗೆ ಆ ಬ್ರಹ್ಮನ್ ಸಾಕ್ಷಾತ್ಕಾರಕ್ಕೆ ಭಗವಂತನೇ ಆಧಾರವಾಗಿದ್ದಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖೈ ಸೈಕಾಂತಿಕಸ್ಯ ಚ. ನಾನು ನಿರಾಕಾರ ಬ್ರಹ್ಮನಿಗೆ ಮೂಲಾಧಾರ. ಆ ಬ್ರಹ್ಮ ಆತ್ಯಂತಿಕ ಸುಖದ ನೆಲೆ, ಅಮರ್ತ್ಯ, ನಾಶ ಹೊಂದದೇ ಇರುವಂತಹದ್ದು ಮತ್ತು ಶಾಶ್ವತವಾದದ್ದು. ಅಂತಹ ಬ್ರಹ್ಮಜ್ಯೋತಿಗೆ ಭಗವಂತನು ಆಧಾರನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಆ ಭಗವಂತನ ಸಾಕ್ಷಾತ್ಕಾರದಲ್ಲಿ ಇರುವಂತಹ 3 ಹಂತಗಳು, ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಸಾಕ್ಷಾತ್ಕಾರ, ಅವುಗಳ ಕುರಿತಾಗಿಯೂ ಇಲ್ಲಿ ನಮಗೆ ಪ್ರಭುಪಾದರು 2ನೇ ಪ್ಯಾರಾಗ್ರಾಫ್ನಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಾವು ಮಾಡುವಂತಹ ಸಾಧನೆ, ಭಕ್ತಿ ಏನೇ ಇದ್ರೂ ಕೂಡ ಕೊನೆಯದಾಗಿ ನಮಗೆ ಭಗವಂತನ ಅನುಗ್ರಹ ಅನ್ನುವಂಥದ್ದು ಬಹಳ ಮುಖ್ಯ. ಭಗವಂತನ ಅನುಗ್ರಹ ಇಲ್ಲದೆ, ಭಗವಂತ ತನ್ನನ್ನು ತಾನು ತೋರಿಸಿಕೊಳ್ಳದೆ ಹೋದರೆ ನಮಗೆ ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಹೆಚ್ಚಂದ್ರೆ ಬ್ರಹ್ಮಜ್ಯೋತಿಯವರೆಗೆ ಮಾತ್ರ ಹೋಗಬಹುದು. ಆದ್ರೆ ಆ ಭಗವಂತನನ್ನ, ಆ ಪರಮಾತ್ಮನನ್ನ ನಾವು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ, ಆತನ ವೈಯಕ್ತಿಕವಾದಂತಹ ಆ ಒಂದು ರೂಪವನ್ನ ಕಾಣಬೇಕು ಅಂತ ಹೇಳಿದ್ರೆ ನಮಗೆ ಆತನ ಒಂದು ಅನುಗ್ರಹದ ಅವಶ್ಯಕತೆ ಇದೆ. ಅದನ್ನೇ ಇಲ್ಲಿ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳಿ ಈ 3 ವಿಚಾರಗಳನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹಾಗೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ತನ್ನ ಎಲ್ಲಾ ಶಕ್ತಿಗಳನ್ನ ತಿಳಿಸಿದ ನಂತರ 10ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಹೇಳುವಂತಹ ಕೊನೆಯ ಮಾತು ಏನು ಅಂತ ಹೇಳಿದ್ರೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹೇ ಅರ್ಜುನ, ಈ ವಿವರವಾದ ಜ್ಞಾನದ ಅವಶ್ಯಕತೆ ಎಲ್ಲಿದೆ? ನನ್ನ ಏಕಾಂಶದಿಂದಲೇ ನಾನು ಇಡೀ ಜಗತ್ತನ್ನು ಆವರಿಸಿ ಅದನ್ನು ಉದ್ಧರಿಸುವೆ. ಆ ಭಗವಂತನ ಶಕ್ತಿ ಅನಂತವಾದದ್ದು. ನಾವು ಊಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಆ ಭಗವಂತನಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿ. ಅಂತಹ ಅನಂತ ಶಕ್ತಿಯನ್ನ ಹೊಂದಿರುವಂತಹ ಭಗವಂತ ನಮ್ಮೆಲ್ಲರನ್ನು ಕೂಡ ಪೋಷಿಸ್ತಾ ಇದ್ದಾನೆ. ಈಗ ಒಬ್ಬ ವ್ಯಕ್ತಿ ತಾನೇ ದೇವರಾಗ್ತೇನೆ ಅಂತ ಹೇಳುವುದಾದ್ರೆ ಇಲ್ಲಿ ಈ ಒಂದು ಪ್ರಾರ್ಥನೆಗೆ ಅರ್ಥ ಇರುವುದಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಜೀವನದಲ್ಲಿ ಆತನು ಯಾವಾಗ ಪರಿಪೂರ್ಣತೆಯನ್ನು ಪಡೆಯುತ್ತಾನೋ ಆಗ ತಾನು ಕೂಡ ದೇವರ ಹಾಗೆ ಆಗ್ತೇನೆ ಅಥವಾ ತಾನು ದೇವರಾಗ್ತೇನೆ ಅನ್ನುವಂತಹ ಒಂದು ವಾದ ಏನಿದೆ ಅದರ ಪ್ರಕಾರ ನೋಡಿದ್ರೆ ಇಲ್ಲಿ ಪ್ರಾರ್ಥನೆ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಈ ಒಂದು ಶ್ಲೋಕ ಇರುವಂತಹದ್ದು ಇದು ಪ್ರಾರ್ಥನೆಯ ರೂಪದಲ್ಲಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನಪ ವೃಣ್ ಸತ್ಯಧರ್ಮಾಯ ದುಷ್ಟಯೇ. ನಿನ್ನನ್ನು ನೀನು ನಿನ್ನ ಭಕ್ತನಿಗೆ ತೋರಿಸಿಕೋ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಹಾಗಾಗಿ ಜೀವನು ಅಥವಾ ಜೀವಾತ್ಮನು ಭಗವಂತನಿಗೆ ಯಾವತ್ತೂ ಕೂಡ ಸಮಾನನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಮಾನನಾಗ್ತಾನೆ ಮುಂದಕ್ಕೆ ಆತನು ಪರಿಪೂರ್ಣತೆಯನ್ನು ಪಡೆದು ಅಂತ ಆಗುವುದೇ ಆದ್ರೆ ಇಲ್ಲಿ ಈ ಪ್ರಾರ್ಥನೆಯನ್ನ ಮಾಡುವಂತಹ ಒಂದು ಸನ್ನಿವೇಶ ಬರ್ತಾ ಇರಲಿಲ್ಲ. ಹಾಗಾಗಿ ಆ ಜೀವಾತ್ಮನು ಪರಮಾತ್ಮನು ಯಾವಾಗ್ಲೂ ಕೂಡ ಪ್ರತ್ಯೇಕವಾಗಿಯೇ ಇರುವಂತಹದ್ದು. ಬ್ರಹ್ಮಜ್ಯೋತಿಯ ಬಗ್ಗೆ ನಾವು ಭಗವದ್ಗೀತೆಯ 2ನೇ ಅಧ್ಯಾಯದಿಂದ ತಿಳಿದುಕೊಂಡು ಬಂದಿದ್ದೇವೆ. ಅದನ್ನ ಸೂರ್ಯ ಪ್ರಕಾಶ, ಸೂರ್ಯಗ್ರಹ ಮತ್ತೆ ಸೂರ್ಯ ದೇವನಿಗೆ ಹೋಲಿಸ್ತಾರೆ. ಬ್ರಹ್ಮನ್ ಪರಮಾತ್ಮೇತಿ ಭಗವಾನೀತಿ ಶಬ್ದತೆ ಅಂತ ಹೇಳಿ ಆ ಭಗವಂತನ ಒಂದು ಮೂಲ ರೂಪ ಅಥವಾ ಭಗವಾನ್ ಸಾಕ್ಷಾತ್ಕಾರವನ್ನ ನಾವು ಯಾವಾಗ ಅರ್ಥ ಮಾಡಿಕೊಳ್ತೇವೋ ಆವಾಗ ನಮಗೆ ಶ್ರೀಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಮತ್ತ ಪರತರಂ ನ ಅನ್ಯತ್ ಕಿಂಚಿದಸ್ತಿ ಧನಂಜಯ. ಭಗವದ್ಗೀತೆಯ 7ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಆತನೇ ಆ ಬ್ರಹ್ಮಜ್ಯೋತಿಯ ಮೂಲವಾಗಿದ್ದಾನೆ ಮತ್ತು ಅವನು ಸಚ್ಚಿದಾನಂದ ವಿಗ್ರಹನಾಗಿದ್ದಾನೆ. ಭಗವಂತನು ಸತ್ ಅಂತ ಹೇಳಿದ್ರೆ ಯಾವಾಗಲೂ ಇರುವವನು, ನಿತ್ಯನಾಗಿರುವವನು. ಚಿತ್ ಅಂತ ಹೇಳಿದ್ರೆ ಎಲ್ಲಾ ಜ್ಞಾನವನ್ನು ಕೂಡ ಆತನು ಹೊಂದಿದ್ದಾನೆ ಮತ್ತು ಆನಂದಮಯನಾಗಿದ್ದಾನೆ. ಆತನಿಗೆ ಬೇರೆ ಯಾವುದೇ, ಆತನ ಆನಂದಕ್ಕೆ ಬೇರೆ ಯಾವುದೇ ಒಂದು ವಿಷಯದ ಅಗತ್ಯ ಇರುವುದಿಲ್ಲ. ಯಾವಾಗಲೂ ಕೂಡ ಆತ್ಮಾರಾಮನಾಗಿರುತ್ತಾನೆ. ಹಾಗೆ ವಿಗ್ರಹ ಅಂತ ಹೇಳಿದ್ರೆ ಆತನಿಗೆ ಒಂದು ರೂಪ ಇದೆ, ಆ ಆಧ್ಯಾತ್ಮಿಕವಾದಂತಹ ರೂಪ ಇದೆ. ಹೀಗೆ ಆ ಭಗವಂತನನ್ನ ಸಚ್ಚಿದಾನಂದ ವಿಗ್ರಹ ಅಂತ ಹೇಳಿ ಕರೀತಾರೆ.
ಜೀವಾತ್ಮನೂ ಕೂಡ ಸಚ್ಚಿದಾನಂದ ವಿಗ್ರಹವನ್ನೇ ಆಗಿದ್ದಾನೆ. ಆದರೆ ಈಗ ಆತನು ಭೌತಿಕವಾದಂತಹ ಶರೀರವನ್ನ ತೆಗೆದುಕೊಂಡಿರುವುದರಿಂದ ಅವನಿಗೆ ಹುಟ್ಟು, ಸಾವು, ಮುಪ್ಪು ಮತ್ತು ರೋಗಗಳು ಬರುತ್ತವೆ. ಆದರೆ ಒಂದು ಸಲ ನಾವು ಈ ಶರೀರವನ್ನು ತ್ಯಾಗ ಮಾಡಿ ಭಗವಂತನ ಧಾಮಕ್ಕೆ ಹೋದೆವು ಅಂತ ಹೇಳಿದ್ರೆ ಮತ್ತೆ ಈ ಹುಟ್ಟು ಸಾವುಗಳ ಒಂದು ಚಕ್ರದಲ್ಲಿ ನಾವು ಬರಬೇಕಾಗಿಲ್ಲ. ಅಂತಹ ಒಂದು ವಿಚಾರವನ್ನ ಇಲ್ಲಿ ಪ್ರಭುಪಾದರು 2ನೇ ಪ್ಯಾರಾಗ್ರಾಫ್ನಲ್ಲಿ 2, 3, 4, 5ರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸತ್ಯ ಧರ್ಮಾಯ ದೃಷ್ಟಯೇ, ಭಗವಂತನು ಆ ಬ್ರಹ್ಮಜ್ಯೋತಿಯ ಹೊರಗೆ ಅಥವಾ ಅದರಿಂದ ದೂರವಾಗಿ ಯಾವ ರೀತಿಯಾಗಿ ಭಗವಂತನು ತಾನು ಸ್ವತಃ ಇರ್ತಾನೆ, ಬ್ರಹ್ಮಜ್ಯೋತಿಯನ್ನು ತೆಗೆದಾಗ ಭಗವಂತನು ಯಾವ ರೀತಿಯಾಗಿ ಕಾಣಿಸಿಕೊಳ್ತಾನೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅದೇ ಆ ಒಂದು ಸಚ್ಚಿದಾನಂದ ವಿಗ್ರಹನನ್ನ ಕಾಣುವಂತಹ ಸ್ಥಿತಿ. ಆ ಭಗವಂತ ನಮ್ಮೆಲ್ಲರನ್ನು ಕೂಡ ಪೋಷಿಸುವವನಾಗಿದ್ದಾನೆ. ಅವನು ಸೃಷ್ಟಿಯನ್ನ ಮಾಡ್ತಾನೆ, ಆಮೇಲೆ ನಮಗೆ ಬೇಕಾದಂತಹ ನಮ್ಮ ಶರೀರವನ್ನು ಕೂಡ ಸೃಷ್ಟಿ ಮಾಡ್ತಾನೆ, ಮತ್ತೆ ನಮ್ಮ ಪೋಷಣೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೂಡ ಇಲ್ಲಿ ಆತನು ಇಟ್ಟಿದ್ದಾನೆ. ನಮ್ಮನ್ನ ಚೆನ್ನಾಗಿ ನಮ್ಮ ಒಂದು ಜೀವನ ನಡೀಬೇಕಾದ್ರೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಕೊಡ್ತಾನೆ. ನಮಗೆ ಕರ್ಮವನ್ನ ಮಾಡುವಂತಹ ಅವಕಾಶವನ್ನು ಮಾಡಿಕೊಡ್ತಾನೆ. ನಂತರ ಕೊನೆಗೆ ಎಲ್ಲವನ್ನು ಕೂಡ ತಾನೇ ನಾಶ ಮಾಡ್ತಾನೆ. ಹೀಗೆ ಸೃಷ್ಟಿ ಸ್ಥಿತಿ ಲಯಗಳನ್ನ ತಾನೇ ಸ್ವತಃ ಮಾಡ್ತಾನೆ. ಆ ಕ್ಷೀರೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು ಮತ್ತೆ ಕಾರಣೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು, ಹೀಗೆ 3 ವಿಷ್ಣು ರೂಪಗಳಲ್ಲಿ ಭಗವಂತನು ಈ ಪ್ರಪಂಚವನ್ನ ಪಾಲನೆ ಮಾಡ್ತಾ ಇದ್ದಾನೆ. ಸೃಷ್ಟಿ ಸ್ಥಿತಿ ಮತ್ತೆ ಲಯಗಳನ್ನ ಮಾಡ್ತಾ ಇದ್ದಾನೆ. ಈ 15 ಮತ್ತೆ 16ನೇ ಶ್ಲೋಕಗಳಲ್ಲಿ, ಮಂತ್ರಗಳಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಭಗವಂತ ದಯವಿಟ್ಟು ನನ್ನನ್ನು ಈ ಬ್ರಹ್ಮಜ್ಯೋತಿಯಿಂದ ದೂರಕ್ಕೆ ಕರೆದುಕೊಂಡು ಹೋಗು, ಅಥವಾ ಬ್ರಹ್ಮಜ್ಯೋತಿಯ ಆಚೆಗೆ ಏನಿದೆ ಅನ್ನುವುದನ್ನ ತಿಳಿದುಕೊಳ್ಳಕ್ಕೆ ನನಗೆ ಸಹಾಯ ಮಾಡು ಅಂತ ಹೇಳಿ ಕೇಳುವಂತದ್ದು. ಮತ್ತು 17, 18ನೇ ಮಂತ್ರಗಳು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಏನು ಅಂತ ಹೇಳಿದ್ರೆ, ನನ್ನ ಈ ಒಂದು ಭಕ್ತಿ ಸಾಧನೆಯಲ್ಲಿ ಇರುವಂತಹ ಎಲ್ಲ ತೊಡಕುಗಳನ್ನು ಕೂಡ ದಯವಿಟ್ಟು ನಿವಾರಿಸು ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುವಂತಹ ಮಂತ್ರ. ಅದು 17 ಮತ್ತೆ 18ನೇಯದ್ದು. 4ನೇ ಪ್ಯಾರಾಗ್ರಾಫ್ನಲ್ಲಿ ನಾವು ಇಲ್ಲಿ ಕಾಣಬಹುದು ಯಾವ ರೀತಿ ಭಗವಂತ ತನ್ನ ಭಕ್ತರ ಜೊತೆಗೆ ತಾನು ವ್ಯವಹಾರವನ್ನ ಮಾಡ್ತಾನೆ ಅಂತ ಹೇಳಿದ್ರೆ, ಇತ್ತಂ ಸತಾ ಬ್ರಹ್ಮ ಸುಖಾನುಭೂತ್ಯ ದಾಸ್ಯಂ ಗತಾನಾಂ ಪರದೈವತೇನ ಮಾಯಾಶ್ರಿತಾನಾಂ ನರದಾರಕೇಣ ಸಾಕಂ ವಿಜಹೃ ಕೃತಪುಣ್ಯ ಪುಂಜ. ನಿರಾಕಾರನಾದ ಆನಂದಮಯ ಬ್ರಹ್ಮನೆಂದು ಭಾವಿಸಲಾದ ಭಗವಂತನು ಭಕ್ತರು ದೈವವೆಂದು ಅರ್ಚಿಸುವ ಲೌಕಿಕರು ಸಾಧಾರಣ ಮನುಷ್ಯನೆಂದು ಭಾವಿಸುವಂತಹ ದೇವೋತ್ತಮ ಪರಮಪುರುಷನು ಗೊಲ್ಲ ಬಾಲಕರೊಂದಿಗೆ ಆಡಿದನು. ಆ ಬಾಲಕರಿಗೆ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ್ದರಿಂದ ಆಗ ಅವನ ಜೊತೆ ಆಡುವ ಅವಕಾಶ ಸಿಕ್ಕಿತು. ಇದು ಒಬ್ಬೊಬ್ರು ಭಗವಂತನನ್ನ ಒಂದೊಂದು ರೀತಿಯಾಗಿ ಕಾಣುವಂತಹ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನ ನಿರಾಕಾರ ಆನಂದಮಯ ಅಂತ ಹೇಳಿ ಯಾರು ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದವರು ಹೇಳ್ತಾರೆ. ಭಗವಂತ ಅಂತ ಹೇಳಿದ್ರೆ ಒಂದು ಬೆಳಕು, ಭಗವಂತ ಅಂತ ಹೇಳಿದ್ರೆ ಒಂದು ಶಕ್ತಿ. ಹಾಗೆ ಭಕ್ತರಾದವರು ಪರದೈವವೆಂದು ತಮ್ಮ ಒಂದು ಆರಾಧ್ಯ ದೈವ ಅಂತ ಹೇಳಿ ಭಗವಂತನನ್ನ ಪೂಜೆ ಮಾಡ್ತಾರೆ. ಹಾಗೆ ಲೌಕಿಕವಾದಂತಹ ಜನರು ಏನು ಮಾಡ್ತಾರೆ, ಸಾಧಾರಣ ಮನುಷ್ಯ, ಅವನೊಬ್ಬ ಸಾಧಾರಣ ಮನುಷ್ಯ ಅಂತ ಹೇಳಿ ಭಾವಿಸ್ತಾರೆ. ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ. ಮತ್ತು ಗೊಲ್ಲ ಬಾಲಕರು ಕೃಷ್ಣನು ಭಗವಂತ ಅಂತ ಹೇಳಿ ತಿಳಿಯದೇ ಇದ್ರು ಕೂಡ ಆತನನ್ನ ತಮ್ಮ ಆತ್ಮೀಯ ಸ್ನೇಹಿತ ಅಂತ ಹೇಳಿ ತಿಳಿದುಕೊಂಡು ಅವನ ಜೊತೆ ಆಟ ಆಡ್ತಾ ಇದ್ದಾರೆ. ಈ ರೀತಿ ಬೇರೆ ಬೇರೆ ಜನರು ಭಗವಂತನನ್ನ ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ತಾರೆ. ಆದ್ರೆ ಕೊನೆಗೆ ಇಲ್ಲಿ ಹೇಳುವಂತದ್ದು, ಈ ಗೊಲ್ಲ ಬಾಲಕರು ಹೇಗೆ ಆ ಭಗವಂತನನ್ನ ಐಶ್ವರ್ಯ ಜ್ಞಾನವನ್ನ ತಿಳಿಯದೆ ಕೇವಲ ಪ್ರೀತಿಯಿಂದ, ಕೇವಲ ಪ್ರೇಮದಿಂದ ಭಗವಂತನನ್ನ ಮೆಚ್ಚಿಸ್ತಾ ಇದ್ದಾರೋ ಅವರು ಎಷ್ಟೊಂದು ಪುಣ್ಯ ಕಾರ್ಯವನ್ನ ಮಾಡಿರಬಹುದು ಅಂತ ಹೇಳಿ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿ ಭಗವಂತನು ತನ್ನ ಒಂದು ಲೀಲೆಗಳನ್ನ ಆಡ್ತಾ ಇರ್ತಾನೆ ಆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಈ ರೀತಿಯಾಗಿ ಬೇರೆ ಬೇರೆ ರಸಗಳನ್ನ ಆತನು ತೋರಿಸ್ತಾನೆ.
ನಂತರ ಕೊನೆಯದಾಗಿ 6ರಿಂದ 10ನೇ ಪ್ಯಾರಾಗ್ರಾಫ್ನವರೆಗೆ ಶ್ರೀಲ ಪ್ರಭುಪಾದರು ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭಕ್ತಿಯಿಂದ ಮಾತ್ರ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಅದು ಹೇಗೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ನಾವು ಪಾಲಿಸುವಂತಹ ಬೇರೆ ಬೇರೆ ಯೋಗ ಪದ್ಧತಿಗಳು ಯಾವುದು ಅಂತ ಹೇಳಿದ್ರೆ, ಒಂದು ಸಾಂಖ್ಯ ಯೋಗ. ಅಂದ್ರೆ ಈ ಭೌತಿಕ ಪ್ರಪಂಚವನ್ನ ಬೇರೆ ಬೇರೆ ವಿಧಾನಗಳಿಂದ ವಿಭಾಗ ಮಾಡಿ ಅದರ ಮೂಲ ಯಾವುದು ಅಂತ ಹೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹದ್ದು. ಅಂದ್ರೆ ಈ ಪಂಚಮಹಾಭೂತಗಳು, ಅವುಗಳಿಂದ ಬರುವಂತಹ ಪಂಚ ತನ್ಮಾತ್ರೆಗಳು, ಅವುಗಳನ್ನು ಸ್ವೀಕರಿಸಲಿಕ್ಕೆ ನಮ್ಮಲ್ಲಿರುವಂತಹ ಪಂಚ ಜ್ಞಾನೇಂದ್ರಿಯಗಳು, ನಮ್ಮ ಒಳಗಿರುವಂತಹ ಪಂಚವಾಯುಗಳು, ಹೀಗೆ ಬೇರೆ ಬೇರೆ 5 ವಿಭಾಗವನ್ನೆಲ್ಲ ಅವಲೋಕನ ಮಾಡ್ತಾ ಹೋದಾಗ ಏನಾಗ್ತದೆ, ಆ ಭಗವಂತನನ್ನ ಈ ಭೌತಿಕ ವಿಚಾರಗಳಿಂದ ದೂರನಾಗಿದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇದು ಸಾಂಖ್ಯ ಯೋಗ ಅಂತ ಹೇಳ್ತೇವೆ. ಈ ಒಂದು ಸಾಂಖ್ಯದ ವಿವರಣೆಯಲ್ಲಿ ಎಲ್ಲಿಯೂ ಕೂಡ ಜೀವಾತ್ಮನ ಆ ಒಂದು ಸುಳಿವು ನಮಗೆ ಸಿಗುವುದಿಲ್ಲ. ಈ ಏನೆಲ್ಲ ವಿಭಾಗವನ್ನು ನಾವು ಮಾಡ್ತೇವೋ ಅಲ್ಲಿ ಎಲ್ಲಿಯೂ ಕೂಡ ಜೀವದ ಒಂದು ಮೂಲ ಯಾವುದು ಅಂತ ಹೇಳಿ ತಿಳಿಯುವುದಿಲ್ಲ. ಹಾಗಾದ್ರೆ ಈ ಎಲ್ಲಾ ಶರೀರ, ಈ ಪಂಚಭೌತಿಕವಾದಂತಹ ಶರೀರವು ಚಲಿಸುವಂತೆ ಮಾಡುವಂಥದ್ದು ಯಾವುದು ಅಂತ ಹೇಳಿ ವ್ಯಕ್ತಿಯು ಯೋಚನೆ ಮಾಡಿದಾಗ ಅವನಿಗೆ ಆ ಭಗವಂತ, ಆ ಜೀವಾತ್ಮ ಮತ್ತೆ ಆ ಪರಮಾತ್ಮನ ಇರವು ತಿಳಿದು ಬರ್ತದೆ. ಇದು ಸಾಂಖ್ಯ ಯೋಗ. ಇನ್ನು ಜ್ಞಾನ ಯೋಗದಲ್ಲಿ ಏನಾಗ್ತದೆ, ಜ್ಞಾನ ಯೋಗವನ್ನ ಅಭ್ಯಾಸ ಮಾಡುವಂತಹ ವ್ಯಕ್ತಿ ಭಗವಂತನ ಶಕ್ತಿಯನ್ನ ಅರ್ಥ ಮಾಡಿಕೊಳ್ತಾನೆ. ಆ ಪರಮಾತ್ಮ, ಆ ಭಗವಂತನ ಆ ಪರಮಾತ್ಮನ ಶಕ್ತಿ ಯಾವ ರೀತಿಯಾಗಿದೆ, ಈ ಪ್ರಪಂಚದ ಎಲ್ಲಾ ಕಾರ್ಯಗಳು ಕೂಡ ನಡೀಬೇಕು ಅಂತ ಹೇಳಿದ್ರೆ ಆತನ ಒಂದು ಅನುಮತಿ ಬೇಕು. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೆ ಕೂಡ ಭಗವಂತನ ಅನುಮತಿ ಇರಲೇಬೇಕು. ಅನುಮತಿ ಇಲ್ಲದೆ ಹೋದ್ರೆ ನಮ್ಮ ಯಾವ ಕಾರ್ಯಗಳು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಎಲ್ಲಾ ಕಾರ್ಯಗಳನ್ನ ನಡೆಸಿಕೊಡುವಂತಹ ಭಗವಂತನ ಶಕ್ತಿಯ ಅರಿವು ನಮಗೆ ಆಗುತ್ತದೆ. ಯಾವಾಗ ಅಂತ ಹೇಳಿದ್ರೆ ಆ ಪರಮಾತ್ಮನ ಸಾಕ್ಷಾತ್ಕಾರವಾದಾಗ. ಆ ಪರಮಾತ್ಮನ ಶಕ್ತಿಯ ಸಾಕ್ಷಾತ್ಕಾರವಾದ್ರೂ ಕೂಡ ಭಗವಂತನ ಚಟುವಟಿಕೆಗಳ ಸಾಕ್ಷಾತ್ಕಾರ ಆಗಿರುವುದಿಲ್ಲ, ಅಥವಾ ಭಗವಂತನ ಆ ಒಂದು ಏನು ಭಗಗಳು 6 ಐಶ್ವರ್ಯಗಳೇನಿವೆ ಅವುಗಳ ಒಂದು ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದ್ರೆ ವ್ಯಕ್ತಿಯು ಭಕ್ತಿ ಯೋಗವನ್ನ ಅಭ್ಯಾಸ ಮಾಡಬೇಕು. ಇಲ್ಲಿ 6ನೇ ಪ್ಯಾರಾಗ್ರಾಫ್ ನಲ್ಲಿ ಹೇಳ್ತಾರೆ, ಶ್ರೀಕೃಷ್ಣನು ಎಂದೂ ವೃಂದಾವನವನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿರುವುದರಿಂದ ಅವನು ಸೃಷ್ಟಿ ಕಾರ್ಯವನ್ನು ಹೇಗೆ ನಿರ್ವಹಿಸುತ್ತಾನೆ ಎಂದು ಯಾರಾದರೂ ಕೇಳಬಹುದು. ಇದನ್ನು ಭಗವದ್ಗೀತೆಯಲ್ಲಿ ಉತ್ತರಿಸಲಾಗಿದೆ. ಭಗವಂತನು ಸ್ವಾಂಶ ವಿಸ್ತರಣೆಯಿಂದ ಇಡೀ ಐಹಿಕ ಸೃಷ್ಟಿಯನ್ನು ಆವರಿಸುತ್ತಾನೆ. ಐಹಿಕ ಸೃಷ್ಟಿ ಸ್ಥಿತಿ ಲಯಗಳು ಭಗವಂತನಿಗೂ ಈ ಸೃಷ್ಟಿ ಸ್ಥಿತಿ ಲಯಗಳಿಗೂ ಯಾವುದೇ ಸಂಬಂಧ ಇಲ್ಲ. ಆದರೂ ಕೂಡ ಅವನು ಪರಮಾತ್ಮ ರೂಪದಿಂದ ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾನೆ. ಹೀಗೆ ಭಗವಂತ ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಭಗವಂತನ ಆ ಒಂದು ಶಕ್ತಿತ್ವ, ಎಲ್ಲಾ ಕಡೆ ಆತನು ಇದ್ದಾನೆ. ಇನ್ನು ಭಗವತ್ ಸಾಕ್ಷಾತ್ಕಾರ, ಅದರ ಬಗ್ಗೆ ಇಲ್ಲಿ ಪ್ರಭುಪಾದರು ಮುಂದಕ್ಕೆ 7ನೇ ಪ್ಯಾರಾಗ್ರಾಫ್ ನಲ್ಲಿ ತಿಳಿಸ್ತಾ ಹೋಗ್ತಾರೆ. ಹೇಗೆ ಜ್ಞಾನ ಯೋಗದಿಂದ, ಅಷ್ಟಾಂಗ ಯೋಗದಿಂದ ಮತ್ತು ಭಕ್ತಿ ಯೋಗದಿಂದ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ಒಂದೊಂದಾಗಿಯೇ ತಿಳಿಸಿಕೊಡ್ತಾರೆ. ಹೇಗೆ ಆ ಒಂದು ಭಗವಂತನ ಪರಮಾತ್ಮ ಸ್ವರೂಪದಿಂದ ಸ್ವಾಂಶ ವಿಸ್ತರಣದಲ್ಲಿ ಇಲ್ಲಿ ಬ್ರಹ್ಮ, ವಿಷ್ಣು ಮತ್ತೆ ಶಿವ ಅನ್ನುವಂತಹ 3 ತ್ರಿಮೂರ್ತಿಗಳಲ್ಲಿ ಭಗವಂತನ ಪರಮಾತ್ಮ ಸ್ವರೂಪವು 3 ಸ್ವಾಂಶ ವಿಸ್ತರಣೆಗಳಲ್ಲಿ ಒಂದು. ಈ 3 ಒಟ್ಟಾಗಿ ವಿಷ್ಣು ತತ್ವ ಎಂದು ಕರೆಯುತ್ತಾರೆ. ಈ ವಿಶ್ವದಲ್ಲಿನ ವಿಷ್ಣು ತತ್ವವನ್ನು ಕ್ಷೀರೋದಕಶಾಹಿ ವಿಷ್ಣು, ಅಂದ್ರೆ ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ ತ್ರಿಮೂರ್ತಿಗಳಲ್ಲಿ ಒಬ್ಬ ಎಂದು ಕರೆಯುತ್ತಾರೆ. ಅಂದ್ರೆ ಕ್ಷೀರೋದಕಶಾಹಿ ವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದಾನೆ ಮತ್ತು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿಯೂ ಕೂಡ ಆತನು ಅಂತರ್ಯಾಮಿಯಾದ ಪರಮಾತ್ಮನಾಗಿ ಇರ್ತಾನೆ. ಇನ್ನು ಗರ್ಭೋದಕಶಾಹಿ ವಿಷ್ಣು ಎಲ್ಲ ಈ ಒಂದು ಪ್ರಪಂಚದ ಸಮಷ್ಟಿತ ಪರಮಾತ್ಮನಾಗಿದ್ದಾನೆ. ಗರ್ಭೋದಕಶಾಹಿ ವಿಷ್ಣು ಆತನ ನಾಭಿಯಿಂದ ಬ್ರಹ್ಮನು ಹುಟ್ಟುತ್ತಾನೆ.
ಹಾಗಾಗಿ ಈ ಇಡೀ ಒಂದು ಏನು ವಿಶ್ವ ಇದೆ ಅದಕ್ಕೆ ಪರಮಾತ್ಮ ರೂಪಿಯಾಗಿ ಇರುವಂತಹದ್ದು ಗರ್ಭೋದಕಶಾಹಿ ವಿಷ್ಣು. ಪ್ರತಿಯೊಂದು ಜೀವಿಯಲ್ಲಿಯೂ ಪರಮಾತ್ಮನಾಗಿರುವಂತಹದ್ದು ಕ್ಷೀರೋದಕಶಾಹಿ ವಿಷ್ಣು, ಮತ್ತು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಪರಮಾತ್ಮ ರೂಪಿಯಾಗಿರುವಂತಹದ್ದು ಗರ್ಭೋದಕಶಾಹಿ ವಿಷ್ಣು. ಮತ್ತೆ ಅದರಾಚೆ ಇರುವಂತಹದ್ದು ಕಾರಣೋದಕಶಾಹಿ ವಿಷ್ಣು. ಆತನು ಎಲ್ಲ ವಿಶ್ವಗಳ ಸೃಷ್ಟಿಕರ್ತನಾಗಿದ್ದಾನೆ ಮತ್ತು ಎಲ್ಲ ಐಹಿಕ ದ್ರವ್ಯಗಳನ್ನ ಆತನು ಸೃಷ್ಟಿ ಮಾಡಿದ್ದಾನೆ. ಹೀಗೆ ಈ ಒಂದು ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕದ ಮುಖಾಂತರ ಇದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಕೋಟಿಶ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಮನಂತಮಶೇಷಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೋಟಿ ಕೋಟಿ ವಿಶ್ವಗಳಲ್ಲಿ ಅಸಂಖ್ಯಾತ ಲೋಕಗಳಿವೆ. ಪ್ರತಿಯೊಂದು ಇತರ ಲೋಕಗಳಿಗಿಂತ ಸ್ವರೂಪದಲ್ಲಿ ಭಿನ್ನ. ಈ ಲೋಕಗಳೆಲ್ಲವೂ ಬ್ರಹ್ಮಜ್ಯೋತಿಯ ಒಂದು ಮೂಲೆಯಲ್ಲಿದೆ. ಈ ಬ್ರಹ್ಮಜ್ಯೋತಿಯು ನಾನು ಪೂಜಿಸುವ ದೇವೋತ್ತಮ ಪರಮಪುರುಷನ ತೇಜಪುಂಜದ ಕಿರಣಗಳು ಅಂತ ಹೇಳಿ ಬ್ರಹ್ಮ ಸಂಹಿತೆಯು ಇಲ್ಲಿ ನಮಗೆ ತಿಳಿಸಿಕೊಡುತ್ತದೆ. ನಂತರ ಕೊನೆಯದಾದಂತಹ 9, 10 ಮತ್ತೆ 11ನೇ ಶ್ಲೋಕಗಳಲ್ಲಿ ಆ ಭಗವಂತ ಹೇಗೆ ಮೂಲನಾಗಿದ್ದಾನೆ, ಎಲ್ಲದಕ್ಕೆ ಕೂಡ ಮೂಲನಾಗಿದ್ದಾನೆ ಮತ್ತು ಆತನನ್ನ ತಿಳಿದುಕೊಳ್ಳಿಕ್ಕೆ ಭಕ್ತಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಸಾಂಖ್ಯ, ಜ್ಞಾನ, ಯೋಗ ಮತ್ತೆ ಕರ್ಮ ಇವುಗಳನ್ನ ಭಗವದ್ಗೀತೆಯ ಬೇರೆ ಬೇರೆ ಶ್ಲೋಕಗಳ ಮುಖಾಂತರ ನಮಗೆ ತಿಳಿಸಿಕೊಡ್ತಾರೆ. ಮೊದಲನೇದಾಗಿ ಸಾಂಖ್ಯ ಯೋಗವನ್ನ ನಾವು ತಿಳ್ಕೊಳ್ಳೋದಾದ್ರೆ 7ನೇ ಅಧ್ಯಾಯದ 4ನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೆ ನಾವು ಇಲ್ಲಿ ತಿಳ್ಕೊಳ್ಬಹುದು. 7ನೇ ಅಧ್ಯಾಯದ 4ನೇ ಶ್ಲೋಕ ಅಂದ್ರೆ ಈ ಪ್ರಪಂಚವನ್ನ ಯಾವ ರೀತಿಯಾಗಿ ಭೂತಗಳಲ್ಲಿ ವಿಭಾಗ ಮಾಡಲಾಗಿದೆ. ಭೂಮಿರಾಪೋ ಅನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯನ್ಮೇ ಭಿನ್ನ ಪ್ರಕೃತಿ ರಷ್ಟದ. ಇದು 8 ಭಗವಂತನ ಭಿನ್ನವಾದ ಪ್ರಕೃತಿ. ಅದರಲ್ಲಿ ಸ್ಥೂಲವಾದದ್ದು 5, ಸೂಕ್ಷ್ಮವಾದದ್ದು 3, ಹೀಗೆ ಒಟ್ಟು 8 ಭಗವಂತನ ಭಿನ್ನ ಪ್ರಕೃತಿ ಅಂತ ಹೇಳಿ ಕರೀತಾರೆ. ಇನ್ನು ಈ 8 ಪ್ರಕೃತಿಗಿಂತ ಮಿಗಿಲಾದದ್ದು, ಇದಕ್ಕಿಂತ ಮೇಲೆ ಇರುವಂತದ್ದು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಅಪರೇಯಮಿತಸ್ತ್ವನ್ಯಾಂ. ಅಪರೇಯ ಅಂತ ಹೇಳಿದ್ರೆ ಇದಕ್ಕಿಂತ ಉನ್ನತವಾದದ್ದು. ಪ್ರಕೃತಿ ವಿದ್ಧಿಮೇ ಪರಂ ಜೀವಭೂತಂ ಮಹಾಬಾಹೋ. ಎಲ್ಲರೂ ಕೂಡ ಈ 8 ವಿಚಾರಗಳಿಗಿಂತ ಪ್ರತ್ಯೇಕವಾಗಿರುವಂತಹವರು. ಯಯೇದಂ ಧಾರ್ಯತೆ ಜಗತ್. ಅವರು ಈ ಇಡೀ ಪ್ರಪಂಚದ ಬೇರೆ ಬೇರೆ ಶರೀರಗಳನ್ನ ಧರಿಸ್ತಾರೆ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಯುಕ್ತಿ ಉಪಧಾರಯ ಅಹಂ ಕೃಷ್ಣಸ್ಯ ಜಗತ ಪ್ರಭವ ಪ್ರಲಯಸ್ತತ. ಭಗವಂತ ಈ ಎಲ್ಲ ಸೃಷ್ಟಿ ಸ್ಥಿತಿ ಲಯಗಳನ್ನ ತಾನೇ ಸ್ವತಃ ಮಾಡ್ತಾನೆ. ನಂತರ ಕೊನೆಯದಾಗಿ ಹೇಳುವುದು ಮತ್ತ ಪರತರ ನ ಅನ್ಯತ್ ಕಿಂಚಿದಸ್ತಿ ಧನಂಜಯ. ನನಗಿಂತ ಮೇಲೆ ಇರುವಂತದ್ದು ಯಾವುದೂ ಇಲ್ಲ. ಈಗ ಸ್ಥೂಲ ಪ್ರಕೃತಿಗಿಂತ ಮೇಲೆ ಇರುವಂತದ್ದು ಜೀವಾತ್ಮ. ಜೀವಾತ್ಮನನ್ನ ನಿಯಂತ್ರಣ ಮಾಡುವಂಥದ್ದು ಪರಮಾತ್ಮ. ಆ ಪರಮಾತ್ಮನಿಗೂ ಕೂಡ ಮೂಲವಾಗಿರುವಂಥದ್ದು ಭಗವಂತ. ಆಮೇಲೆ ಅದಕ್ಕಿಂತಲೂ ಮೇಲೆ ಯಾವುದು ಇರ್ಬೋದಾ ಅಂತೇಳಿ ನಾವು ಯೋಚನೆ ಮಾಡಬಹುದು. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅದಕ್ಕಿಂತ ಮೇಲೆ ಯಾವುದೂ ಇಲ್ಲ. ಮತ್ತ ಪರತರಂ ನ ಅನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ನಾನು ಎಲ್ಲದಕ್ಕೆ ಕೂಡ ಮೂಲನಾಗಿದ್ದೇನೆ. ಆದ್ರೆ ಭಗವಂತ ಎಲ್ಲ ಕಡೆ ಕಾಣಿಸಿಕೊಳ್ಳುವುದಿಲ್ಲ. ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ ಹಾರವನ್ನ ಕಟ್ಲಿಕ್ಕೆ ಉಪಯೋಗಿಸಿದಂತಹ ದಾರದ ರೀತಿಯಲ್ಲಿ ಇದ್ದಾನೆ. ಆ ದಾರ ಅದು ನಮಗೆ ಕಾಣುವುದಿಲ್ಲ, ಆ ಹಾರ ಮಾತ್ರ ಕಾಣ್ತದೆ. ಹಾರದಲ್ಲಿರುವ ಹೂ ಕಾಣ್ತದೆ ಅಥವಾ ಮಣಿ ಕಾಣ್ತದೆ, ಆದ್ರೆ ಅದು ಒಳಗಿರುವಂತಹ ದಾರ ನಮಗೆ ಕಾಣುವುದಿಲ್ಲ. ಆ ರೀತಿಯಾಗಿ ಭಗವಂತ ಎಲ್ಲವನ್ನು ಕೂಡ ತನ್ನ ಒಂದು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾನೆ. ಮತ್ತೆ ಜ್ಞಾನದ ಕುರಿತಾಗಿ 19ನೇ ಶ್ಲೋಕದಲ್ಲಿ, ಅದೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹೇಗೆ ಒಬ್ಬ ಜ್ಞಾನಿಯಾದವನು ಭಗವಂತನನ್ನು ತಿಳಿಯುತ್ತಾನೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಅನೇಕ ಜನ್ಮಾಂತರಗಳ ಸಾಧನೆಯ ಫಲವಾಗಿ ವ್ಯಕ್ತಿ ಭಗವಂತನನ್ನ ವಾಸುದೇವ ಸರ್ವಮಿತಿ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಷ್ಟಾಂಗ ಯೋಗದ ಕುರಿತಾಗಿ ಹಿಂದಿನ ಶ್ಲೋಕದಲ್ಲಿದೆ, ಹಿಂದಿನ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿದೆ. ಏನಂತ ಹೇಳಿ 6ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಗೆ ಅಷ್ಟಾಂಗ ಯೋಗದಲ್ಲಿ ವ್ಯಕ್ತಿಯು ಒಂದು ಪರಿಪೂರ್ಣತೆಯನ್ನ ಪಡೆದಾಗ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಶಾಂತಾತ್ಮ
ವಿಗತಭಿ ಬ್ರಹ್ಮಚಾರಿ ವೃತೆ ಸ್ಥಿತಃ ಮನ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಹೀಗೆ ಪ್ರಶಾಂತವಾಗಿ ಯಾವುದೇ ಭೀತಿ ಇಲ್ಲದೆ ಬ್ರಹ್ಮಚಾರಿ ವೃತ್ತದಲ್ಲಿ ಸ್ಥಿತನಾಗಿ ಆ ಭಗವಂತನ ಇಚ್ಛೆಗನುಗುಣವಾಗಿ ಯಾರು ಭಗವಂತನನ್ನ ಪಡೀಲಿಕ್ಕೋಸ್ಕರನೇ ತಪಸ್ಸನ್ನ ಮಾಡ್ತಾರೋ ಅಂತಹವರು ಮತ್ಸಂಸ್ಥಾಂ ಅಧಿಗಚ್ಚತಿ ಶಾಂತಿಂ ನಿರ್ವಾಣ ಪರಮಾಂ, ಆ ಪರಮವಾದಂತಹ ಶಾಂತಿಯನ್ನ ಪಡೀತಾರೆ ಮತ್ತು ಭಗವಂತನ ಆ ಒಂದು ಸ್ಥಾನವನ್ನ, ಭಗವಂತನ ಒಂದು ಇರುವಂತಹ ಒಂದು ಲೋಕಕ್ಕೆ ಹೋಗ್ಲಿಕ್ಕೆ ಅವರಿಗೆ ಸಾಧ್ಯವಾಗ್ತದೆ. ಇದು ಅಷ್ಟಾಂಗ ಯೋಗ. ಇನ್ನು ಕರ್ಮಯೋಗದ ಕುರಿತಾಗಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ 3ನೇ ಅಧ್ಯಾಯ ಕರ್ಮಯೋಗದ ಕುರಿತಾಗಿ ಹೇಳುವಂತಹ ಅಧ್ಯಾಯ. ಅದರಲ್ಲಿ 9ನೇ ಶ್ಲೋಕವನ್ನ ನಾವು ನೋಡುವುದಾದ್ರೆ, ಹೇಗೆ ಕರ್ಮವನ್ನು ಯಾವ ರೀತಿಯಾಗಿ ಮಾಡಬೇಕು? ಯಜ್ಞಾರ್ಥಾತ್ ಕರ್ಮಣೋನ್ಯತ್ತ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚರಃ. ಕರ್ಮವನ್ನ ಭಗವಂತನಿಗೋಸ್ಕರ ಮಾಡಿದಾಗ ಮಾತ್ರ ಅದು ನಮಗೆ ಮುಕ್ತಿಯನ್ನ ಕೊಡ್ತದೆ, ಇಲ್ಲಾಂದ್ರೆ ಅದು ಬಂಧನವನ್ನ ಕೊಡ್ತದೆ. ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಶವಿಷ್ಯದ್ವಂ ಏಷ ವ್ಯವಸ್ಥಿಷ್ಠ ಕಾಮಧು. ಈ ರೀತಿಯಾಗಿ ಕರ್ಮವನ್ನ ಮಾಡುವುದರಿಂದ ದೇವತೆಗಳು ಸಂತುಷ್ಟರಾದಾಗ ಆ ದೇವತೆಗಳು ನಮಗೆ ಬೇಕಾದಂತಹ ಕಾಮಧು ಎಲ್ಲವನ್ನು ಕೂಡ ಕೊಡ್ತಾರೆ. ಇನ್ನು ಭಗವಂತನ ಒಂದು ಕರುಣೆ ದೊರಕಿದಾಗ ಆ ಕರ್ಮಯೋಗಿ ಏನು ಆಗ್ತಾನೆ ಅಂತ ಹೇಳಿದ್ರೆ, ಮೈ ಸರ್ವಾಣಿ ಕರ್ಮಾಣಿ 30ನೇ ಶ್ಲೋಕ. ಸನ್ಯಸ್ಯಧ್ಯಾತ್ಮ ಚೇತಸ ನಿರಾಶೆ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರಃ. ಹೀಗೆ ಭಗವಂತನ ಒಂದು ಅನುಗ್ರಹವು ದೊರಕಿದಾಗ ಅವರು ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾರೆ. ಹೀಗೆ ನಾವು ಸಾಂಖ್ಯ ಇರಲಿ, ಜ್ಞಾನ ಇರಲಿ, ಅಷ್ಟಾಂಗ ಯೋಗ ಇರಲಿ ಅಥವಾ ಕರ್ಮಯೋಗ ಇರಲಿ, ಯಾವುದೇ ಆದ್ರೂ ಕೂಡ ಅಲ್ಲಿ ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ಭಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದು ಕೂಡ ಪರಿಪೂರ್ಣತೆಯನ್ನ ಕಾಣುವುದಿಲ್ಲ. ಕೇವಲ ಒಂದು ಯಾಂತ್ರಿಕವಾದಂತಹ ಪೂಜೆಯನ್ನ ಮಾಡುವುದಿರಲಿ ಅಥವಾ ಸಾಧನೆಯನ್ನ ಮಾಡುವುದಿರಲಿ, ಈ ರೀತಿಯಾಗಿ ಮಾಡಿದಾಗ ಭಗವಂತನನ್ನು ನಮಗೆ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಯಾವಾಗ ಸಾಧ್ಯ ಆಗ್ತದೆ? ಅದರಲ್ಲಿ ಸ್ವಲ್ಪವಾದ್ರೂ ಕೂಡ ಭಕ್ತಿ ಅನ್ನುವಂಥದ್ದು ಇರಬೇಕು, ಪ್ರೀತಿ ಅನ್ನುವಂಥದ್ದು ಇರಬೇಕು. ಪ್ರೀತಿಯೇ ಇಲ್ಲದೆ ಹೋದ್ರೆ ಭಗವಂತನು ಅದನ್ನ ಸ್ವೀಕರಿಸುವುದಿಲ್ಲ. ಅದರಲ್ಲಿ ನಮಗೆ ಪರಿಪೂರ್ಣತೆಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ಸಮಯಯುಕ್ತ ತಮೋಮತಃ. 6ನೇ ಅಧ್ಯಾಯದ 47ನೇ ಶ್ಲೋಕ, ಕೊನೆಯ ಒಂದು ಶ್ಲೋಕ. ಅಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾರು ಎಲ್ಲಾ ಯೋಗಿಗಳಲ್ಲಿ ಶ್ರೇಷ್ಠರು ಅಂತ ಹೇಳಿದ್ರೆ ಭಕ್ತಿ ಮಾಡುವವರು. ಯಾರು ಭಕ್ತರಾಗಿದ್ದಾರೋ ಅವರು ಇರುವ ಎಲ್ಲಾ ಯೋಗಿಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠರು ಅಂತ ಹೇಳಿ ಇಲ್ಲಿ ತಿಳಿಸಿಕೊಡ್ತಾರೆ. ಓದೋರು ಕೈ ಮೇಲೆತ್ತಿ. ಶುಭಾ ಮಾತಾಜಿ. ಹರೇ ಕೃಷ್ಣ. ಜೀವಿಯು ಸರ್ವಶಕ್ತನಾದ ಪರಮಸತ್ಯ ಎಂದು ಪರಿಗಣಿಸಬಾರದು. ಅವನು ಹಾಗೆ ಆಗಿದ್ದ ಪಕ್ಷದಲ್ಲಿ ಜೀವಿಯು ಭಗವಂತನ ನಿಜ ರೂಪವನ್ನು ನೋಡಲು ಅವನ ಜಾಜ್ವಲ್ಯಮಾನವಾದ ಹೊದಿಕೆಯನ್ನು ತೆಗೆಯುವಂತೆ ಅವನನ್ನು ಕೋರುವ ಅವಶ್ಯಕತೆ ಇರುತ್ತಿರಲಿಲ್ಲ. ಹರೇ ಕೃಷ್ಣ. ಧನ್ಯವಾದ. ಈ ರೀತಿ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ತಿಳಿಸುವಂತಹದ್ದು, ಒಂದು ವೇಳೆ ಜೀವಿಯೇ ಸರ್ವಶಕ್ತನಾಗಿದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ಅಗತ್ಯ ಏನಿದೆ? ಅವರೇ ಭಗವಂತರಾಗಿ ಬಿಡ್ತಾರೆ ಅಂತ ಹೇಳಿದ್ರೆ, ಹಾಗಾಗಿ ನಾವು ಯಾವತ್ತೂ ಭಗವಂತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಬ್ರಹ್ಮಜ್ಯೋತಿಯ ಒಂದು ಸ್ಥಾನ ಎಂತದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ರಾಘವ ಪ್ರಭು. ಹರೇ ಕೃಷ್ಣ ಪ್ರಭು. ಕೃಷ್ಣನಿಂದ ಕೊಲ್ಲಲ್ಪಟ್ಟ ರಾಕ್ಷಸರು ತಕ್ಷಣವೇ ಬ್ರಹ್ಮಜ್ಯೋತಿಗೆ ವರ್ಗಾಯಿಸಲ್ಪಡುತ್ತಾರೆ. ಆದ್ದರಿಂದ ಸ್ವಲ್ಪ ಊಹಿಸಿ ಯಾವ ಸ್ಥಾನವನ್ನು ಕೃಷ್ಣನು ತನ್ನ ಶತ್ರುಗಳಿಗೆ ನೀಡಿದ. ಅದು ತುಂಬಾ ಯೋಗ್ಯವಾಗಿದೆ. ಈಶೋಪನಿಷತ್ ಲೆಕ್ಚರ್ ಲಾಸ್ಟ್ May 18, 1917. ಹರೇ ಕೃಷ್ಣ ಪ್ರಭು. ಮುಂದಕ್ಕೆ ಇದೆಯಾ ಪ್ರಭು? ಇಲ್ಲ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಈ ಒಂದು ಬ್ರಹ್ಮಜ್ಯೋತಿ ಏನಿದೆ ಅದು ಕೃಷ್ಣನು ಅದನ್ನ ತನ್ನ ವೈರಿಗಳಿಗೂ ಕೂಡ ಅಥವಾ ರಾಕ್ಷಸರಿಗೂ ಕೂಡ ಅದನ್ನು ಕೊಡ್ತಾನೆ. ಅಂತಹ ಬ್ರಹ್ಮಜ್ಯೋತಿಯನ್ನ ಪಡಿಲಿಕ್ಕೋಸ್ಕರ ನಾವು ಶ್ರಮ ಪಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಅದು ಎಲ್ಲರಿಗೂ ಕೂಡ ಕೊಡುವಂತಹ ಒಂದು ಸ್ಥಾನ. ಯಾತಕ್ಕೋಸ್ಕರ ಅವರಿಗೆ ಬ್ರಹ್ಮಜ್ಯೋತಿಯನ್ನು ಕೊಡ್ತಾರೆ? ಆ ಬ್ರಹ್ಮಜ್ಯೋತಿಯಲ್ಲಿ ಹೋದಾಗ ಅವರ ಚಟುವಟಿಕೆಗಳೆಲ್ಲ ನಿಂತು ಹೋಗ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ತುಂಬಾ ತಂಟೆ ಮಾಡುವಂತಹ ಮಕ್ಕಳನ್ನು ನಾವು ಸುಮ್ಮನೆ ಕುಳ್ಳಿರಿಸಿದ ಹಾಗೆ. ಆದ್ರೆ ಒಳ್ಳೆ ಮಕ್ಕಳನ್ನ ನಾವು ಅವರಿಗೆ ಒಳ್ಳೆ ಕೆಲಸ ಕೊಟ್ಟು ಅವರಿಗೆ ಒಂದು
ಒಳ್ಳೆಯ ಒಂದು ಚಟುವಟಿಕೆಯನ್ನ ಅವರ ಹತ್ರ ನಾವು ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ನಾವು ಭಗವಂತನ ಭಕ್ತಿಯನ್ನ ಮಾಡಿದ್ರೆ ಭಗವಂತನ ಧಾಮಕ್ಕೆ ಹೋಗಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು. ಆದ್ರೆ ಯಾರು ಭಗವಂತನಿಂದ ಕೊಲ್ಲಲ್ಪಡ್ತಾರೋ ಅಂತಹ ರಾಕ್ಷಸರು ಮತ್ತು ಭಗವಂತನ ನಿರಾಕಾರ ರೂಪವನ್ನ ಅಥವಾ ಬ್ರಹ್ಮಜ್ಯೋತಿಯನ್ನ ಆರಾಧನೆ ಮಾಡಿ ಬ್ರಹ್ಮಜ್ಯೋತಿಗೆ ಯಾರು ಹೋಗಬೇಕು ಅಂತ ಬಯಸ್ತಾರೆ ಅವರು ಇಬ್ಬರು ಕೂಡ ಬ್ರಹ್ಮಜ್ಯೋತಿಯನ್ನೇ ಪಡೆಯುತ್ತಾರೆ. ಆದ್ರೆ ಈ ಬ್ರಹ್ಮಜ್ಯೋತಿಗೆ ಹೋಗುವಂತಹದ್ದು ಅದು ಅಷ್ಟೇನೂ ಮುಖ್ಯವಲ್ಲ, ಅಥವಾ ಅದೇನು ಎಲ್ಲರೂ ಕೂಡ ಬಯಸುವಂತಹ ಒಂದು ಸ್ಥಾನ ಅಲ್ಲ ಅಂತ ಹೇಳಿ ಇಲ್ಲಿ ರೂಪಾದರು ಹೇಳ್ತಾ ಇದ್ದಾರೆ. ಇನ್ನು 16ನೆಯ ಶ್ಲೋಕವನ್ನ ನಾವು ನೋಡುವುದಾದ್ರೆ ಏನ್ ಹೇಳ್ತಾ ಇದ್ದಾರೆ 16ನೇ ಶ್ಲೋಕದಲ್ಲಿ, ಪೂಷನ್ನೇ ಕರ್ಷಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸಾವಸೋ ಪುರುಷಾಸೋಹಮಸ್ಮಿ. ರಾಜಮಾತಾಜಿ ಅನುವಾದ ಓದಿ. ಪುಸ್ತಕ ಇದೆಯಲ್ಲ? ಇದೆ ಪ್ರಭುಜಿ. ಅನುವಾದ. ಓ ಭಗವಂತನೇ, ಓ ಆದಿ ದಾರ್ಶನಿಕನೇ, ಜಗನ್ನಿಯಾಮಕನೇ, ಶುದ್ಧ ಭಕ್ತರ ಗಮ್ಯ ಸ್ಥಾನವಾದವನೇ, ಪ್ರಜಾಪತ್ಯನೇ, ದಯವಿಟ್ಟು ನಿನ್ನ ದಿವ್ಯ ಕಿರಣಗಳ ತೇಜಸ್ಸನ್ನು ತೆಗೆ, ಆಗ ನಾನು ನಿನ್ನ ಆನಂದಮಯ ಸ್ವರೂಪವನ್ನು ನೋಡಲು ಸಾಧ್ಯ. ಸೂರ್ಯನಿಗೆ ಹೇಗೋ ನನಗೂ ಹಾಗೆಯೇ ನಿನ್ನ ನಿತ್ಯವಾದ ದೇವೋತ್ತಮ, ನೀನು ನಿತ್ಯವಾದ ದೇವೋತ್ತಮ ಪರಮಪುರುಷ. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ಜ್ಞಾನದ ಕುರಿತಾಗಿ ನಾವು ನೋಡೋಣ. ಜ್ಞಾನವನ್ನ ಬೆಳೆಸಿಕೊಂಡ್ರೆ ಕೆಲವು ಏನೆಲ್ಲ ಅನುಕೂಲವಾಗ್ತದೆ ಮತ್ತು ಏನೆಲ್ಲ ಪ್ರತಿಕೂಲ ಪರಿಣಾಮಗಳು ಉಂಟಾಗುತ್ತವೆ. ಜ್ಞಾನವನ್ನ ಬೆಳೆಸಿಕೊಳ್ಳುವುದರಿಂದ ಉಂಟಾಗುವಂತಹ ಅನುಕೂಲಗಳು ಏನು ಅಂತ ಹೇಳಿದ್ರೆ, ನಾವು ಭಗವಂತನಿಗಿಂತ ಸಣ್ಣವರು ಅನ್ನುವುದು ನಮಗೆ ಗೊತ್ತಾಗ್ತದೆ. ನಾವು ಪಂಚಭೂತಗಳಿಂದ ಮಾಡಿರುವ ಶರೀರವನ್ನ ಹೊಂದಿದ್ದೇವೆ, ನಮಗೆ ಮರೆವು ಅನ್ನುವಂಥದ್ದಿದೆ, ಹುಟ್ಟು ಸಾವು ಮುಪ್ಪು ರೋಗಗಳಿಂದ ನಾವು ಬಳಲ್ತೇವೆ. ಈ ರೀತಿ ಇದ್ಯಾವುದು ಭಗವಂತನಿಗಿಲ್ಲ. ಈ ಜ್ಞಾನವನ್ನು ನಾವು ಬೆಳೆಸಿಕೊಂಡಾಗ ಆ ಭಗವಂತನಿಗೆ ಶರಣಾಗ್ಲಿಕ್ಕೆ ನಮಗೆ ಅದು ಸಾಧ್ಯ ಮಾಡಿಕೊಡ್ತದೆ. ಮತ್ತು ನಾವು ಮಾಡುವಂತಹ ಭಕ್ತಿ ಕಾರ್ಯ ಏನಿದೆ ಅದನ್ನ ಉತ್ತಮಪಡಿಸ್ಲಿಕ್ಕೂ ಕೂಡ ಈ ಒಂದು ಜ್ಞಾನ ನಮಗೆ ಸಹಾಯ ಮಾಡ್ತದೆ. ನಮ್ಮಲ್ಲಿರುವಂತಹ ಏನೆಲ್ಲ ತೊಡಕುಗಳಿವೆಯೋ ಅದೆಲ್ಲವನ್ನ ನಾವು ಅರ್ಥ ಮಾಡಿಕೊಂಡ್ರೆ, ಹೇಗೆಂದ್ರೆ ಒಬ್ಬ ರೋಗಿ ತನಗೆ ರೋಗ ಇದೆ ಅಂತ ಹೇಳಿ ಯಾವಾಗ ಅರ್ಥ ಮಾಡಿಕೊಳ್ತಾನೆ ಆಗ ಮಾತ್ರ ಅವನು ಔಷಧಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ತನಗೆ ರೋಗವೇ ಇಲ್ಲ, ತಾನು ಆರೋಗ್ಯವಾಗಿ ಇದ್ದೇನೆ ಅಂತ ಹೇಳಿ ತಿಳ್ಕೊಳ್ಳುವಂತಹ ವ್ಯಕ್ತಿ ಆತನು ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ಅಥವಾ ಯಾವುದೋ ಒಂದು ವ್ಯಸನಿಯಾಗಿರುವಂತಹ ವ್ಯಕ್ತಿ ತಾನು ವ್ಯಸನವನ್ನ ಹೊಂದಿದ್ದೇನೆ ಅಂತ ಹೇಳಿ ತಿಳ್ಕೊಳ್ಳದೆ ತಾನು ಮಾಡುವುದೇ ಸರಿ ಅಂತ ಹೇಳಿ ತಿಳ್ಕೊಳ್ತಾನೋ ಆಗ ಅವನಿಗೆ ಅದಕ್ಕೆ ಔಷಧಿಯನ್ನ ಅಥವಾ ಅದನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡುವುದು ಸಾಧ್ಯ ಆಗುದಿಲ್ಲ. ಆದ್ರೆ ಈ ಜ್ಞಾನ ಏನು ಮಾಡ್ತದೆ, ನಾವು ಪಡೆಯುವಂತಹ ಜ್ಞಾನ ಅದು ನಮ್ಮ ಒಂದು ಸ್ಥಾನವನ್ನ ಅರ್ಥ ಮಾಡಿಸ್ತದೆ. ಈ ಭೌತಿಕವಾದ ರೋಗ, ಭವರೋಗ ಅಂದ್ರೆ ಏನು, ಭವರೋಗದಲ್ಲಿ ಈ ಭವ ಸಾಗರದಲ್ಲಿ ಹೇಗೆ ನಾವು ಬಿದ್ದಿದ್ದೇವೆ, ಇದರಿಂದ ಪಾರಾಗುವ ಮಾರ್ಗ ಯಾವುದು, ಇದೆಲ್ಲ ತಿಳಿದಾಗ ಆ ಕಡೆಗೆ ನಾವು ಹೆಚ್ಚು ಒಂದು ಗಂಭೀರತೆಯಿಂದ ಭಕ್ತಿ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಭಗವಂತ ನಮ್ಮನ್ನ ಕಾಪಾಡಲಿಕ್ಕೆ ಬರುವಂತಹ ಒಂದು ಸನ್ನಿವೇಶ ಏನಿದೆ ಅದನ್ನ ನಾವು ನೆನೆದಾಗ ಅಥವಾ ಬೇರೆ ಭಕ್ತರ ಜೊತೆಗೆ ಭಗವಂತನು ನಡೆಸಿದಂತಹ ಚಟುವಟಿಕೆಗಳನ್ನ ತಿಳಿದಾಗ ಆ ಭಗವಂತನ ಒಂದು ಮಹಿಮೆಯನ್ನ ನಾವು ಕೊಂಡಾಡ್ಲಿಕ್ಕೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇದು ಜ್ಞಾನವನ್ನ ಬೆಳೆಸಿಕೊಳ್ಳುವುದರಿಂದ ನಮಗೆ ಉಂಟಾಗುವಂತಹ ಅನುಕೂಲಕರವಾದಂತಹ ಒಂದು ಸನ್ನಿವೇಶ. ಜ್ಞಾನವನ್ನ ಪಡೆಯುವುದರಿಂದ ನಮಗೆ ಉಂಟಾಗುವ ಪ್ರತಿಕೂಲವಾದ ಸನ್ನಿವೇಶ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಜ್ಞಾನಿಯಾದಾಗ ತಾನು ದೇವರು ಒಂದಾಗ್ತೇನೆ ಅನ್ನುವಂತಹ ಒಂದು ಫಲಿತಾಂಶವನ್ನ ಅಥವಾ ಆ ಒಂದು ನಿರ್ಣಯವನ್ನ ಪಡೆದ್ರೆ, ಆ ಒಂದು ನಿರ್ಣಯಕ್ಕೆ ಬಂದಾಗ ಏನಾಗ್ತದೆ, ಅಲ್ಲಿ ಭಕ್ತಿ ಅನ್ನುವುದಕ್ಕೆ ಒಂದು ಸ್ಥಾನವೇ ಇರುವುದಿಲ್ಲ. ಭಕ್ತಿ ಅನ್ನುವಂಥದ್ದು ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂಥದ್ದು. ಭಕ್ತಿ ಅಂದ್ರೆ ಪ್ರೀತಿ. ನಾವು ನಮಗಿಂತ ದೊಡ್ಡವರ ಮೇಲೆ ತೋರಿಸುವಂತಹ ಪ್ರೀತಿಯನ್ನ ಭಕ್ತಿ ಅಂತ ಕರಿತೇವೆ. ನಮಗಿಂತ ಸಣ್ಣವರಾದ್ರೆ ವಾತ್ಸಲ್ಯ ಅಂತ ಹೇಳ್ತೇವೆ, ಸಮಾನರಲ್ಲಿ ಆದ್ರೆ ಸ್ನೇಹ ಅಂತ ಹೇಳ್ತೇವೆ. ಇದೆಲ್ಲವೂ ಒಂದೇ ಅರ್ಥ ಕೊಡುವಂತಹ ಪದಗಳು.
ಇದಕ್ಕೆಲ್ಲದಕ್ಕೆ ಇಬ್ಬರು ಬೇಕು. ತಾನೊಬ್ಬನೇ ಅಂದ್ರೆ ಅದು ಸಾಧ್ಯ ಇಲ್ಲ. ಜ್ಞಾನಿಗಳು ನಾನು ದೇವರು ಒಂದೇ ಆಗಿದ್ದೇವೆ ಅಂತ ಹೇಳಿ ತಿಳ್ಕೊಂಡ್ರೆ ಅಂತ ನಿರ್ಣಯಕ್ಕೆ ಬಂದಾಗ ಈ ಭಕ್ತಿಗೆ ಅಲ್ಲಿ ಜಾಗ ಇರುವುದಿಲ್ಲ. ಅದು ನಮ್ಮ ಭಕ್ತಿಯನ್ನ ನಾಶ ಮಾಡುತ್ತದೆ. ಹಾಗೆ ಜ್ಞಾನವನ್ನ ಬೆಳೆಸಿಕೊಂಡಾಗ ಏನಾಗ್ತದೆ, ಭೌತಿಕ ಪ್ರಪಂಚ ತುಂಬಾ ಬಂಧನಕರ. ಇಲ್ಲಿ ನಾವು ಎಷ್ಟು ಸಮಯ ಇರ್ತೇವೋ ಅಷ್ಟು ಹೆಚ್ಚು ನಾವು ಅದರ ಒಂದು ಸುಳಿಗೆ ಸಿಲುಕಿಕೊಳ್ತೇವೆ. ಆದ್ರಿಂದ ಇದನ್ನೆಲ್ಲ ಬಿಟ್ಟು ಹೊರಟು ಹೋಗ್ಬೇಕು. ಆ ರೀತಿ ಎಲ್ಲವನ್ನು ಬಿಟ್ಟು ಹೊರಟು ಹೋಗ್ಬೇಕು ಅಂತ ಹೇಳಿದ್ರೆ ಮನಸ್ಸನ್ನ ಕಲ್ಲು ಮಾಡಿಕೊಳ್ಬೇಕು. ಇರುವಂತಹ ಎಲ್ಲ ಬಂಧನಗಳನ್ನ ಕತ್ತರಿಸಿ ನಾವು ಎಲ್ಲವನ್ನು ಕೂಡ ಬಿಟ್ಟು ಹೊರಟು ಹೋಗಬೇಕು. ಇದರಿಂದ ಆ ಮನಸ್ಸು ಕಲ್ಲಾಗ್ತದೆ ಅಥವಾ ಹೃದಯವು ಕಲ್ಲಾಗುತ್ತದೆ. ಕಲ್ಲಾಗುವುದು ಅಂತ ಹೇಳಿದ್ರೆ ಯಾವುದೇ ಒಂದು ಅವರಲ್ಲಿ ಯೋಚನೆಗಳು ಅಥವಾ ಇನ್ನೊಬ್ಬ ವ್ಯಕ್ತಿಯ ಕಷ್ಟ ಸುಖಗಳು ಇದ್ಯಾವುದು ಕೂಡ ಅವರಿಗೆ ಮುಖ್ಯವಾಗುವುದಿಲ್ಲ. ಆ ರೀತಿಯಾದಂತಹ ಮನಸ್ಸಿನಿಂದ, ಆ ರೀತಿಯಾದಂತಹ ಹೃದಯದಿಂದ ಭಗವಂತನನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತೆ ಕೊನೆಯದಾಗಿ ಯಾವಾಗ ನಾವು ದೇವರು ಒಂದಾಗ್ತೇವೆ ಅಂತ ಹೇಳಿ ವ್ಯಕ್ತಿ ತಿಳ್ಕೊಳ್ತಾನೋ ಅಲ್ಲಿಗೆ ಆತನ ಭಕ್ತಿ ಅನ್ನುವಂತಹ ಮಾತು ಅದು ಪೂರ್ತಿಯಾಗಿ ನಾಶವಾಗಿ ಹೋಗ್ತದೆ. ನಾನು ದೇವರ ಜೊತೆ ಒಂದಾಗಿ ಬಿಡ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಭಕ್ತಿ ನಾಶವಾಗ್ತದೆ. ಆದ್ರೆ ಭಕ್ತಿಗೆ ಪೂರಕವಾದದ್ದು ಯಾವುದು? ನಾವು ಭಗವಂತನ ಧಾಮಕ್ಕೆ ಹೋಗಿ ಭಗವಂತನ ಸೇವಕರಾಗಿ ಇರ್ತೇವೆ. ಜೀವಿಯರ ಸ್ವರೂಪಹಾಯ ಕೃಷ್ಣರ ನಿತ್ಯದಾಸ ಅಂತ ಹೇಳಿ ಯಾವಾಗ ಅರ್ಥ ಮಾಡಿಕೊಳ್ತೇವೆ ಅದು ನಮಗೆ ಭಕ್ತಿಯನ್ನು ಪೋಷಿಸ್ತದೆ. ಈ ರೀತಿ ಜ್ಞಾನದ ಒಂದು ಪ್ರತಿಕೂಲ ಮತ್ತೆ ಅನುಕೂಲಕರವಾದಂತಹ ಒಂದು ವಿಚಾರವನ್ನು ಕೂಡ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾರೆ. ಇನ್ನು ಈ 6ನೇ ಶ್ಲೋಕದಲ್ಲಿ, ಈ 6ನೇ ಮಂತ್ರದಲ್ಲಿ ಒಟ್ಟು 15 ಪ್ಯಾರಾಗ್ರಾಫ್ಗಳಿವೆ. ಅಲ್ಲ, ಅದು 17ರಲ್ಲಿ, ಕ್ಷಮಿಸಿ. ಒಟ್ಟು 8 ಪ್ಯಾರಾಗ್ರಾಫ್ಗಳಿವೆ. ಇಲ್ಲಿ ಬರುವಂತಹ ಮೊದಲನೇ ಪ್ಯಾರಾಗ್ರಾಫ್, ಮೊದಲ 2 ಪ್ಯಾರಾಗ್ರಾಫ್ನಲ್ಲಿ ವ್ಯೂಹರಶ್ಮೀನ್ ಅನ್ನುವ ಪದದ ಒಂದು ಅರ್ಥವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಬ್ರಹ್ಮನ್ ಏನು ಬೆಳಕು, ಆ ಒಂದು ಬ್ರಹ್ಮನ್ ಜ್ಯೋತಿ ಏನಿದೆ ಅದರ ಆಚೆಗೆ ಆ ಭಗವಂತ ಇದ್ದಾನೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾರೆ. ವ್ಯೂಹ ರಶ್ಮೀನ್ ನಾವು ಇಲ್ಲಿ ನೋಡೋದಾದ್ರೆ, ವ್ಯೂಹ ರಶ್ಮೀನ್ ಅಂತ ಹೇಳಿದ್ರೆ, ವ್ಯೂಹ ಅಂದ್ರೆ ತೆಗೆ, ರಶ್ಮೀನ್ ಅಂತೆ ರಶ್ಮಿಗಳನ್ನು ಅಥವಾ ಆ ಭಗವಂತನ ಬ್ರಹ್ಮಜ್ಯೋತಿಯನ್ನು ತೆಗೆ ಅಂತ ಹೇಳಿ ಇಲ್ಲಿ 16ನೇ ಶ್ಲೋಕದಲ್ಲಿ ಮತ್ತೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬ್ರಹ್ಮ ಸಂಹಿತೆಯ ಈ ಒಂದು ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ. ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ ವಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಆ ಬ್ರಹ್ಮಜ್ಯೋತಿಯನ್ನ ತೆಗೆದಾಗ ನಮಗೇನು ಕಾಣಿಸ್ತದೆ? ಇದೆಲ್ಲವೂ ಕೂಡ ಕಾಣಿಸ್ತದೆ. ಚಿಂತಾಮಣಿ ಧಾಮವಾಗಿರುವಂತಹ ಆ ಗೋಲೋಕ ಧಾಮವನ್ನ ನಾವು ಕಾಣಬಹುದು. ಪ್ರಕರ ಸದ್ಮಸು ಕಲ್ಪವೃಕ್ಷ, ಎಲ್ಲ ಕಡೆ ಎಲ್ಲಿ ನೋಡಿದ್ರು ಕೂಡ ಕಲ್ಪವೃಕ್ಷ ಮರಗಳಿವೆ. ಲಕ್ಷ ಸಂಖ್ಯೆಯಲ್ಲಿ ಸುರಭಿ ಗೋವುಗಳಿವೆ. ಆ ರೀತಿ ಲಕ್ಷ್ಮಿ, ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷ್ಮಿಯರು ಆ ನಾರಾಯಣನ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೇವ್ಯಮಾನಂ, ಅಂತಹ ಗೋವಿಂದನಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಬ್ರಹ್ಮನು ಬ್ರಹ್ಮ ಸಂಹಿತೆಯಲ್ಲಿ ತಿಳಿಸಿಕೊಡ್ತಾನೆ. ಅಂತಹ ಒಂದು ವ್ಯೂಹರಶ್ಮಿಯನ್ನ ತೆಗೆದು ನಿನ್ನ ಒಂದು ರೂಪವನ್ನ, ಶಾಶ್ವತವಾದಂತಹ ರೂಪ, ಶಾಶ್ವತವಾದ ಧಾಮ, ಅದನ್ನು ನನಗೆ ತೋರಿಸಿಕೊಡು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೊಂದು ಸೂರ್ಯನ ಸದೃಶದಿಂದ ಕೂಡ ತಿಳಿಸ್ತಾರೆ. ಸೂರ್ಯನ ಆ ಒಂದು ಪ್ರಖರವಾದ ಬೆಳಕು ಇರುವುದರಿಂದಾಗಿ ಸೂರ್ಯನ ನಿಜವಾದ ರೂಪ ಯಾವ ರೀತಿಯಾಗಿದೆ ಅನ್ನೋದು ನಮಗೆ ಕಾಣುವುದಿಲ್ಲ. ಆದ್ರೆ ಆ ಬಿಸಿಲು, ಅಷ್ಟೊಂದು ಪ್ರಖರವಾದ ಬಿಸಿಲು ಇಲ್ಲದೆ ಹೋದಾಗ ಆ ಸೂರ್ಯನ ಒಂದು ಮೇಲ್ಮೈ ಯಾವ ರೀತಿಯಾಗಿದೆ ಅಂತ ಹೇಳಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಆ ಸೂರ್ಯಲೋಕದಿಂದ ಸೂರ್ಯಕಿರಣಗಳು ಹೊರಹೊಮ್ಮುವಂತೆ ಬ್ರಹ್ಮಜ್ಯೋತಿಯು ಶ್ರೇಷ್ಠ ಆಧ್ಯಾತ್ಮಿಕ ಲೋಕವಾದ ಗೋಲೋಕ ಬೃಂದಾವನದಿಂದ ಹೊರಹೊಮ್ಮಿದ ಕಿರಣಗಳು ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಆದ್ರಿಂದಲೇ ಇಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ದಯವಿಟ್ಟು ಆ ಒಂದು ಏನು ಪ್ರಖರವಾದಂತಹ ಬೆಳಕಿದೆ ಅದನ್ನ ದಯವಿಟ್ಟು ಸರಿಸು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಏನು ಮಾಡಬೇಕು? ಬೆಳಕು, ಆ ಒಂದು ಪ್ರಖರವಾದ ಬೆಳಕನ್ನ, ಬ್ರಹ್ಮಜ್ಯೋತಿಯನ್ನ ಪಕ್ಕಕ್ಕೆ ಸರಿಸಿದ ಮೇಲೆ ಏನು ಮಾಡಬೇಕು? ಕಲ್ಯಾಣತಮ,
ಕಲ್ಯಾಣತಮ ಅಂದ್ರೆ ಅತ್ಯಂತ ಶುಭಕರವಾದದ್ದು. ಭಗವಂತನು ಎಲ್ಲರಿಗೂ ಕೂಡ ಶುಭವನ್ನ ತಂದುಕೊಡುವವನು. ಅದನ್ನ ಇಲ್ಲಿ 3ನೇ ಪ್ಯಾರಾಗ್ರಾಫ್ನಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಭಗವಂತನ ನಿಜವಾದ ರೂಪವನ್ನ ಯಾರು ಕಾಣ್ತಾರೋ ಅವರಿಗೆ ಎಲ್ಲ ಶುಭ ಅರಿವು ಉಂಟಾಗ್ತದೆ. ಆ ಶುಭವನ್ನ ಅದು ತಂದುಕೊಡ್ತದೆ. ಭಗವಂತನ ಒಂದು ದರ್ಶನವನ್ನ ಪಡೆದಾಗ ವ್ಯಕ್ತಿಯು ತನ್ನಲ್ಲಿರುವಂತಹ ಭೌತಿಕವಾದ ಎಲ್ಲ ಇಚ್ಛೆಗಳನ್ನು ದೂರ ಮಾಡಿ ಅವನು ಭಗವಂತನ ದಿವ್ಯಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹನಾಗ್ತಾನೆ. ಈ ರೀತಿ ಕಲ್ಯಾಣತಮ ಅನ್ನುವಂತಹ ಪದವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಜೀವ ಗೋಸ್ವಾಮಿಯವರು ಹೇಳಿರುವಂತಹ ಮಾತು ಭಗವತ್ ಸಂದರ್ಭದಲ್ಲಿ, ಪರಮಸತ್ಯದ ಪೂರ್ಣ ಕಲ್ಪನೆಯನ್ನು ದೇವೋತ್ತಮ ಪರಮಪುರುಷನಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು, ಏಕೆಂದರೆ ಅವನು ಸರ್ವಶಕ್ತ ಮತ್ತು ದಿವ್ಯ ಶಕ್ತಿ ಸಂಪನ್ನನು. ಪರಮಸತ್ಯದ ಪರಿಪೂರ್ಣ ಶಕ್ತಿಯನ್ನು ಬ್ರಹ್ಮಜ್ಯೋತಿಯಲ್ಲಿ ಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಬ್ರಹ್ಮನ ಸಾಕ್ಷಾತ್ಕಾರವು ದೇವೋತ್ತಮ ಪರಮಪುರುಷನ ಕೇವಲ ಆಂಶಿಕ ಸಾಕ್ಷಾತ್ಕಾರ ಅಷ್ಟೇ ಅಂತ ಹೇಳಿ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮನ್ ಅಂತ ಹೇಳಿದ್ರೆ ಅದು ಮೊದಲ ಹಂತ, ನಂತರ ಪರಮಾತ್ಮ, ನಂತರ ಭಗವಾನ್ ಸಾಕ್ಷಾತ್ಕಾರ. ಇನ್ನು 5ನೇ ಪ್ಯಾರಾಗ್ರಾಫ್ನಲ್ಲಿ ಮತ್ತೆ ಪೋಷಣೆಯ ಕುರಿತಾಗಿ ಹೇಳ್ತಾ ಇದ್ದಾರೆ. ಭಗವಂತ ಹೇಗೆ ನಮ್ಮೆಲ್ಲರನ್ನು ಕೂಡ, ನಮ್ಮನ್ನು ಮತ್ತು ಎಲ್ಲವನ್ನು ಕೂಡ ತಾನೇ ಪೋಷಣೆ ಮಾಡ್ತಾನೆ ಅನ್ನೋದನ್ನ ಈ ಪೂಷನ್ ಅನ್ನುವಂತಹ ಮಾತಿನಿಂದ, ಇಲ್ಲಿ ಪೂಷನ್ ಅಂತ ಹೇಳಿದ್ರೆ ಹೇ ಪಾಲಕನೇ ಅಂತ ಹೇಳ್ತಾರೆ. ಪಾಲಕ ಅಂತ ಹೇಳಿದ್ರೆ ಯಾರು ನಮ್ಮನ್ನ ಪಾಲನೆ ಮಾಡ್ತಾರೆ. ಮೊದಲನೇ ಶ್ಲೋಕ ಅದು, ಮೊದಲನೇ ಪದ ಅದು ಈ ಶ್ಲೋಕದಲ್ಲಿ. ಭಗವಂತನು ತನ್ನ ಭಕ್ತರನ್ನ ಯಾವಾಗಲೂ ಕಾಪಾಡ್ತಾ ಇರ್ತಾನೆ. ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಭಗವಂತ ಯಾವಾಗ್ಲೂ ತಾನೇ ಸ್ವತಃ ಅವರನ್ನ ರಕ್ಷಣೆ ಮಾಡ್ತಾನೆ. ಯೋಗಕ್ಷೇಮಂ ವಹಾಮ್ಯಹಂ. ಇನ್ನು ಮುಂದಕ್ಕೆ ಸೋಹಮಸ್ಮಿ ಅನ್ನುವಂತಹ ಪದವನ್ನು ಬಳಕೆ ಮಾಡಲಾಗಿದೆ. 6, 7, 8, 8ನೇ ಶ್ಲೋಕದಲ್ಲಿ ಇದರ ವಿವರಣೆಯನ್ನ ಕೊಡ್ತಾರೆ. ಏನು ಅದರ ಅರ್ಥ ಅಂತ ಹೇಳಿದ್ರೆ, ಸ ಅಹಂ ಅಸ್ಮಿ, ಕೊನೆಯದಾದಂತಹ ಮಾತು ಏನು ಅಂತ ಹೇಳಿದ್ರೆ, ನಾನು ಆಗಿದ್ದೇನೆ. ಏನು? ನಾನು ಇಲ್ಲಿ ಅಷ್ಟೇ ಹೇಳಿದ್ದಾರೆ, ಸೋಹಮಸ್ಮಿ ಅಂತ ಹೇಳಿ. ನೀವು ಅನುವಾದದಲ್ಲಿ ನೋಡಿದ್ರೆ ಆ ರೀತಿಯಾಗಿ ತಿಳಿಲಿಕ್ಕೆ ಸಿಗೋದಿಲ್ಲ. ಆದ್ರೆ ಅರ್ಥವನ್ನ ನೀವು ನೋಡುದಾದ್ರೆ, ನಾನು ಆಗಿದ್ದೇನೆ, ಸ ಅಹಂ ಅಸ್ಮಿ, ನಾನು ಕೂಡ ಭಗವಂತನ ರೀತಿಯಲ್ಲಿಯೇ ಆಗಿದ್ದೇನೆ ಅನ್ನುವಂತಹ ಒಂದು ಅರ್ಥವನ್ನ ನಾವು ಇಲ್ಲಿ ಕಾಣಬಹುದು. ದಯವಿಟ್ಟು ನಿನ್ನ ತೇಜಸ್ಸನ್ನು ತೆಗೆ, ನಾನು ನಿನ್ನ ಆನಂದಮಯ ಸ್ವರೂಪವನ್ನು ನೋಡಲು ಸಾಧ್ಯ. ಸೋಹಮಸ್ಮಿ ಈ ರೀತಿಯಾಗಿ ಇಲ್ಲಿ ಹೇಳಿದ್ದಾರೆ. ಇದರ ನಿಜವಾದ ಅರ್ಥ ಏನು? ಸೋಹಮಸ್ಮಿ ಅಂತ ಹೇಳಿದ್ರೆ ಏನು? ಸೋಹಂ ಅಂತ ಹೇಳಿದ್ರೆ ಅದನ್ನ ದಾಸೋಹಂ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ದಾಸನಾಗಿದ್ದೇನೆ ನಾನು ಅಂತ ಹೇಳಿ ಯಾವಾಗ ಅರ್ಥ ಮಾಡಿಕೊಳ್ತೇನೋ ಅದು ಆ ಪದದ ನಿಜವಾದ ಅರ್ಥ. ಭಗವಂತನ ದಾಸಾನುದಾಸನಾಗಿದ್ದೇನೆ. ಭಗವಂತನಿಗೂ ಜೀವಿಗಳಿಗೂ ಸಾಮ್ಯತೆ ಇದೆ. ಯಾಕಂದ್ರೆ ಭಗವಂತನ ಒಂದು ವಿಸ್ತರಣೆಯಾಗಿದ್ದಾರೆ ಜೀವಿಗಳು. ಭಗವಂತನಲ್ಲಿರುವ ಲಕ್ಷಣಗಳು ಜೀವಿಗಳಲ್ಲಿಯೂ ಇವೆ. ಆತ್ಮನಿಗೂ ಪರಮಾತ್ಮನಿಗೂ ಬಹಳಷ್ಟು ಸಾಮ್ಯತೆ ಇದೆ. ಆದ್ರೆ ಯಾವತ್ತೂ ಜೀವಾತ್ಮನು ಪರಮಾತ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಭಗವಂತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಆ ಒಂದು ಸಾಮ್ಯತೆಗಳು ಇದ್ರೂ ಕೂಡ ಆ ಒಂದು ಪ್ರಮಾಣದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ನಾವು ಒಂದು ನೀರಿನ ಹನಿ ಇದ್ದ ಹಾಗೆ, ಭಗವಂತನು ಒಂದು ಸಾಗರದ ಹಾಗೆ. ಆ ಸಾಗರದ ಮುಂದೆ ಈ ಒಂದು ಹನಿ ಅದು ಏನೂ ಅಲ್ಲ. ಅಂತಹ ಒಂದು ವಿಚಾರವನ್ನ, ಆ ಪ್ರಮಾಣದಲ್ಲಿರುವಂತಹ ವ್ಯತ್ಯಾಸವನ್ನ ನಾವು ತಿಳಿದುಕೊಳ್ಳಬೇಕು. ಕೇವಲ ಸೋಹಮಸ್ಮಿ ಅಂತ ಹೇಳಿ ನಾವು ದೇವರು ಒಂದೇ ಅಂತ ಹೇಳಿ ನಾವು ತಿಳಿದುಕೊಳ್ಳಬಾರದು. ಯಾಕಂದ್ರೆ ಹಿಂದೆ ಹೇಳಿದ ಹಾಗೆ ನಾವು ದೇವರು ಒಂದೇ ಅಂತ ತಿಳ್ಕೊಂಡ್ರೆ ನಮಗೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತು ಭಗವಂತನಿಗೂ ಜೀವಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡುವಂತಹ ಒಂದು ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಸೋಹಮಸ್ಮಿ ಅನ್ನುವ ಪದವನ್ನ ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ನಮಗೆ ಅರ್ಥ ಆಗ್ತದೆ. ಆತ್ಮನಿಗೂ ಪರಮಾತ್ಮನಿಗೂ ತುಂಬಾ ವ್ಯತ್ಯಾಸ ಇದೆ. ಪರಮಾತ್ಮ ನಿಯಾಮಕನಾಗಿದ್ದಾನೆ, ಜೀವಾತ್ಮ ನಿಯಂತ್ರಣಕ್ಕೊಳಪಟ್ಟಿದ್ದಾನೆ. ಅವರು ಇಬ್ರು ಒಂದೇ ಸಮಾನರಾಗ್ಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಇನ್ನು ಕೊನೆಯದಾಗಿ 8ನೇ ಪ್ಯಾರಾಗ್ರಾಫ್ನಲ್ಲಿ ಆ ಒಂದು ಭಗವಂತನಿಗೆ ಕುರಿತಾಗಿ ನಾವು ಮಾಡುವಂತಹ ಪ್ರಾರ್ಥನೆ ಅದು ಶುದ್ಧ ಭಕ್ತಿ ಸೇವೆಯಲ್ಲಿ ಹೇಗೆ ಪರಿಪೂರ್ಣವಾಗುತ್ತದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆವಾಗ ನಾವು
ಭಗವಂತನ ಅನುಗ್ರಹವನ್ನ ಸಾಧಿಸ್ತೇವೋ, ಭಗವಂತನ ಒಂದು ಪ್ರೀತಿಯನ್ನ ಗಳಿಸ್ತೇವೋ, ಅದು ನಾವು ಮಾಡುವಂತಹ ಎಲ್ಲಾ ಪ್ರಾರ್ಥನೆಯ ಒಂದು ಅತ್ಯುತ್ತಮವಾದಂತಹ ಫಲ. ಅದನ್ನ ನಾವು ಮಾಡುವುದರಿಂದ, ಆ ರೀತಿಯಾಗಿ ಭಗವಂತನನ್ನ ಸದಾಕಾಲ ನೆನೆಯುವುದರಿಂದ ನಮಗೆ ಭಗವಂತನ ಆ ಒಂದು ಸಾಕ್ಷಾತ್ಕಾರ ಉಂಟಾಗ್ಲಿಕ್ಕೆ ಸಾಧ್ಯ. ಇದಕ್ಕೆ ಏನ್ ಮಾಡಬೇಕು? ಭಗವಂತನಿಗೆ ಅನುಕೂಲಕರವಾದ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಭಗವಂತ ಎಲ್ಲದರ ಮೂಲನಾಗಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಭಗವಂತನನ್ನ ಪ್ರತಿನಿತ್ಯವೂ ಕೂಡ ಆತನ ಒಂದು ಲೀಲೆಗಳನ್ನ ತಿಳಿದುಕೊಳ್ಳುವುದರಿಂದ, ಸ್ತುತಿ ಮಾಡುವುದರಿಂದ, ಭಕ್ತಿ ಮಾಡುವುದರಿಂದ ಆ ಜೀವನದ ಪರಿಪೂರ್ಣತೆಯನ್ನ ನಾವು ಪಡೀಲಿಕ್ಕೆ ಸಾಧ್ಯ. ಭಗವದ್ಗೀತೆಯ ಕೊನೆಯ ಒಂದು ಸಂದೇಶವೂ ಅದೇ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಹಾಗೆ ಇಲ್ಲಿ ಕೂಡ ಆ ಭಗವಂತನ ಒಂದು ಅನುಗ್ರಹವನ್ನ ನಾವು ಪಡೆಯುವ ಮೂಲಕ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನ ಹೊಂದಬೇಕು. ಇನ್ನು 17ನೇ ಶ್ಲೋಕವನ್ನ ನಾವು ನೋಡುವುದಾದ್ರೆ, ಮಲ್ಲಿಕಾ ಮಾತಾಜಿ 17ನೇ ಶ್ಲೋಕವನ್ನು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. 17ನೇ ಶ್ಲೋಕ ಅಲ್ವಾ ಪ್ರಭುಜಿ? ಹೌದು. ವಾಯುರ್ ಅನಿಲಂ ಅಮೃತಂ ಅಥ ಇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋ ಸ್ಮರಾಕೃತಂ ಸ್ಮರಾಕೃತೋ ಸ್ಮರಾಕೃತಂ ಸ್ಮರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಛಾಯಾ ಮಾತಾಜಿ ಅನುವಾದ ಓದಿ. ಹರೇ ಕೃಷ್ಣ. ಈ ಕ್ಷೀಣ ಶರೀರ ಸುಟ್ಟು ಬೂದಿಯಾಗಲಿ, ಪ್ರಾಣವಾಯುವು ಗಾಳಿಯೊಂದಿಗೆ ಬೆರೆಯಲಿ. ಈಗ ಭಗವಂತನೇ, ನಾನು ಮಾಡಿದ ಯಜ್ಞ ಯಾಗಾದಿಗಳನ್ನೆಲ್ಲ ಸ್ಮರಿಸಿಕೊ. ನೀನೇ ಅಂತಿಮ ಸ್ವೀಕರ್ತನಾದ್ದರಿಂದ ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಜ್ಞಾಪಕದಲ್ಲಿಟ್ಟುಕೋ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇಲ್ಲಿ ಸಾವಿನ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು. ಓಂ ಕ್ರತೋಸ್ಮರ ಕೃತಂ ಸ್ಮರ, ಕ್ರತೋಸ್ಮರ ಕೃತಂ ಸ್ಮರ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕ್ರತೋ ಎಲ್ಲ ಯಜ್ಞಯಾಗಾದಿಗಳ ಭೋಕ್ತೃವಾಗಿರುವಂತಹ ವ್ಯಕ್ತಿ. ಇಲ್ಲಿ 17ನೇ ಅಧ್ಯಾಯದ ಅರ್ಥದಲ್ಲಿ ನಾವು ನೋಡುವುದಾದ್ರೆ, ಕ್ರತುವೆ ಅಂದ್ರೆ ಯಾರು ಎಲ್ಲ ಯಜ್ಞ ಯಾಗಾದಿಗಳನ್ನ ಭೋಗಿಸುವವನೇ, ಭೋಕ್ತೃವಾಗಿರುವವನೇ. ಕೃತಂ ಅಂದ್ರೆ ನಾನು ಮಾಡಿರುವಂತಹ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನ ಏನು ಮಾಡಬೇಕು? ಅದನ್ನ ನೀನು ಸ್ಮರಿಸಿಕೊಳ್ಳಬೇಕು. ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಸ್ಮರಿಸಿಕೊಳ್ಳಬೇಕು. ಅಂತಿಮ ಸ್ವೀಕೃತನಾದ್ದರಿಂದ ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಟುಕೋ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಈ ಒಂದು ಶ್ಲೋಕವನ್ನ ಓದುವಾಗ ಈ ಸಂದರ್ಭದಲ್ಲಿ ನಾವಿನ್ನೂ ಬದುಕಿದ್ದೇವೆ. ಅಂದ್ರೆ ನಮಗೆ ಆ ಸಾವಿನ ಸಂದರ್ಭದಲ್ಲಿ ಏನನ್ನ ಮಾಡಬೇಕು ಅನ್ನುವಂತಹ ಒಂದು ಆಯ್ಕೆ ಈಗ ನಮ್ಮ ಮುಂದೆ ಇದೆ. ನಾವು ಸಾಯುವ ಸಮಯದಲ್ಲಿ ಭಗವಂತನ ಹತ್ರ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಅಂತ ಆದ್ರೆ, ಆಗ ನಮ್ಮ ಪ್ರಾರ್ಥನೆಗೆ ಬೆಲೆ ಬರಬೇಕು ಅಂತಾದ್ರೆ ಅದಕ್ಕೆ ತಕ್ಕನಾದಂತಹ ಕಾರ್ಯವನ್ನು ನಾವು ಈಗ ಮಾಡಬೇಕು. ನಾವು ಯಾವಾಗ ಈ ರೀತಿಯಾಗಿ ಭಗವಂತನ ಹತ್ರ ಹೇಳಲಿಕ್ಕೆ ಸಾಧ್ಯ? ಕ್ರತೋಸ್ಮರ ಕೃತಂ ಸ್ಮರ, ಕ್ರತೋಸ್ಮರ ಕೃತಂ ಸ್ಮರ ಅಂತ ಹೇಳಿ ನಾವು ಭಕ್ತಿಯನ್ನ ಮಾಡಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಓ ದೇವರೇ, ನಾನು ಭಕ್ತಿಯನ್ನ ಮಾಡಿದ್ದೇನೆ, ದಯವಿಟ್ಟು ಅದನ್ನ ಸ್ಮರಿಸಿಕೋ ಅಂತ ಹೇಳಿ ಪ್ರಾರ್ಥನೆ ಮಾಡಬಹುದು. ಒಂದು ವೇಳೆ ನಾನು ಭಕ್ತಿಯೇ ಮಾಡಲಿಲ್ಲ, ನಾನು ಕೇವಲ ಭೋಗವನ್ನೇ ಮಾಡಿದೆ ಅಂತ ಆದ್ರೆ ನಾನು ಈ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಈ ರೀತಿಯಾಗಿ ಭಗವಂತನಲ್ಲಿ ಕೇಳಿಕೊಂಡ್ರೆ ಏನಾದ್ರೆ ಅರ್ಥ ಆಗ್ತದೆ? ಓ ಭಗವಂತ, ನಾನು ಮಾಡಿರುವ ಎಲ್ಲ ಕೆಟ್ಟ ಕೆಲಸಗಳನ್ನು ನೆನಪು ಮಾಡ್ಕೋ ಅಂತ ಹೇಳಿದಾಗ ಆಗ್ತದೆ. ಆದ್ರಿಂದ ಈ ಶ್ಲೋಕವನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ? ಇದು ಕೇವಲ ಸಾವಿನ ಸಂದರ್ಭದಲ್ಲಿ ಮಾಡುವ ಪ್ರಾರ್ಥನೆ ಅಲ್ಲ. ಇದು ನಮ್ಮ ಸಾವಿನ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಮನಸ್ಥಿತಿಯನ್ನ ಹೊಂದಿರಬೇಕು ಅನ್ನುವುದನ್ನ ಈಗಲೇ ನೀವು ಯೋಚನೆ ಮಾಡಿ, ಅದಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡಿ. ಇದು ಒಬ್ಬ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗೆ, ನೋಡು ನಿನಗೆ ಈ ರೀತಿಯಾಗಿ ಪರೀಕ್ಷೆ ಬರ್ತದೆ, ಈ ರೀತಿಯಾದಂತಹ ಪ್ರಶ್ನೆಗಳಿರ್ತವೆ, ಅದಕ್ಕೆ ಸರಿಯಾಗಿ ಈಗ ನೀನು ಅದಕ್ಕೆ ಸಿದ್ಧತೆಯನ್ನ ಮಾಡು ಅನ್ನುವ ರೀತಿಯಲ್ಲಿ.
ಸಾವು ಅನ್ನುವಂಥದ್ದು ಯಾವ ರೀತಿಯಾಗಿ ಪರೀಕ್ಷೆಯನ್ನು ಒಡ್ಡುತ್ತದೆ ಅನ್ನೋದನ್ನ ಇಲ್ಲಿ ನಮಗೆ ಆ ಒಂದು ಕಣ್ಣಿಗೆ ಕಟ್ಟುವ ಹಾಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಶರೀರ ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಬೇರೆ ಯಾವುದೇ ಒಂದು ಆಶ್ರಯ ಸಿಗುವುದಿಲ್ಲ. ನಾನು ಇಷ್ಟು ಸಂಪಾದನೆ ಮಾಡಿದ್ದೇನೆ, ಇಷ್ಟು ಜನರು ನನ್ನ ಬೆಂಬಲಕ್ಕಿದ್ದಾರೆ, ಎಷ್ಟು ಹೆಸರಿದೆ, ಯಾವುದು ಕೂಡ ನಮ್ಮ ಜೊತೆ ಬರುವುದಿಲ್ಲ. ನಾವು ಒಂದೇ ಒಂದು ಪ್ರಾರ್ಥನೆ ಮಾಡಬಹುದು, ಏನು ಅಂತ ಹೇಳಿದ್ರೆ, ದೇವರೇ ನನ್ನ ಕೈಯಲ್ಲಾದಷ್ಟು ಸೇವೆಯನ್ನ ನಿನಗೆ ಮಾಡಿದ್ದೇನೆ, ದಯವಿಟ್ಟು ನನ್ನ ನೆನಪು ಮಾಡಿಕೋ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಬಹುದಷ್ಟೇ. ಆ ಶರೀರ ಸುಟ್ಟು ಬೂದಿಯಾಗುವಾಗ, ಪ್ರಾಣವಾಯು ಗಾಳಿಯೊಂದಿಗೆ ಬೆರೆಯುವಾಗ ಭಕ್ತನು ತನ್ನ ಎಲ್ಲ ಯಜ್ಞ ಯಾಗಾದಿಗಳು, ಇಲ್ಲಿ ಯಜ್ಞಯಾಗ ಅಂತ ಹೇಳಿದ್ರೆ ಅಗ್ನಿಗೆ ಆಹುತಿ ಕೊಟ್ಟದ್ದು ಮಾತ್ರ ಅಲ್ಲ. ಯಜ್ಞ ಅಂತ ಹೇಳಿದ್ರೆ ಯಜ್ಞ ಪುರುಷನಿಗೆ ಸಂತೋಷವಾಗುವಂತಹ ಕಾರ್ಯ, ಅದು ಯಾವುದಾದ್ರೂ ಆಗಿರ್ಬೋದು. ಯಜ್ಞ ಪುರುಷ, ಯಜ್ಞೇಶ, ಆ ಭಗವಂತ, ಅವನಿಗೆ ಸಂತೋಷವಾಗುವಂತಹ ಕಾರ್ಯ. ಯಜ್ಞೈ ಸಂಕೀರ್ತನ ಪ್ರಾಯ, ಕಲಿಯುಗದಲ್ಲಿ ಮಾಡುವಂತಹ ಸಂಕೀರ್ತನ ಯಜ್ಞ, ಅದು ನಿಜವಾದಂತಹ ಯಜ್ಞ, ಸುಲಭವಾದ ಯಜ್ಞ, ಎಲ್ಲರೂ ಮಾಡಬಹುದಾದಂತಹ ಯಜ್ಞ, ಜಪಯಜ್ಞ, ಇದೆಲ್ಲವೂ ಕೂಡ ಯಜ್ಞಗಳು. ಇದನ್ನ ಸ್ಮರಿಸಿಕೋ, ಭಗವಂತ ನನಗೆ ಬುದ್ಧಿ ಬಂದಾಗಿನಿಂದ ನಾನು ಪ್ರತಿದಿನ ಬೆಳಗ್ಗೆ 16 ಸುತ್ತು ಜಪವನ್ನ ಮಾಡಿದ್ದೇನೆ, ಬೆಳಗ್ಗೆ ಮಾಡಿ ಮುಗಿಸಿದ್ದೇನೆ, ದಯವಿಟ್ಟು ಸ್ಮರಿಸಿಕೋ. ಭಗವಂತ, ಪ್ರತಿದಿನ ನಾನು ಮಂಗಳಾರತಿ ನೋಡಿದ್ದೇನೆ, ದಯವಿಟ್ಟು ಸ್ಮರಿಸಿಕೋ. ನಾನು ಪ್ರತಿದಿನ 2 ಗಂಟೆ ಪ್ರಭುಪಾದರ ಪುಸ್ತಕವನ್ನ ಓದಿದ್ದೇನೆ, ದಯವಿಟ್ಟು ಸ್ಮರಿಸಿಕೋ. ಈ ರೀತಿ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ ಆಗಬೇಕು ಅಂತ ಆದ್ರೆ ನಾವು ಅದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಅದನ್ನೆಲ್ಲ ನೆನಪಿಟ್ಟುಕೋ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಈ ರೀತಿ ಈ ಭೌತಿಕವಾದಂತಹ ಶರೀರ ಹೇಗೆ ನಮಗೆ ಒಂದು ಬಾಹ್ಯವಾದದ್ದು, ಅಂದ್ರೆ ನಮ್ಮದಲ್ಲದ್ದು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಮೊದಲ 3 ಪ್ಯಾರಾಗ್ರಾಫ್ನಲ್ಲಿ ತಿಳಿಸ್ತಾರೆ. ಒಟ್ಟು 15 ಪ್ಯಾರಾಗ್ರಾಫ್ಗಳಿವೆ. ಈ ಶರೀರ ಅನ್ನುವಂಥದ್ದು ಒಂದು ಉಡುಪು ಇದ್ದ ಹಾಗೆ, ಇದು ನಮ್ಮ ಭಾಗ ಅಲ್ಲ. ನಾವು ಅಂತ ಹೇಳಿ ಯಾರಿದ್ದೇವೆ, ಜೀವಾತ್ಮ, ಆತನ ಮೂಲ ಒಂದು ರೂಪ ಅಲ್ಲ ಅದು, ಆ ಒಂದು ಹೊರ ಉಡುಪು. ಆ ಜೀವಾತ್ಮನಿಗೆ ಅನುಕೂಲಕರವಾಗುವಂತೆ ಆ ಶರೀರವನ್ನ ರಚನೆ ಮಾಡಲಾಗಿದೆ. ಆ ಶರೀರದ ಮೂಲಕ ನಾವು ಕಾರ್ಯಕ್ರಮವನ್ನ, ಬೇರೆ ಬೇರೆ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತಾರೆ, ಈ ಕ್ಷಣಿಕ ಶರೀರವು ಸುಟ್ಟು ಬೂದಿಯಾಗಲಿ, ಅಂದ್ರೆ ನಾನು ಸತ್ತು ಹೋಗುವುದಿಲ್ಲ, ನನಗೆ ನಾಶ ಇಲ್ಲ, ಈ ಶರೀರ ಮಾತ್ರ ನಾಶ ಆಗ್ತದೆ ಅನ್ನೋದನ್ನ ಈ ಒಂದು ಮಂತ್ರದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. 84 ಲಕ್ಷ ಜೀವರಾಶಿಗಳಿವೆ, ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜೀವಿಗಳಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಒಂದು ರೂಪ ಇದೆ. ಆ ರೂಪಕ್ಕೆ ಸರಿಯಾಗಿ ಈ ಒಂದು ಭೌತಿಕವಾದಂತಹ ಶರೀರವನ್ನ ಕೊಡಲಾಗಿದೆ. ಭಗವಂತನೂ ನಿರಾಕಾರನಲ್ಲ, ಜೀವಾತ್ಮನೂ ಕೂಡ ನಿರಾಕಾರನಲ್ಲ. ಭಗವಂತನಿಗೂ ರೂಪ ಇದೆ, ಜೀವಾತ್ಮನಿಗೂ ಕೂಡ ರೂಪ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಭಗವಂತನಲ್ಲಿ ನಾವು ಸಾಯುವ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಒಂದು ವೇಳೆ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಸಾವು ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಕುಳಿತಿದ್ದಾಗಲೇ ತಕ್ಷಣ ಸಾವು ಬರ್ಬೋದು. ಸಾವು ಬಂದಾಗ ಸಾವು ಬರ್ತದೆ ಅನ್ನೋದು ಕೂಡ ನಮಗೆ ಗೊತ್ತಾಗದೇ ಇರಬಹುದು. ಅಂತ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಯಾಕಂದ್ರೆ ನರಳಿ ಸಾಯುವಂತದ್ದಕ್ಕಿಂತ ಒಂದು ಸಾವು ಅಂದ್ರೆ ಹೇಗಿರ್ಬೇಕು ಅಂದ್ರೆ, ಉತ್ತಮವಾದ ಸಾವು ವ್ಯಕ್ತಿಗೆ ಒಂದು ಸಿಡಿಲು ಬಡದ ಹಾಗೆ, ಅದು ಗೊತ್ತೇ ಆಗದ ಹಾಗೆ. ತಾನು ಈಗ ಶರೀರದಲ್ಲಿದ್ದೆ, ಮುಂದಿನ ಕ್ಷಣ ಆತನು ಶರೀರವನ್ನ ತ್ಯಾಗ ಮಾಡಿದ್ದಾನೆ. ಯಾವುದೇ ನೋವಿಲ್ಲದೆ ಶರೀರವನ್ನ ವ್ಯಕ್ತಿ ತ್ಯಾಗ ಮಾಡುವುದಾದ್ರೆ, ಅಂತ ಸಂದರ್ಭದಲ್ಲಿ ನನಗೆ ಆ ಕ್ಷಣಕ್ಕೆ ಭಗವಂತನ ನೆನಪು ಬರದೇ ಇದ್ರೆ ಏನು ಮಾಡುವುದು? ಅದಕ್ಕೆ ಇಲ್ಲಿ ಪ್ರಭುಪಾದರು ಉತ್ತರ ಕೊಡ್ತಾರೆ. ಏನಂದ್ರೆ, ನೀವು ಯಾವಾಗ ಆರೋಗ್ಯಯುತವಾಗಿರ್ತೀರೋ ಆಗ ಸರಿಯಾಗಿ ಭಗವಂತನ ಭಕ್ತಿಯನ್ನ ಮಾಡಿದ್ದೇ ಆದ್ರೆ ನಿಮಗೆ ಆ ಸಾವಿನ ಸಂದರ್ಭದಲ್ಲಿ ಭಗವಂತನ ನೆನಪು ಬರದೇ ಇದ್ರೂ ಕೂಡ ಭಗವಂತನೇ ನಿಮ್ಮನ್ನು ನೆನಪು ಮಾಡಿಕೊಂಡು ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಆ ಭಗವಂತನೇ ಆ ನೆನಪನ್ನು ನಮಗೆ ಕೊಟ್ಟು ನನ್ನ ಹತ್ರಕ್ಕೆ ಕರೆಸಿಕೊಳ್ತಾನೆ. ಆದ್ರೆ ಯಾವಾಗ ನಾವು ಇದನ್ನ ಮಾಡುವುದಿಲ್ವೋ, ಅಥವಾ ಆರೋಗ್ಯವಾಗಿದ್ದಾಗ ಸರಿಯಾಗಿದ್ದಾಗ ಭಕ್ತಿಯನ್ನ ಮಾಡುವುದಿಲ್ವೋ, ಅಂತ ಸಂದರ್ಭದಲ್ಲಿ ಭಗವಂತನ ನೆನಪು ನಮಗೆ ಬರುವುದಿಲ್ಲ. ಯಾಕಂದ್ರೆ ಭಗವಂತನನ್ನ ನೆನಪು ಮಾಡಿಕೊಳ್ಳಿಕ್ಕೆ ಕೂಡ ಭಗವಂತನ ಅನುಗ್ರಹ ಬೇಕು. ಆ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತಿಯನ್ನ ಮಾಡಬೇಕು.
ಹಾಗಾಗಿ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರಿಗೆ ಈ ಕೃತೋಸ್ಮರ ಕೃತಸ್ಮರ ಅಂತ ಹೇಳುವ ಅಗತ್ಯ ಇಲ್ಲ. ಭಗವಂತನೇ ಸ್ವತಃ ನೆನಪು ಮಾಡಿಕೊಳ್ತಾನೆ ಮತ್ತು ನಮ್ಮನ್ನ ಸರಿಯಾದಂತಹ ಒಂದು ಸ್ಥಾನಕ್ಕೆ ಆತನು ಕರೆದುಕೊಂಡು ಹೋಗುತ್ತಾನೆ. ಈ ರೀತಿ ಭೌತಿಕ ಶರೀರದ ಕುರಿತಾಗಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಐಹಿಕ ಜಗತ್ತಿನಲ್ಲಿ ಐಹಿಕ ಪ್ರಕೃತಿಯು ಜೀವಿಗಳಿಗೆ ಅವರವರ ಅಪೇಕ್ಷೆಗೆ, ಇಂದ್ರಿಯ ಅಪೇಕ್ಷೆಗೆ ಸರಿಯಾಗಿ ಬೇರೆ ಬೇರೆ ದೇಹಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ವ್ಯಕ್ತಿ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಬಾರದು, ಇದೆಲ್ಲವನ್ನು ಕೂಡ ಆತನು ಮಾಡ್ತಾನೆ. ಹೀಗೆ ಮಾಡುವ ಮೂಲಕ ತಾನು ಹೆಚ್ಚು ಹೆಚ್ಚು ಬಂಧನಕ್ಕೆ ಒಳಗಾಗುತ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಂತರ ಈ ಶರೀರವನ್ನ ಯೋಗಿಗಳು ಹೇಗೆ ತ್ಯಾಗ ಮಾಡ್ತಾರೆ, ತಮ್ಮ ಶರೀರದಲ್ಲಿರುವಂತಹ ಪಂಚವಾಯುಗಳನ್ನ ನಿಯಂತ್ರಣ ಮಾಡಿ ಆ ಒಂದು ಜೀವಾತ್ಮನನ್ನ ಬ್ರಹ್ಮರಂಧ್ರದ ಹತ್ತಿರಕ್ಕೆ ಎತ್ತರಕ್ಕೆ ಏರಿಸಿ ಬ್ರಹ್ಮರಂಧ್ರವನ್ನ ಒಡೆದು ಶರೀರದಿಂದ ಹೊರಗೆ ಬಂದ ಮೇಲೆ 6ನೇ ಅಧ್ಯಾಯದಲ್ಲಿ, ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಅವರು ಬೇಕಾದಂತಹ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಬೇರೆ ಬೇರೆ ಲೋಕಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದು ಇತರ ಲೋಕಗಳಿಗೆ ಸುಗಮ ಪ್ರಯಾಣ ಅನ್ನುವಂತಹ ಪುಸ್ತಕದಲ್ಲಿ ಕೂಡ ಪ್ರಭುಪಾದರು ಬಹಳ ವಿವರವಾಗಿ ಇದನ್ನ ವಿವರಿಸಿದ್ದಾರೆ. ಆದ್ರೆ ಆ ರೀತಿಯಾಗಿ ಹೋದ್ರೂ ಕೂಡ ಅವರು ಭಕ್ತಿ ಇಲ್ಲದೆ ಹೋದ್ರೆ ಅವರಿಗೆ ಭಗವಂತನ ಹತ್ರ, ಭಗವಂತನ ಧಾಮಕ್ಕೆ ಅವರಿಗೆ ಪ್ರವೇಶವು ದೊರಕುವುದಿಲ್ಲ. ಈ ಶರೀರವನ್ನ ಬಿಡ್ಲಿಕ್ಕೆ, ಈ ಶರೀರವನ್ನ ತ್ಯಾಗ ಮಾಡಲಿಕ್ಕೆ ಉತ್ತಮವಾದಂತಹ ವಿಧಾನ ಯಾವುದು ಅನ್ನೋದನ್ನ ಈ 4 ಮತ್ತು 5ನೇ ಪ್ಯಾರಾಗ್ರಾಫ್ನಲ್ಲಿ ತಿಳಿಸ್ತಾ ಇದ್ದಾರೆ. ಅತಿ ಉತ್ತಮವಾದ ವಿಧಾನ, ಶರೀರ ತ್ಯಾಗ ಮಾಡಲಿಕ್ಕೆ ಉತ್ತಮವಾದ ವಿಧಾನ ಯಾವುದು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಭಗವಂತನಿಗೆ ವ್ಯಕ್ತಿ ಶರಣಾಗಬೇಕು. ಹೇಗೆ ಆನುಕೂಲ್ಯಸ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷತೀತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ, ಈ ರೀತಿ ಆ 6 ಶರಣಾಗತಿಯ ಲಕ್ಷಣಗಳನ್ನ ಬೆಳೆಸಿಕೊಂಡು ಪೂರ್ತಿಯಾಗಿ ಭಗವಂತನಿಗೆ ನಾವು ಶರಣಾದರೆ ಮತ್ತು ಆ ಶರಣಾಗತಿಯಲ್ಲಿ ನಾವು ಭಗವಂತನ ನೆನಪಿನಲ್ಲಿ ಶರೀರವನ್ನ ತ್ಯಾಗ ಮಾಡಿದರೆ ಅದು ಶರೀರ ತ್ಯಾಗವನ್ನ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ವಿಧಾನ. ಈ ಸಾವಿನ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ನೆನಪನ್ನ ಇಟ್ಟುಕೊಳ್ತೇವೋ ಅದೇ ರೀತಿಯಾದಂತಹ ಶರೀರ ನಮಗೆ ಮುಂದಿನ ಜನ್ಮದಲ್ಲಿ ದೊರೆಯುತ್ತದೆ. ಇದನ್ನ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. 8ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ದೇಹ ತ್ಯಾಗ ಮಾಡುವಾಗ ಅವನು ಯಾವ ಯಾವ ಜನ್ಮವನ್ನು ನೆನೆಯುವನೋ ಆಯಾ ಜನ್ಮವನ್ನೇ ತಪ್ಪದೆ ಪಡೆಯುವನು ಅಂತ ಹೇಳಿ ಇಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಆಮೇಲೆ ಪ್ರಭುಪಾದರು ಹೇಳ್ತಾರೆ, ಕೃಷ್ಣನು ಯಾವತ್ತೂ ನಮ್ಮ ಸೇವೆಯನ್ನ ಮರೆಯುವುದಿಲ್ಲ. ನಾವು ಸಾಮಾನ್ಯವಾಗಿ ಬೇರೆಯವರಿಗೆ ಯಾವುದೋ ಒಂದು ಸಹಾಯವನ್ನ ಮಾಡಿರಬಹುದು, ಆದ್ರೆ ಅವರು ಅದನ್ನ ಮರೆತು ಬಿಡಬಹುದು. ಯಾಕಂದ್ರೆ ಮರೆಯುವ ಅನ್ನುವಂಥದ್ದು ಮನುಷ್ಯನಿಗೆ ಸಹಜ. ನಾವು ಬಹಳಷ್ಟು ಜನರಿಂದ ಸಹಾಯವನ್ನ ಪಡೆಯುತ್ತೇವೆ, ಬಹಳಷ್ಟು ಜನರಿಗೆ ಸಹಾಯವನ್ನ ಮಾಡ್ತೇವೆ. ಆದ್ರೆ ಕೆಲವೊಮ್ಮೆ ನಮಗೆ ಆ ನೆನಪುಗಳು ಇರುವುದಿಲ್ಲ. ನಾವು ಮಾಡಿದ ಸಹಾಯವೂ ನಮಗೆ ನೆನಪಿರುವುದಿಲ್ಲ, ಅಥವಾ ನಾವು ಪಡೆದ ಸಹಾಯವೂ ಕೂಡ ನಮಗೆ ನೆನಪಿಲ್ಲದೆ ಹೋಗಬಹುದು. ಆದ್ರೆ ಭಗವಂತನಿಗೆ ಹಾಗೆ ಅಲ್ಲ. ನಾವು ಯಾವತ್ತಾದ್ರೂ ಒಂದು ದಿನ ಭಗವಂತನಿಗೆ ಒಂದು ಹೂವನ್ನ ಅರ್ಪಣೆ ಮಾಡಿದ್ರು, ಒಂದು ಸ್ವಲ್ಪ ನೀರನ್ನ ಅರ್ಪಣೆ ಮಾಡಿದ್ರು, ಒಂದು ತುಳಸಿ ಎಲೆಯನ್ನ ಅರ್ಪಣೆ ಮಾಡಿದ್ರು ಕೂಡ ಅದು ಭಗವಂತ ಅದನ್ನ ಕೇವಲ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಜನ್ಮ ಜನ್ಮಗಳಿಗೂ ಕೂಡ ನೆನಪಿಟ್ಟುಕೊಳ್ತಾನೆ. ಇಂತಹ ವ್ಯಕ್ತಿ ಹಿಂದೆ ಇಂಥ ಜನ್ಮದಲ್ಲಿ ಈ ರೀತಿಯಾದ ಸೇವೆಯನ್ನ ಮಾಡಿದ್ದಾನೆ. ಆ ರೀತಿ ಭಗವಂತನ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಬೇರೆ ಯಾರಿಗೂ, ನಮಗೂ ಕೂಡ ಗೊತ್ತಿರುವುದಿಲ್ಲ. ನಾವು ಕೂಡ ಎಲ್ಲವನ್ನು ಕೂಡ ಮರೆತು ಬಿಟ್ಟಿರ್ತೇವೆ. ಅಂತಹ ಭಗವಂತ ಸಾವಿನ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾವು ಮಾಡಿರುವಂತಹ ಕಾರ್ಯಗಳನ್ನ ನೆನಪು ಮಾಡಿಕೊಳ್ಳುತ್ತಾನೆ. ಅವನು ಯಾವತ್ತೂ ಮರೆಯುವುದಿಲ್ಲ. ಆದ್ರಿಂದ ಅದರ ಬಗ್ಗೆ ನಾವು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಯಾರು ಭಕ್ತಿಯನ್ನ ಮಾಡ್ತಾರೋ ಅಂತವರು ಅತ್ಯಂತ ನೀಚ ಕೃತ್ಯಗಳನ್ನ ಎಸಗಿದ್ರೂ ಕೂಡ ಅವರನ್ನ ಸಾಧು ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳಿ ಭಗವಂತ 9ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ಅದು ಹೇಗೆ ಸಾಧ್ಯ? ಹೇಗೆ ಅಂದ್ರೆ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಭಕ್ತರು ಅಂತ ಹೇಳಿದ್ರೆ ಭಗವಂತನಿಗೆ ಬಹಳ ಇಷ್ಟ.
ಭಕ್ತ ಮಾಂ ಅಭಿಜಾನಾತಿ ಯಾವನಿಶ್ಚಾಸ್ಮಿ ತತ್ವತಃ. ಇಂತಹ ಭಕ್ತಿಯನ್ನ ಮಾಡುವಂತಹ ಅವಕಾಶವನ್ನ ಭಗವಂತ ಎಲ್ಲರಿಗೂ ಕೊಟ್ಟಿದ್ದಾನೆ. ಒಬ್ಬ ವ್ಯಕ್ತಿ ದುರಾಚಾರಿಯಾಗಿರಬಹುದು, ಅಥವಾ ಅವನು ಬಡವನಾಗಿರಬಹುದು, ಅವನಲ್ಲಿ ಭಗವಂತನಿಗೆ ಕೊಡ್ಲಿಕ್ಕೆ ಏನೂ ಇಲ್ಲದೆ ಇರಬಹುದು. ಅದಕ್ಕೆ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತ್ಯಾ ಪ್ರಯಚ್ಛತಿ. ನನಗೆ ಎಲೆಯನ್ನಾದ್ರೂ ಕೊಡು, ಹೂವನ್ನಾದ್ರೂ ಕೊಡು, ನೀರನ್ನಾದ್ರೂ ಕೊಡು, ಏನನ್ನ ಅರ್ಪಿಸಿದ್ರು ಕೂಡ ನಾನು ಭಕ್ತಿಯಿಂದ ಅರ್ಪಿಸಿದ್ರೆ ಅದನ್ನ ಸ್ವೀಕಾರ ಮಾಡ್ತೇನೆ. ಹಾಗೆ ನೀನು ಹುಟ್ಟಿದ ಒಂದು ಹುಟ್ಟು ಯಾವುದೇ ರೀತಿಯಲ್ಲಿ ಆದ್ರೂ ಇರಬಹುದು, ಒಬ್ಬ ಶೂದ್ರನಾಗಿ ಹುಟ್ಟಿರಬಹುದು ಅಥವಾ ಒಬ್ಬ ಚಾಂಡಾನಾಗಿ ಹುಟ್ಟಿದ್ರು ಕೂಡ ನಿನಗೆ ಭಕ್ತಿಯನ್ನ ಮಾಡಿದ್ರೆ ನೀನು ಅದರಿಂದ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಭಕ್ತಿಯನ್ನ ಮಾಡುವಂತಹ ಅರ್ಹತೆ ಪ್ರತಿಯೊಬ್ಬರಿಗೂ ಇದೆ. ಅದರಿಂದ ಒಬ್ಬ ವ್ಯಕ್ತಿಯ ಈಗ ಪ್ರಸ್ತುತವಾದಂತಹ ಕಾರ್ಯಚಟುವಟಿಕೆಗಳಾಗ್ಲಿ, ಅಥವಾ ಅವನು ಹುಟ್ಟಿದಂತಹ ಕುಲವಾಗ್ಲಿ, ಅಥವಾ ಅವನ ಆರ್ಥಿಕ ಪರಿಸ್ಥಿತಿಯಾಗ್ಲಿ, ಯಾವುದು ಕೂಡ ಭಕ್ತಿಯನ್ನ ಮಾಡುವುದರಿಂದ ಅವನನ್ನ ದೂರ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಕ್ತಿ ಮಾಡ್ಲಿಕ್ಕೆ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶವನ್ನ ಕೊಡ್ತಾನೆ. ವ್ಯಕ್ತಿ ಯಾವ ಸ್ಥಿತಿಯಲ್ಲಿದ್ದಾನೋ ಅಲ್ಲಿಂದಲೇ ತಾನು ಭಕ್ತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಮತ್ತು ಭಗವಂತ ಈ ಒಂದು ಭಕ್ತಿಯನ್ನ ಮಾಡುವ ಅಥವಾ ಭಕ್ತಿ ಕಾರ್ಯವನ್ನ, ಭಕ್ತಿ ಸೇವೆಯನ್ನ ಮಾಡುವಂತಹ ಅವಕಾಶವನ್ನ ಕೊಡುವ ಮೂಲಕ ಏನು ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ತಾನು ಭಕ್ತರ ರಕ್ಷಣೆಗೆ ಯಾವಾಗಲೂ ಸಿದ್ಧನಿದ್ದೇನೆ ಅನ್ನೋದನ್ನ ತಿಳಿಸ್ತಾನೆ. ಹೇಗೆ ತಾಯಿ ಮಗುವಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಆ ಮಗುವಿನ ಒಂದು ಪಾಲನೆಯನ್ನ ಮಾಡ್ಲಿಕ್ಕೆ ಸಿದ್ಧಳಿರ್ತಾಳೋ, ಹಾಗೆ ಭಗವಂತ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ನಾವು ಭಗವಂತನ ಹತ್ರ ಮುಖವನ್ನ ತಿರುಗಿಸಿದ ಕೂಡಲೇ ಆ ಒಂದು ಭಕ್ತಿ ಸೇವೆಯನ್ನ ಮಾಡುವಂತಹ ಅವಕಾಶವನ್ನ ಅವನು ತಕ್ಷಣವೇ ನಮಗೆ ತಿಳಿಸಿಕೊಡ್ತಾನೆ, ಆ ಒಂದು ಅವಕಾಶವನ್ನ ಮಾಡಿಕೊಡ್ತಾನೆ. ಆ ಭಗವಂತನ ಒಂದು ಕೃಪೆ ಅದು ಯಾವಾಗಲೂ ಕೂಡ ನಮ್ಮ ಮೇಲೆ ಇರುತ್ತದೆ. ಇನ್ನು ಕೊನೆಯದಾಗಿ ಇಲ್ಲಿ ಭಗವದ್ಗೀತೆಯ ಬೇರೆ ಬೇರೆ ಶ್ಲೋಕಗಳ ಮೂಲಕ ಪ್ರಭುಪಾದರು ಇದನ್ನ ಇನ್ನಷ್ಟು ವಿವರವಾಗಿ ತಿಳಿಸ್ತಾರೆ. ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಆ ಒಂದು ವಿವರಣೆಯು ಬರ್ತದೆ. ಪರೀಕ್ಷಿತ ಮಹಾರಾಜನು ಕೇಳುವಂತಹ ಒಂದು ಪ್ರಶ್ನೆಗೆ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಕೊಡುವಂತಹ ಉತ್ತರ ಇದು ಶ್ರೀಮದ್ ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದ 17ನೇ ಶ್ಲೋಕದಿಂದ ಪ್ರಾರಂಭವಾಗ್ತದೆ. ಶೃಣ್ವತಾಂ ಸುಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ಸತಾಂ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತಯೇತರ ಅನಾವಿದ್ಯಂ ಸ್ಥಿತಂ ಸತ್ವೇ ಪ್ರಸೀದತಿ. ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ ಭಿದ್ಯಂತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಈ ರೀತಿ ಆ ಒಂದು ಭಗವಂತನ ಕುರಿತಾಗಿ ಶ್ರವಣ ಮಾಡೋದ್ರಿಂದ, ಭಗವಂತನಿಗೆ ಶರಣ ಆಗೋದ್ರಿಂದ, ಭಗವಂತನನ್ನ ಆ ಒಂದು ಸಾವಿನ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವುದರಿಂದ ನಾವು ಭಗವಂತನನ್ನ ನೆನೆಯಲಿಕ್ಕೆ ಸಾಧ್ಯ, ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ, ಮತ್ತು ಆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಇದು ಶರೀರವನ್ನ ತ್ಯಾಗ ಮಾಡಲಿಕ್ಕೆ ಅತಿ ಉತ್ತಮವಾದಂತಹ ವಿಧಾನ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಆ ಒಂದು ಭಕ್ತಿ ಸೇವೆಯನ್ನ ಅಭ್ಯಾಸ ಮಾಡುವ ಮೂಲಕ ವ್ಯಕ್ತಿಯು ಸಾವಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಈ ಜೀವನ ಅನ್ನುವಂಥದ್ದು ಒಂದು ಸಿದ್ಧತೆ ಇದ್ದ ಹಾಗೆ, ಸಾವು ಅನ್ನುವಂಥದ್ದು ಒಂದು ಪರೀಕ್ಷೆ ಇದ್ದ ಹಾಗೆ. ಸಾವು ಅನ್ನುವಂತಹ ಪರೀಕ್ಷೆಯನ್ನ ಸರಿಯಾಗಿ ಎದುರಿಸಬೇಕು ಅಂತ ಹೇಳಿದ್ರೆ ಜೀವನ ಅನ್ನುವಂತಹ ಸಿದ್ಧತೆಯನ್ನು ನಾವು ಸರಿಯಾಗಿ ಮಾಡಿಕೊಂಡಿರಬೇಕು. ಪರೀಕ್ಷಿತ ಮಹಾರಾಜನ ಪ್ರಶ್ನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಸಾಯುವ ಅಂತಹ ವ್ಯಕ್ತಿಯ ಕರ್ತವ್ಯವೇನು? ಯಾಕಂದ್ರೆ ಪರೀಕ್ಷಿತ ಮಹಾರಾಜನಿಗೆ ಇನ್ನು 7 ದಿನದಲ್ಲಿ ಸಾವು ಇದೆ ಅಂತೇಳಿ ಶಾಪ ಬಂದಿತ್ತು ಶೃಂಗಿಯಿಂದಾಗಿ. ಹಾಗಾಗಿ ಪರೀಕ್ಷಿತನ ಮುಖ್ಯವಾದ ಪ್ರಶ್ನೆಯೇ ಅದು. ಶ್ರೀಮದ್ ಭಾಗವತದ ಒಂದು ಸಂಪೂರ್ಣ ವಿವರಣೆಗೆ, ಅದರ ಒಂದು ವಿಚಾರಕ್ಕೆ ಕಾರಣವಾದದ್ದು ಏನು ಅಂತ ಹೇಳಿದ್ರೆ, ಸಾಯುವಂತ ವ್ಯಕ್ತಿ ಏನು ಮಾಡಬೇಕು ಅಂತ ಹೇಳಿ. ಈಗ ಸಾಯುವಂತ ವ್ಯಕ್ತಿ ಯಾರು ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೋದು. ಸಾವು ಯಾರಿಗೆ ಹತ್ತಿರ ಇದೆ?
ಯಾರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾವು ಯಾರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಹುಟ್ಟಿದಂತಹ ಮಗುವಿನಿಂದ ಹಿಡಿದು ವಯಸ್ಸಾದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮುಂದಿನ ಕ್ಷಣದಲ್ಲಿ ಸಾವು ಬರುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಾವಿಗೆ ಹತ್ತಿರ ಆದವರೆಲ್ಲರೂ ವೃದ್ಧರು ಅಂತ ಹೇಳುವುದಾದ್ರೆ ಪ್ರಪಂಚದಲ್ಲಿರುವವರೆಲ್ಲರೂ ಕೂಡ ವೃದ್ಧರೇ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಸಾವು ಅನ್ನುವಂಥದ್ದು ಮುದಿಪ್ರಾಯದಲ್ಲಿ ಬರುವಂತದ್ದು ಅಂತ ಹೇಳಿ. ಹಾಗಿದ್ರೆ ಎಲ್ಲರೂ ಕೂಡ ಮುದುಕರೆ. ಯಾಕಂದ್ರೆ ಸಾವು ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿಯೂ ಕೂಡ ಬರ್ಲಿಕ್ಕೆ ಸಾಧ್ಯ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ಎಲ್ಲ ಬಗೆಯ ಕಳವಳಗಳಿಂದ ಮುಕ್ತನಾಗ ಬಯಸುವವನು, ಎಲ್ಲದರ ನಿಯಾಮಕನು, ಸಕಲ ಕಷ್ಟಗಳ ಪರಿಹಾರಕನು, ಸಕಲ ಜೀವಿಗಳ ಪರಮಾತ್ಮನೂ ಆಗಿರುವ ದೇವೋತ್ತಮ ಪರಮಪುರುಷನ ಬಗ್ಗೆ ಸದಾ ಶ್ರವಣ ಮಾಡಬೇಕು, ಸ್ತುತಿಸಬೇಕು ಮತ್ತು ಸ್ಮರಿಸಬೇಕು. ಇದು 2ನೇ ಸ್ಕಂದದ 1ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಶರೀರವನ್ನ ತ್ಯಾಗ ಮಾಡುವುದು ಹೇಗೆ ಅನ್ನೋದು ಮತ್ತು ಶರೀರ ತ್ಯಾಗ ಮಾಡುವಾಗ ಪ್ರಾರ್ಥನೆ ಮಾಡುವುದು ಹೇಗೆ ಅನ್ನೋದನ್ನ ಇಲ್ಲಿ ಈ 17ನೇ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ 18ನೇ ಶ್ಲೋಕದಲ್ಲಿ ಏನೆಲ್ಲ ವಿಚಾರಗಳು ಬರ್ತವೆ ಅನ್ನೋದನ್ನ ನೋಡೋಣ. ರೀನಾ ಮಾತಾಜಿ 18ನೇ ಅಧ್ಯಾಯ ಶ್ಲೋಕವನ್ನು ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಗ್ನೇನಯ ಸುಪದಾರಾಯೇ ಅಸ್ಮಾನ್ ವಿಶ್ವಾನಿ ದೇವಾ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಟಾಂ ತೇನ ಮೌಕ್ತಿಂ ವಿಧೇಮ. ಹರೇ ಕೃಷ್ಣ. ಅನುವಾದಗಳು. ಓ ಭಗವಂತ, ಅಗ್ನಿಯಷ್ಟು ಬಲಶಾಲಿಯೇ, ಓ ಸರ್ವಶಕ್ತನೇ, ಈಗ ನಾನು ನಿನಗೆ ಪ್ರಣಾಮ ಮಾಡಿ ನಿನ್ನ ಕಾಲಿಗೆ ಎರಗುತ್ತೇನೆ. ಓ ದೇವನೇ, ನಿನ್ನನ್ನು ತಲುಪಲು ನನಗೆ ಸರಿಯಾದ ದಾರಿ ತೋರು ಮತ್ತು ನಿನಗೆ ನಾನು ಹಿಂದೆ ಮಾಡಿದ್ದೆಲ್ಲ ಗೊತ್ತಿರುವುದರಿಂದ ನನ್ನ ಪಾಪಗಳನ್ನೆಲ್ಲ ತೊಳೆದು ನನ್ನ ಪ್ರಗತಿಗೆ ಅಡ್ಡಿಯಾಗದಂತೆ ಮಾಡು. ಹರೇ ಕೃಷ್ಣ. ಹರೇ ಕೃಷ್ಣ. ನಮಗೆ ಭಕ್ತಿ ಜೀವನದಲ್ಲಿ ಬರುವಂತಹ ತೊಡಕುಗಳು ಯಾವುದೆಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ. ಒಟ್ಟು 8 ಪ್ಯಾರಾಗ್ರಾಫ್ಗಳಿವೆ ಭಾವಾರ್ಥದಲ್ಲಿ. 1ನೇ ಪ್ಯಾರಾಗ್ರಾಫ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ವ್ಯಕ್ತಿಗೆ ಆಧ್ಯಾತ್ಮ ಜೀವನಕ್ಕೆ ತೊಡಕುಗಳು ಬರಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತನನ್ನ ಅಗ್ನಿ ಅಂತ ಹೇಳಿ ಕರೆದಿದ್ದಾರೆ. ಯಾಕಂದ್ರೆ ಆತನು ಎಲ್ಲಾ ಸರ್ವಶಕ್ತನಾಗಿದ್ದಾನೆ ಮತ್ತು ಅಗ್ನಿ ಎಲ್ಲಾ ಪಾಪಗಳನ್ನು ಕೂಡ ನಾಶ ಮಾಡುವಂತಹ, ಸುಟ್ಟು ಬೂದಿ ಮಾಡುವಂತಹ ಒಂದು ಶಕ್ತಿ ಇದೆ. ಹಾಗಾಗಿ ಭಗವಂತನನ್ನ ಇಲ್ಲಿ ಆ ಒಂದು ಅಗ್ನಿಗೆ ಹೋಲಿಸಲಾಗಿದೆ. ಹೇಗೆ ನಮಗೆ ಭಕ್ತಿಯಲ್ಲಿ ತೊಡಕುಗಳು ಬರ್ತವೆ ಅಂತ ಹೇಳಿದ್ರೆ, ನಾವು ಮಾಡುವಂತಹ ಕೆಲಸಗಳಿಂದ ಅಥವಾ ಕರ್ಮದಿಂದ. ಕರ್ಮವು ಬಂಧನಕರ. ಯಾವಾಗ ನಾವು ಮಾಡುವಂತಹ ಕರ್ಮ ಭಗವಂತನನ್ನ ಮೂಲದಲ್ಲಿಟ್ಟುಕೊಂಡು ಮಾಡುವುದಿಲ್ವೋ ಅಂತ ಸಂದರ್ಭದಲ್ಲಿ ಆ ಕರ್ಮವು ನಮಗೆ ಬಂಧನಕರವಾಗುತ್ತದೆ. ಅದನ್ನೇ ಇಲ್ಲಿ ಕರ್ಮಕಾಂಡ ಅಂತ ಹೇಳುವಂಥದ್ದು. ತನ್ನ ಸ್ವಾರ್ಥಕ್ಕೋಸ್ಕರ ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಅದು ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸ್ತದೆ. ಹಾಗೆ ವಿಕರ್ಮವು ಕೂಡ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸ್ತದೆ. ವಿಕರ್ಮ ಅಂತ ಹೇಳಿದ್ರೆ ಮಾಡಬಾರದನ್ನ ಮಾಡುವಂಥದ್ದು ವಿಕರ್ಮಿ. ಕೆಟ್ಟ ಕೆಲಸಗಳನ್ನ, ಅಪರಾಧವನ್ನ ಮಾಡುವಂಥದ್ದು, ಅದು ವಿಕರ್ಮ ಅಂತ ಹೇಳ್ತಾರೆ. ಕರ್ಮ ಅಂತ ಹೇಳಿದ್ರೆ ಸಾಮಾನ್ಯ ಕೆಲಸಗಳು, ನಾವು ಜೀವನೋಪಾಯಕ್ಕೆ ಮಾಡುವಂತಹದ್ದು. ಕರ್ಮಕಾಂಡ ಅಂತ ಹೇಳಿದ್ರೆ ವೇದಗಳನ್ನ ಆಶ್ರಯಿಸಿ ಸ್ವಾರ್ಥಕ್ಕೋಸ್ಕರ ಮಾಡುವಂತಹ ಕಾರ್ಯಗಳು, ಇದನ್ನ ಕರ್ಮಕಾಂಡ ಅಂತ ಹೇಳ್ತೇವೆ. ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಅದರಲ್ಲಿ 2 ವಿಭಾಗ ಇದೆ, ಸಕಾಮ ಮತ್ತೆ ನಿಷ್ಕಾಮ ಕರ್ಮ ಅಂತ ಹೇಳಿ. ಸಕಾಮ ಕರ್ಮ ಅಂತ ಹೇಳಿದ್ರೆ ತಾನು ಮಾಡಿದಂತಹ ಕಾರ್ಯದ ಒಂದು ಫಲದ ಒಂದು ಭಾಗವನ್ನ ಭಗವಂತನಿಗೆ ಅರ್ಪಿಸುವಂತಹದ್ದು. ನಿಷ್ಕಾಮ ಕರ್ಮ ಯೋಗ ಅಂತ ಹೇಳಿದ್ರೆ ಭಗವಂತನಿಗೆ ಏನು ಇಚ್ಛೆ ಆಗ್ತದೋ ಆ ಕಾರ್ಯವನ್ನೇ ಮಾಡುವಂತಹದ್ದು. ಅದು ನಿಷ್ಕಾಮ ಕರ್ಮ ಯೋಗ ಅಂತ ಹೇಳಿ ಅನ್ನಿಸ್ತದೆ. ಭಗವಂತನಿಗೆ ಇಷ್ಟ ಆಗುವಂತಹ ಕಾರ್ಯವನ್ನ ಮಾಡುವುದು ಮತ್ತು ಆ ಕಾರ್ಯದ ಫಲವನ್ನ ಭಗವಂತನಿಗೆ ಸಮರ್ಪಿಸುವುದು, ಅದು ನಿಷ್ಕಾಮ ಕರ್ಮ ಯೋಗ ಅಂತ ಹೇಳಿ ಅನ್ನಿಸ್ತದೆ. ಹಾಗಾಗಿ ವಿಕರ್ಮ ಕರ್ಮ ಅಥವಾ ಈ ಕರ್ಮಕಾಂಡಗಳಲ್ಲಿ ಯಾರು ತೊಡಗಿರ್ತಾರೋ ಅಂತಹ ವ್ಯಕ್ತಿಯು ಈ ಇಂದ್ರಿಯ ಭೋಗದ ಹಿಂದೆ ಹೋಗುವ ಕಾರಣದಿಂದಾಗಿ ಅವನಿಗೆ ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ಅಡ್ಡಿಗಳು ಉಂಟಾಗ್ತವೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ಪ್ರಗತಿಯನ್ನ ಸಾಧಿಸಲಿಕ್ಕೆ 2 ರೀತಿಯಾದಂತಹ ವಿಧಾನ ಇದೆ. ಮೊದಲನೆಯದ್ದು ನಿಧಾನವಾದಂತಹ ವಿಧಾನ,
ಇನ್ನೊಂದು ವೇಗವಾಗಿ ಸಾಗುವಂತ ವಿಧಾನ. ಯಾವುದು ನಿಧಾನವಾಗಿ ಸಾಗುವಂತದ್ದು? ಅದು ವರ್ಣಾಶ್ರಮ ಪದ್ಧತಿ. ಈ ವರ್ಣಾಶ್ರಮ ಅನ್ನುವಂಥದ್ದು ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ನಿಧಾನವಾಗತಿಯ ಪ್ರಗತಿಯನ್ನು ಸಾಧಿಸ್ಲಿಕ್ಕೋಸ್ಕರ ಇದೆ. ಎಲ್ಲ ಸಮಾಜವನ್ನ ಒಂದುಗೂಡಿಸಿ ಅದರ ಒಂದು ಮೂಲ ಉದ್ದೇಶ ಸಂಸಿದ್ಧಿರ್ ಹರಿತೋಷಣಂ, ಆ ಹರಿಯ ಒಂದು ಅನುಗ್ರಹವನ್ನ ಪಡೆಯುವಂಥದ್ದು, ಹರಿಗೆ ಇಷ್ಟವಾಗುವಂತಹ ಕಾರ್ಯವನ್ನ ಮಾಡುವ ಹಾಗೆ ಆಗುವಂತಹದ್ದು. ಅದು ಈ ಒಂದು ವರ್ಣಾಶ್ರಮ ಪದ್ಧತಿಯನ್ನು ನಾವು ಪಾಲನೆ ಮಾಡುವಂತಹ ಒಂದು ಮೂಲ ಉದ್ದೇಶವಾಗಿದೆ. ವರ್ಣಾಶ್ರಮ ಪದ್ಧತಿ ಅಂದ್ರೆ ಈ ವರ್ಣಗಳು 4 ವರ್ಣಗಳು ಮತ್ತು 4 ಆಶ್ರಮಗಳು. ನಮಗೆ ಇದು ಗೊತ್ತಿದೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಒಬ್ಬ ವ್ಯಕ್ತಿಯಲ್ಲಿರುವಂತಹ ಸತ್ವ, ರಜಸ್ ಮತ್ತು ತಮೋ ಗುಣಗಳನ್ನ ವಿಭಾಗ ಮಾಡಿ ಅದಕ್ಕೆ ಸರಿಯಾಗಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ವಿಭಾಗ ಮಾಡಲಾಗಿದೆ. ಹಾಗೆ ಒಬ್ಬ ಜೀವಿಯ ಜೀವನದಲ್ಲಿ ಮೊದಲ ಹಂತದಲ್ಲಿ ಆತನು ವಿದ್ಯಾಭ್ಯಾಸದಲ್ಲಿ, ನಂತರ 2ನೇ ಹಂತದಲ್ಲಿ ವ್ಯಕ್ತಿ ಸಾಮಾಜಿಕವಾಗಿ ತಾನು ಜೀವನೋಪಾಯವನ್ನ ಗಳಿಸುವುದರಲ್ಲಿ, ನಂತರ 3ನೇ ಹಂತದಲ್ಲಿ ವ್ಯಕ್ತಿಯು ಆಧ್ಯಾತ್ಮದ ಪ್ರಗತಿಯನ್ನು ಸಾಧಿಸುವುದರಲ್ಲಿ, ಮತ್ತೆ ಕೊನೆಯ ಹಂತದಲ್ಲಿ ಆಧ್ಯಾತ್ಮದ ಪರಿಪೂರ್ಣತೆಯನ್ನು ಸಾಧಿಸುವುದರಲ್ಲಿ ತನ್ನ ಜೀವನವನ್ನ ಕಳೆಯುತ್ತಾನೆ. ಹೀಗೆ 4 ಹಂತಗಳಲ್ಲಿ ಜೀವನವನ್ನ ವಿಭಾಗ ಮಾಡಲಾಗಿದೆ. ಆದ್ರೆ ಇದು ಬಹಳ ನಿಧಾನವಾದಂತಹ ಗತಿ. ಯಾಕಂದ್ರೆ ಆ ಭಕ್ತಿ ಅನ್ನುವಂಥದ್ದು ಕೊನೆಗೆ ಬರುವಂಥದ್ದು. ಈಗ ಈ ವೇದಗಳಲ್ಲಿಯೂ ಕೂಡ 4 ವಿಭಾಗಗಳಿವೆ. 4 ವಿಭಾಗಗಳಲ್ಲಿ ಕೊನೆಗೆ ಬರುವಂಥದ್ದು ಉಪನಿಷತ್ತು. ಆ ಉಪನಿಷತ್ತಿನಲ್ಲಿಯೂ ಕೂಡ ಭಕ್ತಿ ಅನ್ನುವಂಥದ್ದು ವೇದಾಂತದ ಕೊನೆಗೆ ಬರುವಂಥದ್ದು, ಆ ಭಗವಂತನ ಮೂಲ ಸ್ವರೂಪವನ್ನು ತಿಳ್ಕೊಳ್ಳುವುದು. ಅದು ಕೂಡ ಒಬ್ಬ ವ್ಯಕ್ತಿ ಭಕ್ತರಿಂದ ಅದನ್ನು ತಿಳಿದ್ರೆ ಮಾತ್ರ, ಇಲ್ಲಾಂದ್ರೆ ನಿರಾಕಾರ ಬ್ರಹ್ಮಜ್ಯೋತಿಯ ಒಂದು ನಿರ್ಣಯಕ್ಕೆ ಅವರು ಬಂದು ಬಿಡ್ತಾರೆ ಈ ಉಪನಿಷತ್ತನ್ನು ಓದುವುದರಿಂದ. ಹಾಗಾಗಿ ಅಲ್ಲಿ ಈ ಭಕ್ತಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕಾಣಲಿಕ್ಕೆ ಸಿಗುವುದಿಲ್ಲ. ಆದ್ರಿಂದ ಶ್ರೀಮದ್ ಭಾಗವತವನ್ನ ಬರೀಬೇಕು ಅಂತೇಳಿ ನಾರದರು ವೇದವ್ಯಾಸರಿಗೆ ತಿಳಿಸುವಂಥದ್ದು. ಧರ್ಮ ಪ್ರೋಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಂ ವೇದ್ಯಂ ವಾಸ್ತವ ಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೇರೀಶ್ವರ ಸದ್ಯೋ ಹೃದಯವರುದ್ಯತೇತ್ರ ಕೃತಿಭಿಃ ಶುಶ್ರೂಷುಭಿ ತತ್ಕ್ಷಣಾತ್. ಆ ಒಂದು ಧರ್ಮ ಪ್ರೋಜಿತ, ಧರ್ಮಕ್ಕೆ ವಿರುದ್ಧವಾದದ್ದು ಅಂದ್ರೆ ಯಾವುದು ಭಗವಂತನನ್ನ ಪ್ರೀತಿಸುವಂತಹ ಧರ್ಮ ಇದೆ ಅದಕ್ಕೆ ವಿರುದ್ಧವಾದಂತಹ ಧರ್ಮ ಯಾವುದಿದೆ, ಕೈತವ ಧರ್ಮ, ಆ ಒಂದು ಮೋಸ ಮಾಡುವ ಧರ್ಮ. ಅಂದ್ರೆ ಅದು ಧರ್ಮದ ಹಾಗೆ ಕಾಣ್ತದೆ, ಆದ್ರೆ ಅದರಲ್ಲಿ ನಾವು ಕೆಲಸ ಮಾಡಿದ್ರೆ ಏನಾಗ್ತದೆ, ಅದು ಬಂಧನಕಾರಿ ಆಗ್ತದೆ. ಅಂತ ಕರ್ಮದಿಂದ ಕರ್ಮವನ್ನ ಬಿಟ್ಟು, ಪ್ರೋಜ್ಜಿತ ಪ್ರಕೃಷ್ಟ ರೂಪೇಣ ಉಚ್ಚಿತ ಬಿಟ್ಟು ವ್ಯಕ್ತಿ ಏನು ಮಾಡಬೇಕು, ಭಗವಂತನ ಭಕ್ತಿಯಲ್ಲಿ ತೊಡಗಬೇಕು, ಶ್ರೀಮದ್ ಭಾಗವತವನ್ನ ಅಧ್ಯಯನ ಮಾಡಬೇಕು. ಶ್ರೀಮದ್ ಭಾಗವತವನ್ನು ಓದಿದ್ರೆ ಏನಾಗ್ತದೆ, ಆ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೇರೀಶ್ವರ ಸದ್ಯೋ ಹೃದಯವರುದ್ಯತೇತ್ರ ಕೃತಿಭಿಃ ಶುಶ್ರೂಷುಭಿ ತತ್ಕ್ಷಣಾತ್. ನಮ್ಮ ಹೃದಯದಲ್ಲಿ ಭಗವಂತನು ತಕ್ಷಣವೇ ಬಂದು ವಾಸ ಮಾಡ್ತಾನೆ. ಇದು ಅತ್ಯಂತ ವೇಗವಾಗಿ ಚಲಿಸುವಂತಹ ಒಂದು ವಿಧಾನ, ಭಗವಂತನ ಭಕ್ತಿಯನ್ನ ಮಾಡುವುದು. ಹಾಗಂತೇಳಿ ವರ್ಣಾಶ್ರಮವನ್ನ ಪೂರ್ತಿಯಾಗಿ ಬಿಟ್ಟು ಬಿಡುವುದು ಅಂತಲ್ಲ, ಆದ್ರೆ ವರ್ಣಾಶ್ರಮವನ್ನೇ ಒಂದು ಜೀವನದ ಗುರಿಯನ್ನಾಗಿಸಿಕೊಳ್ಳಬಾರದು. ಅಂದ್ರೆ ನಾನೊಬ್ಬ ಉತ್ತಮ ಬ್ರಾಹ್ಮಣನಾಗ್ತೇನೆ, ಅಥವಾ ನಾನೊಬ್ಬ ಉತ್ತಮ ಕ್ಷತ್ರಿಯನಾಗ್ತೇನೆ, ಉತ್ತಮ ವೈಶ್ಯನಾಗ್ತೇನೆ, ಅಥವಾ ಒಳ್ಳೆ ಶೂದ್ರನಾಗಿ ಇರ್ತೇನೆ ಅಂತ ಹೇಳಿ ನಾನು ಅದನ್ನೇ ಜೀವನದ ಗುರಿಯಾಗಿಸಿಕೊಂಡ್ರೆ ಅಲ್ಲಿ ಜೀವನದ ಪರಿಪೂರ್ಣತೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಒಬ್ಬ ಬ್ರಾಹ್ಮಣನಿರ್ಲಿ, ಕ್ಷತ್ರಿಯನಿರ್ಲಿ, ವೈಶ್ಯನಿರ್ಲಿ, ಶೂದ್ರನಿರ್ಲಿ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಯಾರೇ ಆಗಿದ್ರು ಕೂಡ ಆಧ್ಯಾತ್ಮಿಕ ಪ್ರಗತಿಗೆ ಅದನ್ನ ಹೇಗೆ ಬಳಸಬಹುದು ಅನ್ನೋದನ್ನು ನೋಡಿದಾಗ, ಅದಕ್ಕೆ ಸರಿಯಾಗಿ ತಾನು ಕೆಲಸ ಮಾಡಿದಾಗ ಆತನು ಸುಲಭವಾಗಿ, ಬಹಳ ವೇಗವಾಗಿ ಆತನು ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಮತ್ತು ಭಕ್ತಿಯ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಭಕ್ತಿಯಲ್ಲಿ ನಾವು ಸಫಲರಾಗದೇ ಇದ್ರೂ ಕೂಡ ಯಾವುದೇ ನಾಶ ಇಲ್ಲ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನಿವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪಮಪ್ಯಸ್ಯ, ಸ್ವಲ್ಪ ಭಕ್ತಿ ಮಾಡಿದ್ರು ಅದಕ್ಕೆ ಬಹಳಷ್ಟು ಫಲ ಇದೆ, ದೊಡ್ಡ ದೊಡ್ಡ ಅಪಾಯಗಳಿಂದ ಅದು ನಮ್ಮನ್ನ ರಕ್ಷಣೆ ಮಾಡ್ತದೆ. ಹಾಗೆ 6ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯಾರು 6ನೇ ಅಧ್ಯಾಯದ 41-42ರಲ್ಲಿ ಯಾರು ಈ ಒಂದು ಭಕ್ತಿ ಕಾರ್ಯದಲ್ಲಿ ಪ್ರಗತಿಯನ್ನು ಸಾಧಿಸದೆ ತಾವು ಪತಿತರಾದರೂ ಕೂಡ ಅವರಿಗೆ ಮುಂದಿನ ಜನ್ಮದಲ್ಲಿ
ಒಳ್ಳೆಯ ಅವಕಾಶಗಳನ್ನ ಭಕ್ತಿ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ಈ ರೀತಿ ಆ ಕಾಮ್ಯ ಕರ್ಮದ ನೆಲೆಯಿಂದ ವ್ಯಕ್ತಿಯನ್ನ ಭಕ್ತಿಯ ಒಂದು ಕಾರ್ಯಕ್ಕೆ, ಭಕ್ತಿಯ ಒಂದು ಹಂತಕ್ಕೆ ಕರೆದುಕೊಂಡು ಬರಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಕೊನೆಯದಾಗಿ ಹೇಗೆ ಭಗವಂತನು ಈ ರೀತಿಯಾದಂತಹ ಭಕ್ತಿಯನ್ನ ಮಾಡಲಿಕ್ಕೆ ವ್ಯಕ್ತಿಗೆ ಮಾರ್ಗದರ್ಶನವನ್ನ ಕೊಡ್ತಾನೆ ಅನ್ನೋದನ್ನ ಈ ಅಧ್ಯಾಯದ ಕೊನೆಯವರೆಗೆ, ಅಂದ್ರೆ 4ನೇ ಶ್ಲೋಕದಿಂದಲೇ ಪ್ರಾರಂಭ, 4ನೇ ಪ್ಯಾರಾಗ್ರಾಫ್ನಿಂದಲೇ ಪ್ರಾರಂಭ, ಕೊನೆಯವರೆಗೆ ಹೇಗೆಲ್ಲ ಭಗವಂತ ನಮಗೆ ಆ ಒಂದು ಮಾರ್ಗದರ್ಶನವನ್ನ ಕೊಡ್ತಾನೆ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನಮಗೆ ನಮ್ಮ ಒಂದು ಸಮಸ್ಯೆ ಏನಿದೆ, ನಮ್ಮ ಕಾರ್ಯದಲ್ಲಿ ನಮಗೆ ನಂಬಿಕೆ ಇಲ್ಲದೆ ಇರಬಹುದು. ಆದ್ರೆ ನಮ್ಮ ಕಾರ್ಯದಲ್ಲಿ ನಂಬಿಕೆ ಇಲ್ಲದೆ ಇರೋದಕ್ಕಿಂತಲೂ ಆ ಭಗವಂತನ ಸಹಾಯದಲ್ಲಿ ನಾವು ಹೆಚ್ಚು ನಂಬಿಕೆಯನ್ನ ಇಟ್ಟುಕೊಳ್ಬೇಕು. ನಾನು ಅತ್ಯಂತ ಪತಿತನಾಗಿರಬಹುದು, ನಾನು ಅತ್ಯಂತ ನೀಚನಾಗಿರಬಹುದು, ಆದ್ರೆ ಭಗವಂತನ ನಾಮ, ಭಗವಂತನ ಮಹಿಮೆ, ಭಗವಂತನ ಕರುಣೆ ಅದರಿಂದ ಉದ್ಧಾರ ಮಾಡ್ಲಿಕ್ಕೆ ಆಗದೇ ಇರುವಷ್ಟು ನೀಚ ನಾನಲ್ಲ. ಯಾಕಂದ್ರೆ ಅದು ನನ್ನ ಅರ್ಹತೆ ಅಲ್ಲ, ಭಗವಂತನ ನಾಮ, ಭಗವಂತನ ಕೃಪೆಯ ಒಂದು ಅರ್ಹತೆ. ಭಗವಂತನ ಕೃಪೆ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ವ್ಯಕ್ತಿ ಎಷ್ಟೇ ನೀಚನಾಗಿದ್ರೂ ಅವನನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ನಾವು ಆ ಒಂದು ನಂಬಿಕೆಯನ್ನ ಇಟ್ಟುಕೊಳ್ಬೇಕು. ಪ್ರಾರಂಭದಲ್ಲಿ ಏನಾಗ್ತದೆ, ವ್ಯಕ್ತಿ ಆಧ್ಯಾತ್ಮಿಕ ಅಭ್ಯಾಸವನ್ನ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಮೊದಲು ತಾನು ಅಸಹಾಯಕನಾಗಿ ಈ ಒಂದು ಕಾರ್ಯದಲ್ಲಿ ವಿಫಲತೆಯನ್ನ ಪಡೀತಾನೆ. ಅಂದ್ರೆ ವ್ಯಕ್ತಿಗೆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗದೇ ಇದ್ದಾಗ, ಯಾವುದೇ ಅಭ್ಯಾಸವನ್ನ ಮಾಡದೇ ಇದ್ದಾಗ, ತಾನು ಸುಲಭವಾಗಿ ಆ ಇಂದ್ರಿಯಗಳು ಯಾವ ಕಡೆ ಅವನನ್ನು ಎಳೆದುಕೊಂಡು ಹೋಗ್ತದೆ ಅಲ್ಲಿಗೆ ಅವನು ಹೋಗುತ್ತಾನೆ. ಯಾವಾಗ ವ್ಯಕ್ತಿ ಆಧ್ಯಾತ್ಮ ಅಭ್ಯಾಸವನ್ನ ಪ್ರಾರಂಭ ಮಾಡ್ತಾನೋ ಆಗ್ಲೂ ಕೂಡ ಅವನಿಗೆ ವಿಫಲತೆಯೇ ಬರ್ತದೆ. ಆದ್ರೆ ಅದು ಅಸಹಾಯಕವಾಗಿ ಪಡೆಯುವಂತಹ ವಿಫಲತೆ ಅಲ್ಲ, ಬದಲಾಗಿ ಪ್ರಯತ್ನ ಪೂರ್ವಕವಾಗಿ ತಾನು ಜಯಗಳಿಸಲಿಕ್ಕೆ ಪ್ರಯತ್ನ ಮಾಡಿದ ನಂತರ ಅವನಿಗೆ ಅದರಲ್ಲಿ ತಾನು ವಿಫಲತೆಯನ್ನ ಪಡೆಯಬಹುದು, ಅಥವಾ ಆತನು ಸಫಲತೆಯನ್ನು ಕೂಡ ಪಡೆಯಬಹುದು. ಆದ್ರೆ ಇಲ್ಲಿ ಎರಡರಲ್ಲಿ ವ್ಯತ್ಯಾಸ ಇದೆ. ಯಾರು ತಾನು ಆಧ್ಯಾತ್ಮದಲ್ಲಿ ಪ್ರಗತಿಯನ್ನ ಸಾಧಿಸಬೇಕು, ತಾನು ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆಯಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಅದರಲ್ಲಿ ವಿಫಲನಾಗುವುದು, ಪ್ರಯತ್ನ ಪಡದೆ ವಿಫಲನಾಗುವುದಕ್ಕಿಂತ ಉತ್ತಮ. ಈ ರೀತಿ ಪ್ರಯತ್ನಪೂರ್ವಕವಾಗಿ ಆತನು ಭಕ್ತಿ ಕಾರ್ಯವನ್ನ ಮಾಡಿಯೂ ಕೂಡ ತನ್ನ ಆ ಒಂದು ಸ್ಥಾನದಿಂದ ಪತಿತನಾದ್ರೂ ಅವನು ಅದರಿಂದ ಪಾಠವನ್ನ ಕಲಿತು ನಂತರ ಮುಂದಕ್ಕೆ ತನ್ನ ಒಂದು ಭಕ್ತಿ ಕಾರ್ಯವನ್ನ ಇನ್ನಷ್ಟು ಹೆಚ್ಚಿಸಿ ಒಂದು ದಿನ ಅವನು ಖಂಡಿತವಾಗಿಯೂ ಅದರಲ್ಲಿ ಪರಿಪೂರ್ಣತೆಯನ್ನ ಪಡೀಲಿಕ್ಕೆ ಸಾಧ್ಯ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಕ್ತಿಯನ್ನ ಪ್ರಾರಂಭ ಮಾಡಲಿಕ್ಕೆ ನಾವು ಯೋಚನೆ ಮಾಡಬಾರದು. ಅದರಲ್ಲಿ ನಾನು ಸಫಲತೆಯನ್ನ ಪಡೆಯುತ್ತೇನೋ ವಿಫಲತೆಯನ್ನ ಪಡೆಯುತ್ತೇನೋ ಅನ್ನುವಂತಹ ಯೋಚನೆ ಮಾಡಬಾರದು. ಅದರಲ್ಲಿ ಏನೇ ಆದ್ರೂ ಕೂಡ ಅದು ಒಳ್ಳೆಯ ಫಲಿತಾಂಶವನ್ನೇ ಕೊಡುತ್ತದೆ. ಇನ್ನು ಕೊನೆಯದಾಗಿ ಏನಾಗ್ತದೆ, ಇದರಲ್ಲಿ ಒಳ್ಳೆಯ ಸಫಲತೆಯನ್ನ ಪಡೆದ ಅಂತ ಹೇಳಿದ್ರೆ ನಂತರ ಮುಂದಕ್ಕೆ ಅವನಿಗೆ ಆ ಮಾಯೆಯು ಅನ್ನುವಂಥದ್ದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಮಾಯಾ ಕ್ಯಾನಾಟ್ ಟಚ್ ಮೀ ಅಂತ ಹೇಳಿ. ಮಾಯೆಯು ನನ್ನ ಮೇಲೆ ಯಾವುದೇ ಪರಿಣಾಮವನ್ನು ಕೂಡ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಶುದ್ಧ ಭಕ್ತರ ಒಂದು ಸ್ಥಾನ. ಅವರಿಗೆ ಇಂದ್ರಿಯ ಭೋಗಗಳನ್ನ ನಿಯಂತ್ರಣ ಮಾಡುವಂತಹದ್ದು ಅಥವಾ ಅವುಗಳ ಒಂದು ನಿಯಂತ್ರಣಕ್ಕೆ ಸಿಲುಕಿಕೊಳ್ಳುವಂತಹದ್ದು, ಆ ರೀತಿಯಾದ ಪರಿಸ್ಥಿತಿ ಯಾವತ್ತೂ ಬರುವುದಿಲ್ಲ. ಕೈವಲ್ಯಂ ನರಕಾಯತೆ ತ್ರಿದಶಪೂರ್ ಆಕಾಶ ಪುಷ್ಪಾಯತೆ ದುರ್ದಾತೇಂದ್ರಿಯ ಕಾಲ ಸರ್ಪಪಟಲಿ ಪ್ರೋತ್ಕಾತ ದಂಶ್ರಾಯತೆ. ದುರ್ದಾತ ಇಂದ್ರಿಯ, ಆ ಒಂದು ಇಂದ್ರಿಯಗಳನ್ನ ಕಾಲ ಸರ್ಪಕ್ಕೆ ಹೋಲಿಸ್ತಾರೆ, ವಿಷಪೂರಿತವಾದದ್ದು. ಆದ್ರೆ ಪ್ರೋತ್ಕಾತ ದಂಷ್ಟ್ರ, ಪ್ರೋತ್ಕಾತ ಅಂದ್ರೆ ಅದರ ಹಲ್ಲನ್ನು ತೆಗೆದು ಬಿಟ್ಟಿದ್ದಾರೆ, ದಂಷ್ಟ್ರ, ಹಲ್ಲು ಕಿತ್ತ ಹಾವಿನ ಹಾಗೆ ಆಗ್ತದೆ ಇಂದ್ರಿಯಗಳು. ಯತ್ ಕಾರುಣ್ಯ ಕಟಾಕ್ಷ ವೈಭವತಂ ತಂ ಗೌರವೇ ವಸ್ತು ಮಹಾ. ಯಾರಿಗೆ ಚೈತನ್ಯ ಮಹಾಪ್ರಭುಗಳ ಕರುಣೆ ಉಂಟಾಗಿದೆಯೋ ಅವರಿಗೆ ಆ ಇಂದ್ರಿಯಗಳು ಅನ್ನುವಂಥದ್ದು ಯಾವತ್ತೂ ಹಲ್ಲು ಕಿತ್ತ ಹಾವಿನಂತಿರ್ತದೆ. ಅದು ಯಾವತ್ತೂ ವಿಷವನ್ನ ಕಾರುವುದಿಲ್ಲ, ಅದರಿಂದ ಯಾವುದೇ ಅಪಾಯ ಕೂಡ
ಉಂಟಾಗುವುದಿಲ್ಲ. ಆದ್ರಿಂದ ನಾವು ಭಕ್ತಿಯಲ್ಲಿ ಯಾವತ್ತೂ ಕೂಡ ಆ ಒಂದು ತಾನು ಯಶಸ್ಸನ್ನ ಗಳಿಸ್ತೇನೆ ಅನ್ನುವಂತಹ ಏನು ನಂಬಿಕೆ ಇದೆ ಅದನ್ನು ನಾವು ಯಾವತ್ತೂ ಕಳೆದುಕೊಳ್ಳಬಾರದು. ಯಾಕಂದ್ರೆ ಭಗವಂತ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾನೆ, ಜನ್ಮ ಜನ್ಮಾಂತರದಿಂದ ನಂಬಿಕೆ ಇಟ್ಟಿದ್ದಾನೆ. ಇವನು ಒಂದಲ್ಲ ಒಂದು ಜನ್ಮದಲ್ಲಿ ನನ್ನ ಹತ್ರ ಬರ್ತಾನೆ ಅಂತೇಳಿ ಭಗವಂತ ನಂಬಿಕೆ ಇಟ್ಟಿದ್ದಾನೆ. ನಮಗೆ ಒಂದು ಜನ್ಮದ ಕಥೆ ಮಾತ್ರ ಗೊತ್ತು, ಆದ್ರೆ ಹಿಂದೆ ಏನಾಗಿದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಭಗವಂತ ಎಷ್ಟೋ ಜನ್ಮದಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಈ ಒಂದು ಜನ್ಮದಲ್ಲಿ ಪ್ರಯತ್ನವನ್ನ ಮಾಡಬೇಕು. ಹಾಗೆ ಈ ಒಂದು ಸಣ್ಣ ಜೀವಮಾನದಲ್ಲಿ ನಾವೇನು ಕಷ್ಟವನ್ನ ಪಡ್ತಾ ಇದ್ದೇವೋ ಅದನ್ನು ನಾವು ಹೀಗೆ ಈ ಭಕ್ತಿ ಕಾರ್ಯದಲ್ಲಿ ಮುಂದುವರಿಸಿ ಇದರಲ್ಲಿ ಪರಿಪೂರ್ಣತೆಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಕೊನೆಯದಾಗಿ ಪ್ರಭುಪಾದರು ಹೇಳ್ತಾರೆ, ಭಗವಂತನ ಮಹಿಮಾತಿಶಯಗಳನ್ನು ಕೇಳುವುದು ಮತ್ತು ಹಾಡುವುದು ಇದನ್ನ ಭಕ್ತಿ ಕಾರ್ಯ ಅಂತ ಹೇಳಿ ಹೇಳ್ತಾರೆ. ಭಗವಂತನನ್ನ ಶ್ರವಣ ಪಠಣ ಮಾಡುವುದರಿಂದ ಭಗವಂತನಿಗೂ ಅದು ಇಷ್ಟವಾಗ್ತದೆ. ಯಾಕಂದ್ರೆ ಅವನು ನಿಜವಾಗ್ಲೂ ನಮ್ಮ ಹಿತಚಿಂತಕನಾಗಿದ್ದಾನೆ. ಭಗವಂತನ ಕುರಿತಾಗಿ ಕೇಳುವುದು ಅಂತ ಹೇಳಿದ್ರೆ ಅದು ಚೇತೋದರ್ಪಣ ಮಾರ್ಜನಂ, ನಮ್ಮ ಮನಸ್ಸನ್ನ ಅದು ಶುದ್ಧಗೊಳಿಸ್ತದೆ. ಹೀಗೆ ಮಾಡುವುದರಿಂದ ವ್ಯಕ್ತಿಯು 3 ಗುಣಗಳನ್ನ ದಾಟಿ ಆ ಶುದ್ಧ ಸತ್ವಕ್ಕೆ ಬಂದು ಭಗವಂತನ ಒಂದು ಧಾಮಕ್ಕೆ ಹೋಗ್ಲಿಕ್ಕೆ ಅವನನ್ನ ತಯಾರು ಮಾಡ್ತದೆ. ಈ ರೀತಿ ವ್ಯಕ್ತಿಯು ಶುದ್ಧ ಭಕ್ತಿ ಸೇವೆಗೆ ಅಣಿಯಾಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿ ವ್ಯಕ್ತಿಯು ತನ್ನ ಶರೀರವನ್ನ ತ್ಯಾಗ ಮಾಡುವಂತಹ ಉತ್ತಮವಾದಂತಹ ವಿಧಾನವನ್ನ ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಿ ಮಂಗಲ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಭಕ್ತನು ಸಾಯುವಾಗ ತನ್ನ ಭಕ್ತಿ ಸೇವೆಯನ್ನು ನೆನೆಯದಿದ್ದರೂ ಭಗವಂತನು ಅವನನ್ನು ಮರೆಯುವುದಿಲ್ಲ. ಭಕ್ತನು ಮಾಡಿದ ಯಜ್ಞ ಯಾಗಾದಿಗಳ ಬಗ್ಗೆ ಭಗವಂತನಿಗೆ ನೆನಪು ಕೊಡಲು ಈ ಸ್ತೋತ್ರ ಮಾಡಲಾಗಿದೆ. ಹಾಗೆ ನೆನಪು ಮಾಡದಿದ್ದರೂ ಭಗವಂತನು ತನ್ನ ಶುದ್ಧ ಭಕ್ತನ ಭಕ್ತಿ ಸೇವೆಯನ್ನು ಮರೆಯುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. 5ನೇ ಪಾಠದಲ್ಲಿ ನಾವು ಮಂತ್ರ 15ರಿಂದ 18ನೇ ಮಂತ್ರದವರೆಗೆ ನಾವು ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ. ಈಶೋಪನಿಷತ್ ಒಬ್ಬನನ್ನು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಬಳಿಗೆ ಕರೆದೊಯ್ಯುವಂತಹ ಜ್ಞಾನವಾಗಿದೆ. ಸಂಪೂರ್ಣ ಪ್ರಕ್ರಿಯೆಯನ್ನು ಈ ಮಂತ್ರದಲ್ಲಿ ಅಂದ್ರೆ 18ನೇ ಮಂತ್ರದಲ್ಲಿ ಸುಳಿವು ನೀಡಲಾಗಿದೆ. ಮತ್ತು ಶ್ರೀಮದ್ ಭಾಗವತದಲ್ಲಿ ಅಂದ್ರೆ ಹಾಗೆ ಹೇಳಿದಾಗ ಶೃಣ್ವತಾಂ ಸುಖತಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ, ಇದನ್ನ ನೀವು ಭಾಗವತವನ್ನು ಓದಿದ್ರೆ ಇದರ ಪೂರ್ತಿಯಾಗಿದ್ದ ವಿವರಣೆಯು ನಮಗೆ ದೊರಕುತ್ತದೆ. ಹೇಗೆ ಭಗವಂತನನ್ನು ನಾವು ಸಾಯುವ ಕಾಲದಲ್ಲಿ ನೆನಪು ಮಾಡಿಕೊಳ್ಳಬೇಕು ಅಂತ ಹೇಳಿ. ಇದು ಕೊನೆಯದಾದಂತಹ ಪ್ಯಾರಾಗ್ರಾಫ್. ನಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ನಮಸ್ತೆ. ಮುಕ್ತಾಯದ ಉಲ್ಲೇಖ. ಭಗವಂತನ ಮಹಿಮಾತಿಶಯಗಳನ್ನು ಭಗವಂತನ ಮಹಿಮಾತಿಶಯಗಳನ್ನು ಕೇಳುವುದು ಮತ್ತು ಹಾಡುವುದೇ ಭಕ್ತಿ ಕಾರ್ಯಗಳು. ಭಗವಂತನ ಮಹಿಮಾತಿಶಯಗಳನ್ನು ಕೇಳಿ ಹಾಡುವುದರಿಂದ ಒಬ್ಬನ ಮನಸ್ಸು ಕಶ್ಮಲಗಳಿಂದ ದೂರವಾಗಿ ಅವನ ಭಕ್ತಿಯು ಭಗವಂತನ ಮೇಲೆ ನೆಡುತ್ತದೆ. ಈ ಹಂತದಲ್ಲಿ ಭಕ್ತನು ಬ್ರಾಹ್ಮಣನ ಗುಣಗಳನ್ನು ಪಡೆಯುತ್ತಾನೆ ಮತ್ತು ಕೆಳಮಟ್ಟದ ಗುಣಗಳು ಅಂದರೆ ರಜೋಗುಣ, ತಮೋಗುಣ ಸಂಪೂರ್ಣವಾಗಿ ನಾಶವಾಗುತ್ತದೆ. ಮಂತ್ರ 18 ಪರ್ಪಟ್ ಪೇಜ್ 96. ಹರೇ ಕೃಷ್ಣ. ಹರೇ ಕೃಷ್ಣ. ಮೋಹ ವಿಮೋಹ ಮಾತಾಜಿ. ಹರೇ ಕೃಷ್ಣ. ಭಕ್ತಿ ಸೇವೆಯಿಂದ ಭಕ್ತನಿಗೆ ಜ್ಞಾನೋದಯ ಉಂಟಾಗಿ ಭಗವಂತನನ್ನು ಸೇರುವ ಮಾರ್ಗ ಅವನಿಗೆ ತಿಳಿಯುತ್ತದೆ. ಆಗ ಸಂಶಯಗಳೆಲ್ಲ ನಿವಾರಣೆಯಾಗಿ ಅವನು ಶುದ್ಧ ಭಕ್ತನಾಗುತ್ತಾನೆ. ಮಂತ್ರ 18 ಪೇಜ್ ನಂಬರ್ 96. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ.
ಇಲ್ಲಿಗೆ ಈಶೋಪನಿಷತ್ತಿನ ಅಧ್ಯಯನದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಇವತ್ತಿನ ವಿಚಾರದಲ್ಲಿ ಪ್ರಶ್ನೆಗಳಿದ್ದವರು ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ. ಸಂಗೀತ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಅಟೆಂಡೆನ್ಸ್ ಹಾಕಿದ್ರ? ಕೊಡ್ತೇನೆ ಮಾತಾಜಿ. ಪ್ರಭುಜಿ, ನಾವು ಸ್ಕಿಟ್ ಮಾಡ್ತೇವೆ, ನಮ್ದು ಬಾಕಿ ಇತ್ತಲ್ಲ, ಇವತ್ತು ಮಾಡ್ತೇವೆ. ಮಾಡ್ತೀರಾ? ಓಕೆ ಪ್ರಭುಜಿ, ನಾನು ರೀನಾ ಮಾತಾಜಿ ಮತ್ತೆ ಶುಭ ಮಾತಾಜಿ 3 ಜನ ಇದ್ದಿದ್ದು ನಮ್ ಗ್ರೂಪ್ ಅಲ್ಲಿ. ಓಕೆ, ಪರವಾಗಿಲ್ವಾ? ಅಲ್ಲ ಪ್ರಭುಜಿ, ನಮ್ ಗ್ರೂಪ್ ಅಲ್ಲಿ ಇದ್ದದೇ ನಾವು 3 ಜನ. ಓಕೆ ಓಕೆ, ಹಾಗೆ ಸರ್. ಓಕೆ, ಅಟೆಂಡೆನ್ಸ್ ಕೊಟ್ಟಿದ್ದೇನೆ. ಪ್ರಶ್ನೋತ್ತರ ಮುಗಿಸ್ಬಿಡುವ ಮಾತಾಜಿ. ಎಸ್ ಪ್ರಭುಜಿ. ಓಕೆ, ರಾಘವ್ ಪ್ರಭು. ಪ್ರಭು, ಅದು ಲಾಸ್ಟ್ 2ನೇ ಸ್ಲೈಡ್ ಇಂದ ಭಾಗವತಂನಲ್ಲಿ ಶ್ಲೋಕ ರೆಫರೆನ್ಸ್ ನಂಬರ್ ಹೇಳಿ ಪ್ರಭು. 1ನೇ ಕ್ಯಾಂಟು 2ನೇ ಅಧ್ಯಾಯ ಶ್ಲೋಕ ಎಷ್ಟು ಪ್ರಭು? ಅದು 17ರಿಂದ 20. 17ರಿಂದ 20 ಅಷ್ಟೇ, ಬೇರೆ ಏನಿಲ್ಲ ಪ್ರಭು. ಎಸ್ ಪ್ರಭು. ಮಲ್ಲಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಅದು ವರ್ಣಾಶ್ರಮದಲ್ಲಿ 4 ಹಂತಗಳಲ್ಲಿ ಜೀವನವನ್ನು ವಿಭಾಗ ಮಾಡಲಾಗಿದೆ. ಅದು 4 ಹಂತಗಳನ್ನು ಒಂದ್ಸತಿ ಹೇಳ್ತೀರಾ ಪ್ರಭುಜಿ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ಅದೇನಾ? 4 ಹಂತದಲ್ಲಿ ಅವರು ಇದನ್ನ ಪಡಿಬಹುದು, ಆತ್ಮ ಸಾಕ್ಷಾತ್ಕಾರವಂತ ತಿಳ್ಕೊಂಡೆ. ಒಬ್ಬ ಬ್ರಹ್ಮಚಾರಿಯಾಗಿಯೂ ಕೂಡ ಆತ್ಮ ಸಾಕ್ಷಾತ್ಕಾರ, ಗೃಹಸ್ಥನಾಗಿಯೂ ಪಡಿಬಹುದು, ವಾನಪ್ರಸ್ಥನಾಗಿಯೂ ಪಡಿಬಹುದು, ಸನ್ಯಾಸಿಯಾಗಿಯೂ ಪಡಿಬಹುದು. ಆದ್ರೆ ಒಂದರಲ್ಲಿ ಒಂದಕ್ಕಿಂತ ಆತನು ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತಾನೆ. ಓಕೆ ಪ್ರಭು, ಓಕೆ. ಮತ್ತೆ ವೇದಗಳಲ್ಲಿ 4 ಭಾಗಗಳು ಹೇಳಿದಿರಲ್ಲ, ಒಂದು ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಾ ಕಾಂಡ, ಮತ್ತೊಂದು ಯಾವುದು ಪ್ರಭುಜಿ? ಇಲ್ಲ, ಅದು ಹಾಗೆ ಅಲ್ಲ ವಿಭಾಗ. ಇದು ನಾವು ಈಶೋಪನಿಷತ್ತಿನ ಪ್ರಾರಂಭದಲ್ಲಿ ನೋಡಿದ್ದೇವಲ್ಲ, ಸಂಹಿತಗಳು, ಅರಣ್ಯಕಗಳು 4. ಇನ್ನೊಂದು ಬ್ರಾಹ್ಮಣ, ಸಂಹಿತ, ಬ್ರಾಹ್ಮಣ, ಅರಣ್ಯಕ ಮತ್ತೆ ಉಪನಿಷತ್ತು. ಅದು 4 ವರ್ಗಗಳಿಗೆ ಬರ್ತದೆ. ಬ್ರಹ್ಮಚಾರ್ಯದಲ್ಲಿ ಸಂಹಿತ, ಆಮೇಲೆ ಅರಣ್ಯಕ, ಇನ್ನೊಂದು ಅರಣ್ಯಕ ಅಂದ್ರೆ ವಾನಪ್ರಸ್ಥ, ಉಪನಿಷತ್ತು ಅಂತ ಹೇಳಿದ್ರೆ ಸನ್ಯಾಸ, ಆ ರೀತಿಯಾಗಿ. ಓಕೆ ಪ್ರಭುಜಿ, ಅರ್ಥ ಆಯ್ತು. ಥ್ಯಾಂಕ್ ಯು. ಹರೇ ಕೃಷ್ಣ. ಜ್ಯೋತಿ ಮಾತಾ. ಹರೇ ಕೃಷ್ಣ ಪ್ರಭುಜಿ, ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟದಲ್ಲ, ಬಟ್ ಕನೆಕ್ಟೆಡ್ ಪ್ರಭುಜಿ. ಕುರುಕ್ಷೇತ್ರದ ಯುದ್ಧದಲ್ಲಿ ಯಾರೆಲ್ಲ ಮಡಿದಿದ್ದಾರೆ ಅವರಿಗೆ ಮೋಕ್ಷ ಸಿಕ್ಕಿದೆ ಅಂತ ಹೇಳ್ತಾರೆ. ಆ ಮೋಕ್ಷ ಅನ್ನುವಂಥದ್ದು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗಿದಂತಹ ಮೋಕ್ಷನ, ಅಥವಾ ಹೀಗೆ ಬ್ರಹ್ಮಜ್ಯೋತಿ ಮತ್ತೆ ಈ ತರ? ಈಗ ಇಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಿದ ತಕ್ಷಣ ಅವರು ಬ್ರಹ್ಮಜ್ಯೋತಿಯಲ್ಲಿ ವರ್ಗಾಯಿಸಲಾಗುತ್ತದೆ ಅಂತ ಹೇಳ್ತಾರೆ. ಹಾಗೆ ಒಂದು ಸಣ್ಣ ಡೌಟ್, ದುರ್ಯೋಧನನನ್ನು ಸಹ ಅಲ್ಲಿ ಮುಕ್ತಿ ಕೊಟ್ರು, ಮೋಕ್ಷ ಕೊಟ್ರು ಆ ಯುದ್ಧದಲ್ಲಿ. ಹಾಗಾದ್ರೆ ದುರ್ಯೋಧನ ಹೋಗಿಬಿಟ್ಟಿದಾನ ಈ ಜಗತ್ತಲ್ಲಿ, ಮತ್ತೆ ಪುನರಾಗಕ್ಕೆ ಬಂದಿಲ್ವಾ ಅಂತ ಹೇಳಿ ಒಂದ್ ಜಸ್ಟ್ ಡೌಟ್ ನನ್ಗೆ, ಅದಕ್ಕೆ ಕೇಳೋಣ. ಎಸ್ ಮತ್ತೆ ಇದು ಮುಕ್ತಿ ಅಂತ ಹೇಳಿದ್ರೆ ಸಾಮಾನ್ಯ ಅರ್ಥದಲ್ಲಿ ಮುಕ್ತಿ ಅಂತ ಹೇಳಿದ್ರೆ ಅವನಿಗೆ ಅದರಿಂದ ಬಿಡುಗಡೆ ಅಂತ ಅರ್ಥ. ಯಾರಿಗೆ ಭಗವಂತನ ಧಾಮಕ್ಕೆ ಹೋಗ್ಬೇಕೋ ಅವರು ಭಕ್ತಿಯನ್ನ ಮಾಡಿರ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಪ್ರವೇಶವನ್ನ ಕೊಡುವುದಿಲ್ಲ. ಯಾಕಂದ್ರೆ ಬಲವಂತವಾಗಿ ಕರ್ಕೊಂಡು ಹೋದಾಗೆ ಆಗ್ತದೆ. ಇಲ್ಲ ಅಂದ್ರೆ ಬಲವಂತವಾಗಿ ಭಗವಂತನ ಧಾಮಕ್ಕೆ ಯಾರನ್ನು ಕರ್ಕೊಂಡು ಹೋಗುದಿಲ್ಲ. ಆದ್ರೆ ಯಾರ್ಯಾರಿಗೆ ಯಾವ ಯಾವ ಅರ್ಹತೆಗಳಿರ್ತವೋ ಅದಕ್ಕೆ ಸರಿಯಾಗಿ ಅವರಿಗೆ ಮುಕ್ತಿಯನ್ನ ಕೊಡಲಾಗ್ತದೆ. ಈಗ ದುರ್ಯೋಧನನಂತವರಿಗೆ, ಅಥವಾ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ, ಇವರನ್ನ ಕೃಷ್ಣ ಎಷ್ಟು ಸಲ ಸಾಯಿಸಿದ್ದಾನೆ. ಈಗ ಹಿರಣ್ಯಕಶಿಪುನ ಒಂದ್ಸಲ ಸಂಹಾರ ಮಾಡಿದ ನರಸಿಂಹನಾಗಿ ಬಂದು, ಮತ್ತೆ ರಾವಣನಾಗಿ ಬಂದ, ರಾವಣನನ್ನ ರಾಮನಾಗಿ ಬಂದು ಸಂಹಾರ ಮಾಡಿದ, ಮತ್ತೆ ಶಿಶುಪಾಲನಾಗಿ ಬಂದ. ಇದರಿಂದ ನಮಗೇನು ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಭಗವಂತನ ಲೀಲೆಗೆ ಅನುಸಾರವಾಗಿ ಅವರು ಬರ್ತಾರೆ. ಅವರಿಗೆ ಆ ಕ್ಷಣಕ್ಕೆ ಅದರಿಂದ ಮುಕ್ತಿ ಸಿಕ್ಕಿದ್ರು ಕೂಡ ಅವ್ರು ಮತ್ತೆ, ಅದು ಭಗವಂತನ ಇಚ್ಛೆ ಇದ್ರೆ ಅವ್ರು ಮತ್ತೆ ಬರ್ತಾರೆ. ಹಾಗಾಗಿ ಮುಕ್ತಿ ಅಂದ್ರೆ ಅವರಿಗೆ ಬಿಡುಗಡೆ ಆ ಕಾರ್ಯದಿಂದ. ಈಗ ಹಿರಣ್ಯಕಶಿಪು ಅದಷ್ಟೊಂದು ಶಕ್ತಿಶಾಲಿಯಾಗಿದ್ದ, ದೊಡ್ಡ ರಾಜನಾಗಿದ್ದ, ಎಲ್ಲ ದೇವತೆಗಳನ್ನ ನಿಯಂತ್ರಣ ಮಾಡ್ತಾ ಇದ್ದ.
ಅದರಿಂದ ಅವನಿಗೆ ಬಿಡುಗಡೆ ಸಿಕ್ತು. ಆ ಒಂದು ಸ್ಥಾನದಿಂದ ಆ ಒಂದು ಏನೆಲ್ಲ ಸಂಪಾದನೆ ಮಾಡಿದ್ದ ಅದೆಲ್ಲ ಕಳ್ಕೊಂಡ, ಅದರಿಂದ ಬಿಡುಗಡೆ ಹೊಂದಿ ದೂರ ಹೋದ. ಅದು ಬ್ರಹ್ಮಜ್ಯೋತಿಗೆ ಹೋಗಿರಬಹುದು. ಆಮೇಲೆ ನಂತರ ಅವನ ಕರ್ಮಕ್ಕೆ ಅನುಸಾರವಾಗಿ ಮತ್ತೆ ಅವನು ರಾವಣನಾಗಿ ಬಂದ. ಮತ್ತೆ ಅದೇ ರೀತಿಯಾಗಿ ಭಗವಂತನ ಇಚ್ಛೆಯ ಪ್ರಕಾರವೇ ಆತನು ದೊಡ್ಡ ರಾಕ್ಷಸನಾಗಿ ಭಗವಂತನ ಜೊತೆಗೆ ಯುದ್ಧ ಮಾಡುವಂತಹ ಒಂದು ಸಂದರ್ಭವನ್ನ ತಂದುಕೊಂಡ. ಮತ್ತೆ ಭಗವಂತ ಅವನಿಗೆ ಅದರಿಂದಲೂ ಮುಕ್ತಿಯನ್ನು ಕೊಟ್ಟ. ಮತ್ತೆ ಅವನು ಶಿಶುಪಾಲನಾಗಿ ಬಂದ. ಹೀಗೆ ಪ್ರತಿ ಕೂಡ ಅವನಿಗೆ ಎಲ್ಲಿಯೂ ಭಗವಂತನ ಧಾಮಕ್ಕೆ ಹೋದದ್ದು ನಾವು ಕಾಣಲಿಕ್ಕೆ ಸಿಗುವುದಿಲ್ಲ. ಅವರಿಗೆ ಆ ಒಂದು ಸ್ಥಾನದಿಂದ ಮುಕ್ತಿ ಸಿಗ್ತದೆ. ಅಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ಅವರು ಹೋಗ್ತಾರೆ. ಮತ್ತೆ ಅವರು ಆರುಹ್ಯ ಪತಂತಿ ಅದಹ ಅನಾದೃತ ಯುಸ್ಮದಂಗ್ರಯ. ಯಾರು ಭಗವಂತನ ಶರಣಾಗತರಾಗುವುದಿಲ್ಲವೋ ಅಂತಹವರು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಫಲನವನ್ನು ಹೊಂದುತ್ತಾರೆ ಅಂತ ಹೇಳಿ. ಹಾಗಾದ್ರೆ ಪ್ರಭುಜಿ, ಈಗ ಪುಣ್ಯ ಮಾಡಿ ಸ್ವರ್ಗಲೋಕಕ್ಕೆ ಹೋದವರು ಅಲ್ಲಿ ಎಲ್ಲ ನಾವು ಸಂಪಾದಿಸಿದ ಪುಣ್ಯ ನಶಿಸಿ ಹೋದ ನಂತರ ಹೇಗೆ ಭೂಲೋಕಕ್ಕೆ ಬರ್ತಾರೋ ಹಾಗೆ ಈ ಬ್ರಹ್ಮಜ್ಯೋತಿಯಲ್ಲಿ ಹೋದಂತಹವರು ಸಹ ಭೂಲೋಕಕ್ಕೆ ಮತ್ತೆ ಪಾಪ ಅವರ ಏನು ಆ ಒಂದು ಮೋಕ್ಷದ ಮಿತಿ ಮುಗ್ದ ಮೇಲೆ ಪುನಃ ಇಲ್ಲಿಗೆ ಬರುವಂತ ಸಾಧ್ಯತೆಗಳು ಇದೆ ಅಂತ ಅರ್ಥ. ಹೌದಾ ಪ್ರಭುಜಿ? ಹೌದು. ಇಲ್ಲಿ ಒಂದು ವ್ಯತ್ಯಾಸ ಇದೆ. ಸ್ವರ್ಗದಲ್ಲಿ ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ನೀವು ಕೆಳಗೆ ಬರಲೇಬೇಕು, ಯಾಕಂದ್ರೆ ನಿಮ್ಮ ಪುಣ್ಯದ ಒಂದು ಫಲ ಮುಗಿದ ಮೇಲೆ. ಆದ್ರೆ ಬ್ರಹ್ಮಜ್ಯೋತಿಯಿಂದ ಯಾವಾಗ ಪತನವಾಗ್ತಾನೆ ವ್ಯಕ್ತಿ, ಅವನಿಗೆ ಅಲ್ಲಿ ಇರ್ಲಿಕ್ಕೆ ಆಗದೆ ಇರುವಾಗ, ಅಂದ್ರೆ ಈ ವೆರೈಟಿ ಇಸ್ ದ ಮದರ್ ಆಫ್ ಎಂಜಾಯ್ಮೆಂಟ್ ಅಂತ ಹೇಳ್ತೇವೆ. ಅಲ್ಲಿ ಯಾವುದೇ ವೆರೈಟಿಗಳು ಇರೋದಿಲ್ಲ, ಅಂದ್ರೆ ಯಾವುದೇ ಚಟುವಟಿಕೆಗಳು ಇರೋದಿಲ್ಲ. ಆಗ ವ್ಯಕ್ತಿ ಮತ್ತೆ ಭೌತಿಕ ಚಟುವಟಿಕೆಗಳಿಗೆ ಆಕರ್ಷಿತನಾಗ್ತಾನೆ. ಆ ಕಾರಣದಿಂದ, ಅಂದ್ರೆ ತನ್ನ ಸ್ವಂತ ಕಾರಣದಿಂದ ಆತನು ಪತನವನ್ನು ಹೊಂದುತ್ತಾನೆ. ಆದ್ರೆ ಸ್ವರ್ಗಲೋಕದಲ್ಲಿ ಹಾಗೆ ಅಲ್ಲ. ಇದು ನೀವು ದುಡ್ಡು ಕಟ್ಟಿಕೊಂಡು ಹೋದ ಹಾಗೆ, ದುಡ್ಡು ಮುಗಿದ ಮೇಲೆ ಮತ್ತೆ ಮನೆಗೆ ಬರಲೇಬೇಕು. ಹಾಗೆ ಸ್ವರ್ಗಕ್ಕೆ ಹೋಗೋದು ನೀವು ಮಾಡಿದ ಪುಣ್ಯಕ್ಕೆ ಅನುಗುಣವಾಗಿ ಮುಗಿದ ಕೂಡಲೇ ಬರಬೇಕು. ಆದ್ರೆ ಬ್ರಹ್ಮಜ್ಯೋತಿ ಅಂದ್ರೆ ವ್ಯಕ್ತಿ ಯಾವಾಗ ಮತ್ತೆ ಭೌತಿಕ ವಿಚಾರಗಳಲ್ಲಿ ಪತನವನ್ನ ಹೊಂದುತ್ತಾನೋ ಆಗ ಅವನು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಬೇರೆ ಯಾರಿಗೂ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಡ್ರಾಮಾ. ಮಾತಾಜಿ ಕೈ ಮೇಲೆ ಎತ್ತಿ ಯಾರೆಲ್ಲ ಡ್ರಾಮಾ ಮಾಡ್ತೀರಾ ಅಂತ ಹೇಳಿ. ಸಾರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೀನಾ ಮಾತಾಜಿ, ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಶುಭ ಮಾತಾಜಿ, ಸಂಗೀತ ಮಾತಾಜಿ. ಪ್ರಭುಜಿ, ನಾವು ದೂರವಾಣಿ ಮೂಲಕ ಭಕ್ತರು ಸಂಭಾಷಣೆಯನ್ನು ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ. ಶುಭ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಗಿದ್ದೀರಾ? ಚೆನ್ನಾಗಿದೆ ಮಾತಾಜಿ. ಮತ್ತೆ ಮಾತಾಜಿ, ಇವತ್ತು ಹೇಗ್ ಮಾಡಿದ್ರಿ? ನಿಮ್ ಜಪ ಎಲ್ಲ ಕಂಪ್ಲೀಟ್ ಮಾಡಿದ್ರಾ? ಒಂದೇ ಸತಿಗೆ 16 ಸುತ್ತು ಕಂಪ್ಲೀಟ್ ಮಾಡಿದ್ರಾ? 5 ಗಂಟೆಯಿಂದ 7 ಗಂಟೆವರೆಗೆ ಜಪ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಗ್ ಮಾಡಿದ್ರಿ? ಇಲ್ಲ ಮಾತಾಜಿ, ಒಂದೇ ಸಲ ಮಾಡಕ್ ಆಗೋದಿಲ್ಲ ನನ್ಗೆ. ದಿನದಲ್ಲಿ 2 ಸಲ ಬೆಳಿಗ್ಗೆ 8ರಿಂದ 10 ರೌಂಡ್ ಮುಗಿಸಿ ಹೋಗ್ತೇನೆ ಆಫೀಸಿಗೆ ಹೋಗೋ ಟೈಮಲ್ಲಿ. ಮತ್ತೆ ಆಫೀಸಿಂದ ಬಂದು ಮತ್ತೆ ಉಳಿದಿದ್ದ 8 ರೌಂಡ್ ಅಂತ ಮುಗಿಸ್ತೇನೆ ಮಾತಾಜಿ. ಬಟ್ ನಲ್ಲಿ 16 ರೌಂಡ್ ಮಿನಿಮಮ್ ಮಾಡೇ ಮಾಡ್ತೀನಿ ಮಾತಾಜಿ. ಈಗ ನೀವು ಆಫೀಸಿಗೆ ಹೋಗ್ತೀರಾ, ಮತ್ತೆ ಜಪ ಮಾಡ್ತೀರಾ, ಮತ್ತೆ ಪ್ರಭುಪಾದರ ಪುಸ್ತಕವನ್ನು ಯಾವಾಗ ಓದ್ತೀರಾ? ಎಷ್ಟು ಗಂಟೆ ಓದ್ತೀರಾ ದಿನಕ್ಕೆ? ದಿನಕ್ಕೆ ಮಿನಿಮಮ್ 1 ಅವರ್ ಓದ್ತೀನಿ ಮಾತಾಜಿ. ಮಲ್ಕೊಳಕ್ ಮುಂಚೆ 1 ಅವರ್ ಮುಗಿಸಿನೇ, ಆ ಟಾರ್ಗೆಟ್ ಮುಗಿಸಿನೇ ನಾನು ದಿನವನ್ನ ಎಂಡ್ ಮಾಡೋದು. 1 ಅವರ್ ಓದ್ತೀರಾ? ಈಗ ನೀವು ಹಾಗಾದ್ರೆ ಈಗ ಕೃಷ್ಣ ಪ್ರಜ್ಞೆ ತುಂಬಾ ಸಂತೋಷವಾಗಿದ್ದೀರಾ? ಮನೆಯಲ್ಲೆಲ್ಲ ನಿಮ್ಗೆ ಸಹಕಾರ ಅಂದ್ರೆ? ಮನೆಯಲ್ಲಿ ಅಷ್ಟೊಂದು ಸಹಕಾರ ಇಲ್ಲ, ಬಟ್ ನಾನ್ ಮುಂದುವರಿಸ್ತಾ ಇದ್ದೇನೆ. ನನ್ ಮಗ ವಾಪಸ್ ಇದ್ದಾನೆ. ಯಜಮಾನ್ರು ನಿನ್ಗೆ ಹೇಗ್ ಬೇಕೋ ಹಾಗಿರು ಅಂತಾರೆ, ಆದ್ರೆ ಮಗ ವಾಪಸ್ ಮಾಡ್ತಾ ಇದ್ದಾನೆ. ಈರುಳ್ಳಿ ಮಾಡೋದಿಲ್ಲ, ಬೆಳ್ಳುಳ್ಳಿ ಎನಿಹೌ ನಾನು ಮುಟ್ಟೋದೇ ಇಲ್ಲ. ಆದ್ರೆ ಆನಿಯನ್ ಸಮ್ ಟೈಮ್ ಪಲಾವ್ ಅಥವಾ ಮೊಸರು ಗೊಜ್ಜೆಲ್ಲ ಮಾಡಿದಾಗ ನಾನು ಹಾಕೋದಿಲ್ಲ. ಅವನಿಗೆ ಸಮ್ ಟೈಮ್ ಅವನಿಗೆ ಗೊತ್ತಾಗ್ಬಿಡುತ್ತೆ, ನೀನ್ ಹಾಕೇ ಇಲ್ಲ, ನಿನ್ ಭಕ್ತಿ ಇದ್ರೆ ನಿನ್ ಹತ್ರ ಇಟ್ಕೊಂಡು ನನ್ಗೆ ಹಾಕೊಡು ಅಂತ ನನ್ನ ಹತ್ರ ಗಲಾಟೆ ಮಾಡ್ತಾನೆ. ಬಟ್ ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಮಾತಾಜಿ. ಮಾತಾಜಿ, ನಿಮ್ಗೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಮುಂದುವರಿಬೇಕು, ಅದ್ರ ನಿಮ್ಗೆ ಆಸಕ್ತಿ ಬಂದಿದೆ, ಭಕ್ತಿ ಪ್ರೀತಿ, ಇದೆಲ್ಲದಕ್ಕೂ ಕಾರಣ ಏನು?
ಕಾರಣ ಮಾತಾಜಿ, ನನ್ಗೆ ಚಿಕ್ಕಂದಿಂದ ಒಂದು ಆಸೆ ಇತ್ತು ಭಗವದ್ಗೀತೆನ ಚೆನ್ನಾಗಿ ಕಲಿಬೇಕು ಅಂತ. ಬಟ್ ನಂಗೆ ಅವಾಗ ಅವಕಾಶ ಸಿಕ್ಕಿರ್ಲಿಲ್ಲ. ಆಮೇಲೆ ಓದು, ಕಾಲೇಜು, ಮದ್ವೆ, ಮನೆ, ಮಕ್ಕಳು ಅಂತ ಸಮಯ ಹೋಯ್ತು. ಬಟ್ ಕರೋನಾ ಟೈಮಲ್ಲಿ ನನ್ಗೊಂದು ಯೂಟ್ಯೂಬ್ ಅಲ್ಲಿ ಲಿಂಕ್ ಬಂದಿದೆ. ಅದ್ ಯಾರು ಹಾಕಿದ್ರೋ ಪುಣ್ಯಾತ್ಮರು ನನ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ಆವಾಗ ಇಸ್ಕಾನ್ ಮಂಗ್ಳೂರಲ್ಲಿ ಭಗವದ್ಗೀತೆನ ಫ್ರೀ ಆಗಿ ಹೇಳಿ ಕೊಡ್ತಾ ಇದ್ದಾರೆ ಅಂತ ಒಂದ್ ಲಿಂಕ್ ಬಂತು. ಅವಾಗ ನನ್ ವರ್ಕ್ ಫ್ರಮ್ ಹೋಮ್ ಇದ್ದೆ. ನೋಡೋಣ, ನನ್ಗೂ ಆ ಮುಂಚಿಂದ ಕಲಿಬೇಕು ಅಂತ ಆಸೆ ಇತ್ತು. ಅವಾಗ ನಾನು 2019 ಅಲ್ಲಿ ನಾನು ಜಾಯಿನ್ ಆದೆ ಮಾತಾಜಿ. ಅವತ್ತಿಂದ ಇವತ್ತಿನವರೆಗೂ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ದೆ. ಆಗ ಸ್ಟಾರ್ಟಿಂಗ್ ಅಲ್ಲಿ 1 ರೌಂಡ್, 2 ರೌಂಡ್, 6 ರೌಂಡ್ ಅಂತ ಮಾಡಿ ಕಂಟಿನ್ಯೂ ಆಗಿ ಇವಾಗ 16 ರೌಂಡ್ ಮಾಡ್ತಾ ಇದ್ದೇನೆ ಮಾತಾಜಿ. ಹಾಗಾದ್ರೆ ನೀವು ಸಮರ್ಪಕವಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಸ್ಪಿರಿಚುವಲ್ ಮತ್ತು ವಿಧಿ. ಎಸ್ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಗಿದ್ದೀರಾ ಮಾತಾಜಿ? ಚೆನ್ನಾಗಿದ್ದೀನಿ ಮಾತಾಜಿ, ನೀವು ಚೆನ್ನಾಗಿದ್ದೀರಾ ಮಾತಾಜಿ? ಎಸ್ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಮತ್ತೆ ಮಾತಾಜಿ ನೀವ್ ಹೇಳಿ ಮಾತಾಜಿ, ನೀವು 16 ಸತು ಜಪವನ್ನು ಬೆಳಿಗ್ಗೆ 5 ರಿಂದ 7 ಗಂಟೆಗೆ ಮುಗಿಸ್ಬೇಕು ಅಂತ ಹೇಳ್ತಾರೆ. ಅದ್ರ ಒಂದು ಟೇಸ್ಟ್ ನಿಮ್ಗೆ ಸಿಕ್ಕಿದ್ಯಾ? ಮಾಡ್ತಾ ಇದ್ದೀರಾ? ಹೇಗೆ? ಮಾಡ್ತಾ ಇದೀನಿ ಮಾತಾಜಿ. ಇನ್ನ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೇಕಂತ ನನಗೆ ಅನ್ಸುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ ಮಾರ್ನಿಂಗ್ಗೆ ಮಾಡ್ಲಿಕ್ಕೆ, ಬಟ್ ಒಂದೊಂದ್ ದಿವಸ ಆಗೋದಿಲ್ಲ. ಅವಾಗ ಮಿಕ್ಕಿರೋ ರೌಂಡ್ಸ್ ನನ್ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಮಾಡ್ತೀನಿ ಮಾತಾಜಿ. ಮಾತಾಜಿ, ನಿಮ್ಮನ್ನ ನಾನು ನೋಡಿದಾಗ ನಂಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ನೀವು ಯಾವಾಗ್ಲೂ ಕೂಡ ಸೇವೆಯನ್ನು ಮಾಡ್ಲಿಕ್ಕೆ ಆತುರರಾಗಿರ್ತೀರಾ. ಇದಕ್ಕೆ ಕಾರಣ ಏನು ಮಾತಾಜಿ? ಮಾತಾಜಿ, ನನಗೆ ಇವಾಗ ಕೃಷ್ಣ ಪ್ರಜ್ಞೆ ಸಿಕ್ಕಿರೋದೇ ತುಂಬಾ ಲೇಟ್ ಮಾತಾಜಿ. ಆಕ್ಚುಲಿ ನನ್ಗೆ ಏನೇ ಒಂದ್ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವಾಗ್ಲೂ ಇನ್ಕಂಪ್ಲೀಟ್ನೆಸ್ ಅನಿಸ್ತಾ ಇತ್ತು. ಬಟ್ ನನಗೆ ಯಾವಾಗ ಈ ಕೃಷ್ಣ ಪ್ರಜ್ಞೆಗೆ ಬಂದೋ ಅವಾಗ ನನಗೆ ನನಗೆ ಬೇಕಾಗಿರೋದು ಇವಾಗ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತು ಮಾತಾಜಿ. ಸೊ ಅದಕ್ಕೋಸ್ಕರ ನನ್ಗೆ ಒಂದ್ ಕ್ಷಣನೂ ನನಗೆ ವೇಸ್ಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಆಗುದಿಲ್ಲ ಮಾತಾಜಿ. ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತೀನಿ ನಾನು ಮಾಡ್ಲಿಕ್ಕೆ. ಮಾತಾಜಿ, ಎಷ್ಟು ಗಂಟೆ ಪ್ರಭುಪಾದರ ಪುಸ್ತಕವನ್ನು ಪ್ರತಿದಿನ ಓದ್ತಾ ಇದ್ದೀರಿ ನೀವು? ಮಾತಾಜಿ, ಕರೋನಾ ಟೈಮಲ್ಲಿ ತುಂಬಾ ಓದ್ತಾ ಇದ್ದೆ ಮಾತಾಜಿ. ಬಟ್ ಈಗ ನನ್ಗೆ ಅಷ್ಟು ಸಮಯ ಸಿಗ್ತಾ ಇಲ್ಲ. ಬಟ್ ಸಮಯ ಸಿಕ್ದಾಗ ಮಾತ್ರ ನಾನು ಯಾವಾಗ್ಲೂ ನನ್ನ ಪಾಕೆಟ್ ಅಲ್ಲಿ ನಾನು ಬುಕ್ ಅನ್ನು ಇಟ್ಕೊಂಡಿರ್ತೀನಿ. ಒಂದ್ ಕ್ಷಣ ಸಿಕ್ಕಿದ್ರು ಸಹ ನಾನು ಟ್ರೈ ಮಾಡ್ತೀನಿ ಓದ್ಲಿಕ್ಕೆ. ಬಟ್ ಅಲ್ಲಿ ಎನ್ವಿರಾನ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ನಾನು ಅವಾಗ ಜಪ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಬುಕ್ ಮಾತ್ರ ಯಾವಾಗ್ಲೂ ಒಂದ್ ಸ್ಮಾಲ್ ಬುಕ್ ನನ್ನ ಪಾಕೆಟ್ ಅಲ್ಲಿ ಇರುತ್ತೆ ಮಾತಾಜಿ. ಮಾತಾಜಿ, ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಈ ಭೌತಿಕವಾಗಿ ಮತ್ತೆ? ಅದೇ ಶುಭ ಮಾತಾಜಿ ಹೇಳಿರೋ ಪ್ರಕಾರ ನಾನು ಆಧ್ಯಾತ್ಮಿಕ ಜೀವನನ ಬ್ಯಾಲೆನ್ಸ್ ಮಾಡ್ತಾ ಇದೀನಿ ಅಂತ ಅನ್ಕೋತೀನಿ. ಬಟ್ ನಮ್ಮ ಹಸ್ಬೆಂಡ್ ಯಾವಾಗ್ಲೂ ನನ್ಗೆ ಟಾಂಟ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ನೀನ್ ಕೃಷ್ಣ ಕೃಷ್ಣ ಅನ್ನೋದ್ರಲ್ಲಿ ನನ್ನನ್ನ ಬಿಟ್ಬಿಟ್ಟಿದ್ಯಾ, ನೀನು ನನ್ನನ್ನ ಗಾಡಿ ತೂರ್ ಬಿಟ್ಟಿದ್ಯಾ, ನನ್ನನ್ನ ಮೂಲೆ ಗುಂಪು ಮಾಡ್ಬಿಟ್ಟಿದ್ಯಾ, ನೀನೇನೋ ಇವಾಗ ಒಂದ್ 20 ವರ್ಷ ಮದ್ವೆ ಆದ್ಮೇಲೆ ನೀನು ಕೃಷ್ಣ ಪ್ರಜ್ಞೆಗೆ ಬಂದಿದ್ಯಾ, ನೀನ್ ಇಮ್ಯಾಜಿನ್ ಮಾಡು, ಅಕಸ್ಮಾತ್ ಮದ್ವೆ ಆದ ಹೊಸದ್ರಲ್ಲಿ ಏನಾದ್ರು ಆಗಿದ್ರೆ ಆ ಗಂಡನ್ ಗತಿ ಏನು ಅಂತ ನೀನ್ ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನ್ ಮಗಳು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂತಾಳೆ. ಅವಳು ಗೊತ್ತಾಗಿದೆ ನಾನು ಎಲ್ಲೂ ಹೊರಗಡೆ ಬರಲ್ಲ ಅಂತ. ಅವಳು ಕೇಳೋದೇನೆ ಅಮ್ಮ ಇಸ್ಕಾನ್ ಹೋಗೋಣ ಅಂತಾನೆ ಕೇಳ್ತಾಳೆ. ಅವಳು ಡೈರೆಕ್ಟ್ ಆಗಿ ಕೇಳ್ತಾಳೆ. ಬೇರೆ ಕಡೆ ಎಲ್ಲಾದ್ರೂ ಹೋದಾಗ ನಿನ್ನ ಯಾರು ಫೋರ್ಸ್ ಮಾಡೋದಿಲ್ಲ, ತಿನ್ನು ಅಂತ ಫೋರ್ಸ್ ಮಾಡೋದಿಲ್ಲ. ನನ್ನ ಪಾಡಿಗೆ ನಾನು ಸುಮ್ನೆ ಕುತ್ಕೊಂಡಿರ್ತೀನಿ. ಬಟ್ ಅವಾಗ ನಾನ್ ಏನಾದ್ರು ತಿನ್ಬೇಕು ಅಂತಿದ್ರೆ ನಾನು ಪ್ರಸಾದ ತಗೊಂಡ್ ಹೋಗಿರ್ತೀನಿ, ಅವಾಗ ಆತರ ತಿಂತೀನಿ ಮಾತಾಜಿ. ಬಟ್ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ತುಂಬಾ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಕೃಷ್ಣ ಪ್ರಜ್ಞೆಗೆ ಬಂದು ಅಂತ ಅನ್ನಿಸ್ತಾ ಇದೆ. ಬಟ್ ನಾನು ಅವ್ರನ್ನೆಲ್ಲ ಕೃಷ್ಣ ಪ್ರಜ್ಞೆಗೆ ತರ್ಲಿಕ್ಕೆ ಟ್ರೈ ಮಾಡ್ತಾ ಇದೀನಿ. ಬಟ್ ನನ್ ಸಾಧನೆ ಕಡಿಮೆ ಅಂತ ಅನ್ಸುತ್ತೆ ನನಗೆ. ಅದಕ್ಕೋಸ್ಕರ 3 ವರ್ಷ ಆದ್ರೂ ಸಹ ನನಗೆ ಅವ್ರನ್ನ ಕೃಷ್ಣ ಪ್ರಜ್ಞೆಗೆ ತಗೊಂಡ್ಬರ್ಲಿಕ್ಕೆ ಆಗ್ತಾ ಇಲ್ಲ ಮಾತಾಜಿ. ಮಾತಾಜಿ, ಆದ್ರೂ ಕೂಡ ನನಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಅವರನ್ನ ಈಗ ಟೆಂಪಲ್ ಕರ್ಕೊಂಡ್ ಬರ್ತೀರಾ. ಹೇಗೆ ಸಾಧ್ಯ ಆಯ್ತು ಮಾತಾಜಿ? ನೀವೇನಾದ್ರೂ ಅವರಿಗೆ ಪ್ರಸಾದ ಕೊಡ್ತಾ ಇದ್ದೀರಾ ಪ್ರತಿದಿನ? ಮಾತಾಜಿ, ಈರುಳ್ಳಿ ಬೆಳ್ಳುಳ್ಳಿ ಮೊದ್ಲು ನಾವು ತಿಂತಾ ಇದ್ವಿ ಮಾತಾಜಿ. ಬಟ್ ಇವಾಗ ನನಗೋಸ್ಕರ ಎಲ್ಲರೂ ಬಿಟ್ಟಿದ್ದಾರೆ. ಬಟ್ ಏನಂದ್ರೆ ಮನೇಲಿ ಪ್ರಿಪೇರ್ ಮಾಡಲ್ಲ ನಾವು. ಅವ್ರಿಗೆ ಬೇಕನ್ನಿಸ್ದಾಗ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡು ತಿಂತಾರೆ. ಬಟ್ ನಾನು ಅದಕ್ಕೇನು ಅಬ್ಜೆಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ಅದ್ ಕ್ರಮೇಣ ಅವ್ರನ್ನ ಈ ಕೃಷ್ಣ ಪ್ರಜ್ಞೆಗೆ ತರ್ಬೇಕಂತ. ಬಟ್ ಏನೇ ನಂದು ಕೃಷ್ಣದ್ ಕೆಲಸ ಮಾಡ್ಬೇಕಾದ್ರೆ ಎಲ್ಲರೂ ತುಂಬಾ ಸಹಕಾರ ಕೊಡ್ತಾರೆ. ಇವಾಗ ದಾಮೋದರಿ ಆರತಿ ಮಾಡ್ಬೇಕಂದ್ರೆ ಅಥವಾ ಇವಾಗ ಪುರುಷೋತ್ತಮ ಮಾಸದ್ದು ಚೌರಾಷ್ಟಕ ಓದಿ ಆರತಿ ಮಾಡ್ಬೇಕಂದ್ರೆ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ತುಂಬಾ ಖುಷಿ ಕೊಡುತ್ತೆ ಅದು. ಸೊ ಆತರ ಸಹಕಾರ ಮಾಡ್ತಾರೆ. ಬಟ್ ಕೃಷ್ಣ ಪ್ರಜ್ಞೆಗೆ ಬನ್ನಿ ಒಂದ್ ರೌಂಡ್ ಚಾಂಟ್ ಮಾಡಿ ಅಂತಂದ್ರೆ ಆಗ ಇಲ್ಲ, ಚಾಂಟ್ ಅಂದ್ರೆ ಕಾಂಟ್ ಅಂತಾನೆ ಹೇಳ್ತಾರೆ. ಮತ್ತೆ ಅದ್ ಯಾಕಂತ ನನ್ಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ. ಅದಕ್ಕೆ ನಾನ್ ಅನ್ಕೊಂಡಿದ್ದು ನನ್ ಸಾಧನೆ ಇನ್ನ ಸರಿ ಮಾಡ್ತಿಲ್ಲ, ವೈಬ್ರೇಷನ್ಸ್ ಇನ್ನ ಬಂದಿಲ್ಲ, ನನ್ ವೈಬ್ರೇಷನ್ಸ್ ಅವ್ರ ತನಕ ರೀಚ್ ಆಗ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಏನ್ ಮಾತಾಜಿ, ನಮ್ಮ ಜೀವನದ ಗುರಿ ಏನಾಗಿರ್ತದೆ ಈಗ? ಮಾತಾಜಿ ಕೇಳಿಸ್ಲಿಲ್ಲ. ಹರೇ ಕೃಷ್ಣ. ಗೋಲ್ ಏನ್ ಮಾತಾಜಿ? ಗೋಲ್ ಅಂತಂದ್ರೆ ಅದೇ ಯಾವ್ದೇ ಜನ್ಮ ಸಿಕ್ಕಿದ್ರು ನನಗೆ ಕೃಷ್ಣನ ಸೇವೆ ಮಾಡೋ ಭಾಗ್ಯ ಸಿಗ್ಲಿ ಅಂತ ಅನ್ಕೋತಾ ಇರ್ತೀನಿ ಮಾತಾಜಿ. ಕೃಷ್ಣನ ಸೇವೆ, ಪಾದ ಸೇವೆ ಸಿಗ್ಬೇಕು ಮಾತಾಜಿ.
ಓಕೆ, ನೀವು ಏನು ಹೇಳಕ್ ಇಚ್ಛೆ ಪಡ್ತೀರಾ ಮಾತಾಜಿ? ಈಗ ಹೇಗೆ ನಾವು ಸ್ಪಿರಿಚುವಲ್ ಮತ್ತು ಮೆಟೀರಿಯಲ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು, ಹೇಗೆ ಮನೆಯವರನ್ನು ಕನ್ವಿನ್ಸ್ ಮಾಡ್ಬೋದು? ಈಗ ನೀವು ಅವ್ರಿಗೆ ಪ್ರತಿದಿನ ಕೂಡ ಪ್ರಸಾದವನ್ನು ಕೊಡ್ತಾ ಇದ್ದೀರಾ, ಹಾಗೆ ಅವರು ನಿಮಗೆ ಸಹಕಾರ ಮಾಡ್ತಾ ಇದ್ದಾರೆ, ನಿಮ್ಗೇನು ಏನು ಆಕ್ಷೇಪಣೆ ಮಾಡೋದಿಲ್ಲ, ಹೇಗೆ ಸಾಧ್ಯ ಆಯ್ತು ಮಾತಾಜಿ? ಮಾತಾಜಿ ಮಾತಲ್ಲಿ ನಾವ್ ಏನೇ ಹೇಳಿದ್ರು ಸಹ ಅದಕ್ಕೆ ಯಾವುದೇ ಒಂದು ವೆಯ್ಟೇಜ್ ಇಲ್ಲ ಅನ್ಸುತ್ತೆ ಮಾತಾಜಿ. ನಮ್ಮ ನಡವಳಿಕೆನೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಇವಾಗ ನಮ್ ಕಾಲೇಜಲ್ಲೂ ಅಷ್ಟೇನೆ, ಸೊ ಎಲ್ಲ ಪ್ರೊಫೆಸರ್ಸ್ ಅವರುನು ಎಲ್ಲಾನು ಅಷ್ಟೇನೆ. ಸೊ ನಾವ್ ಏನ್ ನಡ್ಕೋತೀವೋ ಅದ್ರ ನೋಡೇನೆ ಅವರು ಬದಲಾವಣೆನ ನೋಡಿನೇ ಅವರು ಅಂದ್ರೆ ಹೌದಾ ಇಷ್ಟೆಲ್ಲ ಇದೆಯಾ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಹೇಳ್ಬಿಟ್ಟು. ಈಗ ಒಂದ್ ನನ್ನ ಫ್ರೆಂಡ್ ಇವಾಗ ಕೃಷ್ಣ ಪ್ರಜ್ಞೆಗೆ ಪ್ರೀವಿಯಸ್ ಮಂತ್ ಜಾಯಿನ್ ಆಗಿದ್ದಾಳೆ. ಇಷ್ಟು ದಿವಸ ಹೇಳಿ ನಾನು ಹೋಗಿ ಕೃಷ್ಣ ಬುಕ್ ತಗೊಳ್ಳಿ ನೀವು, ನನ್ಗೆ ಗುರುಗಳು ಹೇಳಿದಾರೆ ಕೃಷ್ಣ ಅಂದ್ರೆ ಇವಾಗ ಗೀತಾ ಜಯಂತಿ ಟೈಮ್ ಇದೆ, ನಾನು ಕೃಷ್ಣ ಬುಕ್ಸ್ ನಾನು ಎಲ್ಲರಿಗೂ ಹಂಚ್ಬೇಕಾಗತ್ತೆ, ಒಂದ್ ತಗೊಳ್ಳಿ ಅಂದ್ರೆ ಅಯ್ಯೋ ಇದು ನಮ್ ಹಸ್ಬೆಂಡ್ ಹತ್ರ ಇದೆ, ನಮ್ ಹಸ್ಬೆಂಡ್ ಡೈಲಿ ಓದ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮತ್ತೆ ನೀನ್ ಬಂದ್ಬಿಟ್ಯಾ ನನಗೆ ಬುಕ್ ಕೊಡೋದಕ್ಕೆ? ನನ್ಗೆ ಆಶ್ಚರ್ಯ ಆಗ್ತಿದೆ, ನಿನ್ನಂತೋಳು ಬಂದು ಬುಕ್ ಮಾರ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಮತ್ತೆ ನನ್ ಮುಂದೆ ಏನೇ ಅವರು ತಿನ್ನೋದಿಲ್ಲ, ಆಕ್ಚುಲಿ ತಿಂದ್ರು ಅಕಸ್ಮಾತ್ ಆತರ ಸಂದರ್ಭ ಬಂದಾಗ ಅವರು ಹೇಳ್ತಾರೆ ಇದು ತಾಮಸ ಫುಡ್ಡಾ ಅಂತ ಹೇಳ್ಬಿಟ್ಟು ನನ್ ಕೇಳ್ತಾರೆ ಅವರು. ಸೊ ಅವ್ರ ಅಕಸ್ಮಾತ್ ಹಣ್ಣು ಆತರ ಏನಾದ್ರು ಇದ್ರೆ ಅವ್ರು ನನಗೆ ಕೊಡ್ಲಿಕ್ಕೆ ಹೋಗ್ತಾರೆ ಮಾತಾಜಿ. ಆತರ ಅಂದ್ರೆ ಓವರ್ ದ ಪೀರಿಯಡೇ ಅದಾಗಿದೆ ಮಾತಾಜಿ. ಅಂದ್ರೆ ಒನ್ ಡೇ ಅಲ್ಲಿ ನಾನು ಏನೇ ಒಂದ್ ಮಾತು ಹೇಳಿದ್ರು ಸಹ ಅದಕ್ಕೆ ಯಾವುದೇ ಒಂದು ಶಕ್ತಿ ಅನ್ನೋದು ಇಲ್ಲ ಅಂತ ನಂಗೆ ಗೊತ್ತಾಯ್ತು. ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಇಂಟರ್ನ್ ಮಾಡ್ತಿರೋ ಅವನ್ ಬಂದಾಗ ನಾನು ಚೈತನ್ಯ ಮಹಾಪ್ರಭುಗಳದು ಟೀಚಿಂಗ್ಸ್ ಆಫ್ ಚೈತನ್ಯ ಮಹಾಪ್ರಭು ಬುಕ್ ಇಟ್ಕೊಂಡಿದ್ದೆ. ಆಗ ಅವ್ನಿಗೆ ಆಶ್ಚರ್ಯ ಆಗೋಯ್ತು, ಮೇಡಮ್ ನೀವು ಚೈತನ್ಯ ಮಹಾಪ್ರಭು ಬುಕ್ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಆಮೇಲೆ ಅವನು ಕೇಳ್ದ, ಬೇರೆಯವರೆಲ್ಲಾನು ಆಶ್ಚರ್ಯಪಟ್ರು, ಅವನೇನೋ ಚಿಕ್ಕವನಲ್ವಾ, ನಿನಗೂ ಗೊತ್ತಾ ಈ ಬುಕ್ ಬಗ್ಗೆ ಅಂತ ಹೇಳ್ಬಿಟ್ಟು. ಆಗ ಅವನು ಹೇಳಲಿಕ್ಕೆ ಶುರು ಮಾಡಿದ, ನಾನು 14 years ಇಂದ ಇದೀನಿ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಅಂದ. ಅವಾಗ ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಯ್ತು, ಎಷ್ಟು ಅವನ ಹತ್ರ ಕೇಳಿ ತಿಳ್ಕೊತಾ ಇದಾರೆ. ನಾನು ಅಲ್ಲೇ ಎದುರುಗಡೆ ಕುತ್ಕೊಂಡಿದ್ರು, ನನ್ ಬುಕ್ ಓದ್ತಿದ್ರು, ಅವ್ರಿಗೆ ಯಾರಿಗೂ ಸಹ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲೇ ಇಲ್ಲ. ಬಟ್ ಆ ಹುಡ್ಗ ಹೇಳ್ದಾಗ ಅಷ್ಟ್ ಚಿಕ್ಕ ವಯಸ್ಸಲ್ಲಿ ಅವ್ನು ಕೃಷ್ಣ ಪ್ರಜ್ಞೆಗೆ ಬಂದಿರೋದನ್ನ ನೋಡಿ ಅವ್ರಿಗೆಲ್ಲರಿಗೂ ತುಂಬಾ ಆಶ್ಚರ್ಯ ಆಯ್ತು. ಇನ್ನ ಒಂದೆರಡು ಶ್ಲೋಕ ಹೇಳು ಅಂತ ಹೇಳ್ಬಿಟ್ಟು ಹೇಳ್ಸಿ ಅರ್ಥ ಎಲ್ಲ ಕೇಳ್ಕೊಂಡ್ರು ಅವರು. ಸೊ ಅದಕ್ಕೆ ನಾನು ಹೇಳ್ದೆ, ಅದೇ ಆಕ್ಚುಲಿ ಶಂಕರದಿಂದ ಬಂದ್ರೇನೆ ತೀರ್ಥ ತರ. ಸೊ ಅವ್ನು 14 years ಇಂದ ಇದ್ದಾನೆ, ಸೊ ನೋಡಿ ಅವ್ನ ವೈಬ್ರೇಷನ್ಸ್ ನಿಮ್ಗೆ ಎಷ್ಟು ಚೆನ್ನಾಗಿ ಅದು ತಲುಪ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ. ಸೊ ನಿಮ್ಗೂ ಕೃಷ್ಣ ಒಂದಲ್ಲ ಒಂದಿನ ನಿಮ್ಮನ್ನ ಕೃಷ್ಣ ಪ್ರಜ್ಞೆ ಕರ್ಕೊಂಡ್ ಬರೋ ತರ ಮಾಡ್ತಾನೆ, ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಂಗೆ ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಮಾತಾಜಿ. ನೀವು ಬೋತ್ ಆನ್ಲೈನ್ ಆಫ್ಲೈನ್ ಎರಡು ಕಡೆ ಸೇವೆ ಮಾಡುವಂತಹ ಅಂದ್ರೆ ಭಗವಂತನ ಕೃಪೆನ ನೀವು ಪಡೆದಿದ್ದೀರಾ. ಸೊ ನೀವು ಸಹ ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ನಾವು ತಿಳ್ಕೊಬೋದಾ ಮಾತಾಜಿ, ಆನ್ಲೈನ್ ಆಫ್ಲೈನ್? ಯಾಕಂದ್ರೆ ಒಂದೇ ಒಂದ್ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ, ನೀವ್ ಎರಡನ್ನೂ ಸಹ ಮಾಡ್ತಾ ಇದ್ದೀರಾ. ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿದ್ರೆ ನನಗೆ ಈಗ ಸ್ಪಿರಿಚುವಲಿ ಈಗ ಮುಂದುವರಿಬೇಕು ಅಂತ ತುಂಬಾ ಇಚ್ಛೆ ಇದೆ. ಅದಕ್ಕಾಗಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆದ್ರೆ ಭೌತಿಕವಾಗಿ ಈಗ ಪ್ರಭುಜಿ ಹತ್ರ ಕೇಳ್ಬೇಕಷ್ಟೇ, ನಾವು ಏನು ಸೊಲ್ಯೂಷನ್ ಇದಕ್ಕೆ, ಹೇಗೆ ಮನೆಯವರನ್ನು ಕನ್ವಿನ್ಸ್ ಮಾಡೋದು, ಹೇಗೆ ಬ್ಯಾಲೆನ್ಸ್ ಮಾಡೋದು, ಎಲ್ಲದಕ್ಕೂ ಇಲ್ಲ ಇನ್ನೇನು ಇದ್ರಲ್ಲೇ ಇರ್ತೀಯಾ ಅಂತ ಹೇಳಿ ಆಕ್ಷೇಪಣೆ ಮಾಡ್ತಾರೆ. ಇದಕ್ಕೆಲ್ಲ ಉತ್ತರವನ್ನು ನಾವು ಪ್ರಭುಜಿಯಿಂದ ಕೇಳಿ ತಿಳಿಯೋಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಡ್ರಾಮಾ ಎಂಡ್ ಆಯ್ತಾ ಅಥವಾ ಪ್ರಭುಜಿ ನಮಗೆ ಕ್ವಶನ್ ಕೇಳ್ತಾ ಇದ್ದೇವೆ ಪ್ರಭುಜಿ, ಹೇಗೆ ಮುಂದುವರಿಯೋದು ಅಂತ ನನ್ ಕಡೆ ಬೆರಳು ಮಾಡಿ ನಿಲ್ಸಿದೀರಾ? ಅಲ್ಲ ಪ್ರಭುಜಿ, ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಏನಾದ್ರು ಟಿಪ್ಸ್ ಕೊಡಿ ಅಂತ ಹೇಳಿ, ನಿಮ್ಮ ಮಾರ್ಗದರ್ಶನ ಏನು ಅಂತ ಹೇಳಿ, ಹೇಗೆ ನಾವು ಬ್ಯಾಲೆನ್ಸ್ ಮಾಡುವುದು, ಮನೆಯವರನ್ನ ಹೇಗೆ ಕನ್ವಿನ್ಸ್ ಮಾಡಿ. ಯಾಕಂದ್ರೆ ನಮಗೆ ತುಂಬಾ ಇಷ್ಟ, ಇಡೀ ದಿನ ಬೇಕಾದ್ರೆ ಬುಕ್ ಓದ್ಲಿಕ್ಕೆ ಇಷ್ಟ. ಆದ್ರೂ ನಾವು ನಮ್ಮ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ, ಮಾಡ್ತಾ ಇಲ್ಲ ಅಂತಲ್ಲ, ಆದ್ರೂ ಅದಕ್ಕೆ ವಿರೋಧ ಬರುತ್ತೆ. ಇದನ್ನ ಹೇಗೆ ಭಗವಂತನಲ್ಲಿ ಯಾವ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ಬೇಕು ಅಂತ ಹೇಳಿ ನೀವು ನಮ್ಗೆ ಗೈಡ್ ಮಾಡ್ಬೇಕು. ಅದೇ ಈಗ ಅವರಿಂದಾಗಿ ನನಗೆ ಭಕ್ತಿಗೆ ಆಗ್ತಾ ಇಲ್ಲ, ಇವರಿಂದಾಗಿ ಆಗ್ತಾ ಇಲ್ಲ, ಇದೆಲ್ಲ ನಾವು ಅನ್ಕೊಳ್ಳೋದಷ್ಟೇ. ನಿಜವಾಗಿ ನಮ್ಮಿಂದಾಗಿಯೇ, ಅಂದ್ರೆ ನನಗೆ ಇನ್ನೂ ಕೂಡ ಅನರ್ಥಗಳಿವೆ. ಆ ಒಂದು ಭಗವಂತನನ್ನ ಪೂರ್ತಿಯಾಗಿ ಇಡೀ ದಿನ ಕುಳಿತುಕೊಂಡು ಜಪ ಮಾಡೋದು, ಓದೋದು, ಆ ಒಂದು ಅವಕಾಶ ನನಗೆ ಇನ್ನೂ ಬಂದಿಲ್ಲ. ಆ ಒಂದು ಯೋಗ್ಯತೆ ಅನ್ನುವಂಥದ್ದನ್ನು ನಾನು ಇನ್ನೂ ಸಂಪಾದನೆ ಮಾಡಲಿಲ್ಲ ಅನ್ನೋದು ನಿಜವಾದ ಕಾರಣ. ಬೇರೆ ಬೇರೆ ಜನರು ನಮ್ಮ ಜೀವನದಲ್ಲಿ ಬರ್ತಾರೆ. ಈಗ ನಮಗೆ ಪ್ರತಿದಿನ ಬೇರೆ ಬೇರೆ ಜನರನ್ನ ನೋಡ್ತೇವೆ, ಅವರಿಂದ ಬೇರೆ ಬೇರೆ ಅನುಭವಗಳನ್ನು ನಾವು ಪಡಿತೇವೆ. ಅದು ಕಾರಣ ಅವರಲ್ಲ, ಕಾರಣ ನಾವು. ನಮಗೆ ಅವರಿಂದ ಒಂದು ಅನುಭವ ಬರಬೇಕಾಗಿತ್ತು, ಅದಕ್ಕೆ ಅವರು ಒಂದು ಕಾರಣರಾಗಿರ್ತಾರೆ ಅಷ್ಟೇ. ಹಾಗಾಗಿ ನಾವು ನಮ್ಮ ಮೇಲೆ ಕೆಲಸ ಮಾಡ್ಬೇಕೆ ವಿನಃ ಇನ್ನೊಬ್ಬರನ್ನ ಹೇಗೆ ಬದಲು ಮಾಡುವುದು ಅಂತ ಹೇಳಿ ನೋಡಿದ್ರೆ ಅದು ತುಂಬಾ ಕಷ್ಟ.
ಹಾಗೆ ಈಗ ನಿಮಗೆ ಪ್ರಪಂಚ ಎಲ್ಲ ಹಸಿರಾಗಿ ಕಾಣ್ಬೇಕಾದ್ರೆ ಒಂದು ಹಸಿರು ಕನ್ನಡಕ ಹಾಕೊಂಡ್ರೆ ಸಾಕು. ನಾವು ಬದಲಾಗ್ಬೇಕಷ್ಟೇ. ನಾವು ಇಡೀ ಪ್ರಪಂಚವನ್ನೆಲ್ಲ ಹಸಿರು ಬಣ್ಣಕ್ಕೆ ಪೇಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರಭುಜಿ ಅವರು ಬೈತಾ ಇರ್ತಾರೆ, ನಾವು ನಮಸ್ತೆಗೆ ಮಾಡ್ತಾ ಇರ್ಬೇಕು ಅಂತ. ಹೌದು, ಅದು ಹೇಗೆ ಅಂತ ಹೇಳಿದ್ರೆ, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಸಾಮಾನ್ಯವಾಗಿ ತಂದೆ ತಾಯಿಗಳನ್ನ ನೀವು ಗಮನಿಸಿದ್ರೆ, ಯಾವ ತಂದೆ ತಾಯಿಗಳಾದ್ರೂ ಕೂಡ ಭಕ್ತಿ ಮಾಡುವ ಮಕ್ಕಳಿಗೆ ಎದುರಿಗೆ ಬೈದ್ರೂ ಕೂಡ ಒಳಗಿಂದ ಅವರಿಗೆ ಒಂದು ಹೆಮ್ಮೆ ಇರ್ತದೆ. ನನ್ನ ಮಗ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ, ಆ ಒಂದು ಹೆಮ್ಮೆ ಇರ್ತದೆ. ಆದ್ರೆ ಅವರಿಗೆ ಒಂದು ಭಯ ಕೂಡ ಇರ್ತದೆ, ಇವನು ಹೀಗೆ ಮಾಡಿದ್ರೆ ಇನ್ನು ಇವನಿಗೆ ಕೆಲಸ ಸಿಗ್ತದೋ ಇಲ್ವೋ, ಅಥವಾ ಯಾವ ರೀತಿಯಾಗಿ ಜೀವನ ನಡೆಸ್ತಾನೆ ಅನ್ನುವಂತಹ ಒಂದು ಭಯ ಕೂಡ ಇರ್ತದೆ. ಮತ್ತು ಸುತ್ತಮುತ್ತ ಇರುವ ನಂಟರು, ಆಮೇಲೆ ನೆರೆಹೊರೆಯವರೆಲ್ಲ ಏನ್ ಹೇಳ್ತಾರೆ, ಹಾಗಾಗಿ ದೊಡ್ಡ ನಾಮ ಹಾಕ್ಬೇಡ ಹಾಗೆಲ್ಲ ಹೇಳುವಂತದ್ದು ಇರ್ತದೆ. ಅದೆಲ್ಲ ಸ್ವಲ್ಪ ಹೆದರಿಕೆಯಿಂದ ಇದ್ರು ಕೂಡ ಒಳಗಿಂದ ಅವರಿಗೆ ಇವನ್ ಮಾಡ್ತಾ ಇರೋದೇ ಸರಿ ಅನ್ನುವಂಥದ್ದು ಇರ್ತದೆ. ಹಾಗೆ ಗಂಡ ಹೆಂಡತಿಯರಲ್ಲಿ ಕೂಡ ಅವರಿಗೆ ಹೆಮ್ಮೆ ಇರ್ತದೆ, ನನ್ನ ಹೆಂಡತಿ ಅಥವಾ ಗಂಡ ಈ ರೀತಿಯಾಗಿ ಭಕ್ತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅದೊಂದು ಹೆಮ್ಮೆ ಅವರಿಗೆ ಇರ್ತದೆ. ಆದ್ರೆ ಬಾಹ್ಯವಾಗಿ ಅವರು ತೋರಿಸದೇ ಇರ್ಬೋದು. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಹೆಚ್ಚಾಗಿ 2 ಕಾರಣಗಳು. ಒಂದು, ನೀವು ನಿಮ್ಮ ಈ ಸಾಂಸಾರಿಕವಾದಂತಹ ಏನು ಮಾಡ್ಲೇಬೇಕಾದ ಕರ್ತವ್ಯಗಳಿವೆ ಅದನ್ನೇ ನೀವು ನಿರ್ಲಕ್ಷ್ಯ ಮಾಡಿಬಿಟ್ರೆ ಏನ್ ಮಾಡುವುದು. ಮತ್ತೆ ಜನರು ನೋಡಿದವರು ಏನ್ ಅಂದುಕೊಳ್ತಾರೆ, ಇದು 2 ಮುಖ್ಯವಾದಂತಹ ಕಾರಣ. ಆದ್ರೆ ನೀವು ನಿಮ್ಮ ಒಂದು ಭಕ್ತಿ ಕಾರ್ಯದಲ್ಲಿ ಸ್ಥಿರವಾಗಿದ್ದಾಗ ಮತ್ತು ಕೇವಲ ತೋರಿಕೆಗಾಗಿ ಮಾತ್ರ ಮಾಡದೆ, ಅಂದ್ರೆ ತೋರಿಕೆಗಾಗಿ ಮಾಡುವುದು ಅಂತ ಹೇಳಿದ್ರೆ, ಈಗ ಯಾರೋ ಆಫೀಸಿಗೆ ಹೋಗ್ಬೇಕು ಅಂತ ಹೇಳಿದಾಗ ಅವರು ತಿಲಕವನ್ನ ಹಾಕ್ಲೇಬೇಕು ಅಂತ ಹೇಳಿ, ಹೌದು ಹಾಕಿದ್ರೆ ಒಳ್ಳೇದು, ಖಂಡಿತ ಒಳ್ಳೇದು, ಜನರೆಲ್ಲ ವೈಷ್ಣವರ ಒಂದು ದರ್ಶನ ಆಗ್ತದೆ. ಆದ್ರೆ ಅದನ್ನ ಹಾಕದೇ ಇದ್ರೂ ಕೂಡ ನಿಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಅದನ್ನ ಮಾಡುವುದೇ ಉತ್ತಮ. ಆ ರೀತಿ ಅವರನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು. ಅವರು ಯಾವ ರೀತಿಯಾಗಿ, ಈಗ ನೀವು ಪ್ರತಿದಿನ 2 ಗಂಟೆ ಜಪವನ್ನು ಮಾಡ್ತೀರಾ, ಅವರು ಕೂಡ ಕುತ್ಕೊಂಡು 2 ಗಂಟೆ ಜಪ ಮಾಡ್ಬೇಕು ಅಂತ ಹೇಳಿ ನೀವು ಬಯಸಿದ್ರೆ ಅವ್ರಿಗೆ 2 ಗಂಟೆ ಕುತ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ, ಇನ್ನು ಜಪ ಮಾಡುದಿಲ್ಲ ಅಂತ. ಅಲ್ಲ ಪ್ರಭುಜಿ, ನಾವು 3 ಗಂಟೆಗೆ ಹೇಳ್ತೇವಲ್ಲ, ಅದಕ್ಕೆ ಹೇಳುದು, ನನ್ನ ನಿದ್ದೆ ಎಲ್ಲ ಹಾಳಾಗ್ತದೆ ಈ ಜಪ ಮಾಡುದು. ನಮ್ಗೆ ಮೌನವಾಗಿ ಜಪ ಮಾಡ್ಲಿಕ್ಕೆ ಆಗುದಿಲ್ಲ, ಜೋರಾಗಿ ಹೇಳ್ಬೇಕು. ಹಾಗೆ ಹಾಗೆಲ್ಲ ಹೇಳ್ತದೆ. ಮನೆಯಿಂದ ಹೊರಗೆ ಬಂದು ಜಪವನ್ನ ಮಾಡಬಹುದು, ಅಥವಾ ಬೇರೆ ಬೇರೆ ರೀತಿ ಯಾವ್ದಾದ್ರು ಒಂದು ಸೊಲ್ಯೂಷನ್ ಮಾಡ್ಬೇಕಾಗ್ತದೆ. ಅಲ್ಲ ಪ್ರಭುಜಿ, ಅದು ಸಮಸ್ಯೆನೇ, ಬೇಗ ಹೇಳುದೇ ಸಮಸ್ಯೆ. ಜಪ ಮಾಡೋದಾದ್ರೂ ನಾವು ಮಾಡ್ತೇವೆ, ನಮ್ಗೆ ಅದು ಸಂತೋಷ ಕೊಡ್ತದೆ. ಆದ್ರೆ ಬೇಗ ಎದ್ದು ಆರೋಗ್ಯ ಹಾಳಾಗ್ತದೆ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡುದು. ಹಾಗೆ ಯಾಕೆ ಹೇಳ್ಬೇಕು, ಫಲದಿಂದ ಗೊತ್ತಾಗ್ತದೆ. ಆರೋಗ್ಯ ಏನಾದ್ರು ಹಾಳ ಆಗಿದ್ಯಾ ಅಂತ ಹೇಳಿ ಅವರಿಗೆ ಪ್ರಶ್ನೆ ಮಾಡಿ ನೀವು. ಇಲ್ಲಿವರೆಗೆ ಏನು ಸಮಸ್ಯೆ ಬರ್ಲಿಲ್ಲ, ಯಾಕಂದ್ರೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ಏನಾಗ್ತದೆ, ಮೈಯಲ್ಲಿ ಬೊಜ್ಜು ಬೆಳೆಯುವುದಿಲ್ಲ, ಯಾವಾಗ್ಲೂ ಆರೋಗ್ಯಯುತವಾಗಿರ್ತೇವೆ. ಆ ಬೆಳಗ್ಗಿನ ಸಮಯದಲ್ಲಿ ನಾವು ಕೆಲಸ ಮಾಡೋದ್ರಿಂದಾಗಿ ಅಥವಾ ಎದ್ದಿರೋದ್ರಿಂದಾಗಿ ಶರೀರದಲ್ಲಿರುವ ಎಲ್ಲಾ ಒಂದು ಬೇಡದ ಒಂದು ಕೊಬ್ಬು ಏನಿದೆ ಅದು ದೂರ ಆಗ್ತದೆ. ಮತ್ತೆ ನಾವು ಹೆಚ್ಚಾಗಿ ನಮಗೆ ಆರೋಗ್ಯ ಸಮಸ್ಯೆ ಬರುವುದು ತಿನ್ನದೇ ಇರೋದ್ರಿಂದಲ್ಲ, ತಿನ್ನುವುದ್ರಿಂದಾಗಿ. ನಾವು ಹೆಚ್ಚಾಗಿ ತಿನ್ನೋದ್ರಿಂದ ನಮಗೆ ಹೆಚ್ಚು ಆರೋಗ್ಯ ಸಮಸ್ಯೆಗಳು ಬರ್ತದೆ, ಆದ್ರೆ ಕಡಿಮೆ ತಿನ್ನೋದ್ರಿಂದ ಬರುವುದಿಲ್ಲ. ಯಾಕಂದ್ರೆ ಶರೀರಕ್ಕೆ ನಾವು ಎಷ್ಟು ಆಹಾರ ಕೊಡ್ತೇವೋ ಅದಕ್ಕೆ ನಿಜವಾಗ್ಲೂ ಬೇಕಾದದ್ದು ಅದರ ಅರ್ಧದಷ್ಟು ಮಾತ್ರ. ಅದು ಇನ್ನೂ ಉಳಿದ ಅರ್ಧ ನಾವು ನಮ್ಮ ಸಮಾಧಾನಕ್ಕೋಸ್ಕರ ತಿನ್ನೋದಷ್ಟೇ. ಹಾಗಾಗಿ ಆಹಾರ ಮತ್ತೆ ನಿದ್ರೆ ಇದು ಕೂಡ ಸರಿಯಾಗಿದ್ರೆ, ಅಂದ್ರೆ ಬೆಳಗ್ಗೆ ಬೇಗ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳೋದ್ರಿಂದ ಆರೋಗ್ಯ ಎಲ್ಲರಿಗೂ ಕೂಡ ಉತ್ತಮವಾಗ್ತದೆ. ಮತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಕೂಡ ಒಳ್ಳೆಯದೇ. ಹಾಗಾಗಿ ಆರೋಗ್ಯ ಸಮಸ್ಯೆ ಬರುವುದಿಲ್ಲ. ಬರ್ತದೆ ಅಂತ ಹೇಳಿ ಅವರು ಹೇಳುವುದಾದ್ರೂ ಕೂಡ ಅದು ನಿಮಗೆ ಫಲಿತಾಂಶದಿಂದ ಗೊತ್ತಾಗ್ತದೆ, ನನಗೇನು ಅಂತ ಸಮಸ್ಯೆ ಬರಲಿಲ್ಲ ಅಂತ ಹೇಳಿ. ಹಾಗಾಗಿ ಅದೇನು ಸಮಸ್ಯೆ ಆಗುದಿಲ್ಲ, ನೀವು ಅದನ್ನು ಮುಂದುವರಿಸಬಹುದು. ಆದ್ರೆ ಜಪ ಮಾಡುವಾಗ ಅವರಿಗೆ ಬಾಗಿಲು ಹಾಕಿ ಬೇರೆ ಕೋಣೆಯಲ್ಲಿ ಕುಳಿತುಕೊಂಡು, ಅಥವಾ ಮನೆಯಿಂದ ಹೊರಗೆ, ಮಳೆ ಇಲ್ದಿದ್ರೆ ಮನೆಯಿಂದ ಹೊರಗೆ ಅಂಗಳದಲ್ಲಿ ನೀವು ಜಪವನ್ನ ಮಾಡಿದ್ರೆ, ತುಳಸಿ ಕಟ್ಟೆ ಹತ್ರ ಕುತ್ಕೊಂಡು ಜಪ ಮಾಡಿದ್ರೆ ಅದು ಇನ್ನೂ ಉತ್ತಮ. ಏಕಾಗ್ರತೆ ಬರ್ಬೇಕಲ್ಲ ಪ್ರಭುಜಿ. ಹೊರಗಡೆ ಇದ್ರೆ ಗಾಳಿ ಕಣ್ಣಿನಿಂದ ಕಣ್ಣು ಬಿಡಿಸಿದ್ರೇನೆ ನಮಗೆ ಆ ಕಾನ್ಸಂಟ್ರೇಷನ್ ಹೊರಟೋಗುತ್ತಲ್ಲ ಪ್ರಭುಜಿ. ಅಲ್ಲ, ಕಣ್ಣು ಬಿಟ್ಕೊಂಡು ಜಪ ಮಾಡ್ಬೇಕು, ಕಣ್ಣು ಮುಚ್ಚಿ ಜಪ ಮಾಡ್ಬೇಕು ಅಂತ ಹೇಳೋದಿಲ್ಲ. ಅಥವಾ ಮುಚ್ಚಿಕೊಂಡು ಜಪ ಮಾಡ್ಬೋದು. ಇಲ್ಲ, ನೀವು ಹೊರಗಿನ ವಾತಾವರಣ ಒಳ್ಳೇದು. ಬೆಳಗ್ಗೆ 4:15 ಸಮಯದಲ್ಲಿ, 4:30 ಆ ಸಮಯದಲ್ಲಿ 6 ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊರಗಿನ ಒಂದು ಗಾಳಿ ಏನಿದೆ ಅದು ತುಂಬಾ ಒಳ್ಳೆಯದು. ಅದರಲ್ಲಿ ಜಪ ಮಾಡಿದ್ರೆ ತುಂಬಾ ಒಳ್ಳೆಯದು.
ಅಕ್ಕಪಕ್ಕದ ಮನೆಯವರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರಲ್ಲ ಪ್ರಭುಜಿ. ಇವ್ರದ್ದು ಏನಿತ್ತು, ಯಾವ್ದೋ ಒಂದು ಸೌಂಡ್ ಬರ್ತಾ ಇದೆ ಇಲ್ಲಿ. ಇಲ್ಲ, ಅವರು ನಿದ್ದೆ ಮಾಡಿರ್ತಾರೆ. ಹಾಗಾಗಿ ಬೆಳಗಿನ ನಿದ್ದೆ ಅದು ತುಂಬಾ ಗಟ್ಟಿ. ನಿದ್ದೆ ಮಾಡುವವರಿಗೆ ಬೆಳಗಿನ ನಿದ್ದೆ ತುಂಬಾ ಗಟ್ಟಿ ಇರ್ತದೆ. ಅವರಿಗೆ ಎಚ್ಚರ ಆಗುದಿಲ್ಲ. ನೀವು ಬೇಕಾದ್ರೆ ಮಾಡಿ ನೋಡಿ, ಯಾರಿಗೂ ಗೊತ್ತಾಗುದಿಲ್ಲ ಹೆಚ್ಚಾಗಿ. ಅದು ಎಲ್ರಿಗೂ ಗೊತ್ತಿರ್ತದೆ ಬೆಳಗಿನ ಹೊತ್ತು ಎಷ್ಟು ಗಟ್ಟಿ ನಿದ್ದೆ ಮಾಡ್ತಾರೆ ಅಂತೇಳಿ. ಹಾಗೆ ನಿಮ್ಮ ಸ್ವರ ಅವರಿಗೆ ಕೇಳಿಸುದಿಲ್ಲ. ಒಂದು ಕೇಳಿಸಿದ್ರೆ ಅವರು ಅದು 1-2 ದಿವಸ ಕೇಳಿಸ್ಬೋದು ಅಷ್ಟೇ, ಆಮೇಲೆ ಕೇಳಿಸುದಿಲ್ಲ. ಸರಿ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಪ್ರಭುಜಿ. ಕೊನೆಯದಾಗಿ ಹೇಳಿದ್ರೆ, ನಾವು ಇನ್ನೊಬ್ಬರನ್ನ ದೂರ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಭಕ್ತಿ ಅಡ್ಡಿಯಾಗಿದ್ದಾರೆ, ಇವರಿಂದಾಗಿ ನನ್ನ ಭಕ್ತಿ ಸಮಸ್ಯೆ, ನಾವು ನಮ್ಮ ಮೇಲೆ ಕೆಲಸ ಮಾಡ್ಬೇಕು. ನನ್ನ ಕರ್ಮಗಳು ದೂರವಾದಾಗ ಸಾಮಾನ್ಯವಾಗಿ ಸುಲಭವಾಗಿಯೇ ಭಕ್ತಿಗೆ ಅನುಕೂಲಕರವಾದಂತಹ ಒಂದು ವಾತಾವರಣ ಖಂಡಿತವಾಗಿಯೂ ಸೃಷ್ಟಿಯಾಗ್ತದೆ. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ನನಗನ್ಸುತ್ತೆ ಪ್ರಭುಜಿ, ಎಲ್ಲಾ ಆತ್ಮಕ್ಕೂ ಭಕ್ತಿ ಸ್ವಭಾವ ಇರುತ್ತಲ್ಲ, ಸೊ ಅವ್ರಿಗೆ ನಮ್ಮ ಚೇಂಜಸ್ ನೋಡಿ ಅವ್ರಿಗೆ ಮಾಡ್ಲಿಕ್ ಆಗಲ್ಲ, ಅವಾಗ ಅಸೂಯೆ ಆಗಿ ಆತರ ಮಾಡ್ತಾರೆ ಅನ್ಸುತ್ತೆ ಒಂದೊಂದ್ಸಲ. ಅಸೂಯೆ ಅಂತ ಹೇಳಿಕ್ ಬರೋದಿಲ್ಲ, ಯಾಕಂದ್ರೆ ಅವ್ರಿಗೂ ಅದು ಬೆಳೆಸ್ಕೋಬೇಕಾಗುತ್ತೆ, ಆದ್ರೆ ಅವ್ರಿಗೆ ಆಗೋದಿಲ್ಲ. ಅವ್ರಿಗೆ ಕಂಟ್ರೋಲ್ ಆಮೇಲೆ ಕೃಷ್ಣ ಪ್ರಜ್ಞೆಗೆ ಬರೋದಿಲ್ವಲ್ಲ ಅವರು. ಹಂಗಾಗಿ ನಮ್ ಮೇಲೆ ಅಪೋಸ್ ಆಗಿ ಬರ್ತಾರೆ. ಅವ್ರ ಗುಣ ನಾವ್ ಬೆಳೆಸ್ಕೋಬೇಕು ಅಂತ. ಅದು ತುಂಬಾ ಅಪರೂಪ ಮಾತಾಜಿ. ಯಾಕಂದ್ರೆ ಆ ರೀತಿಯಾಗಿ ಅವ್ರು ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಭಕ್ತಿಯ ಮಹಿಮೆ ಗೊತ್ತಿರ್ಬೇಕು. ಹಾಗಿದ್ರೆ ಮಾತ್ರ ಆ ರೀತಿಯಾಗಿ ಒಂದು ಅಸೂಯೆ ಪಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ, ಹೇಗೆಂದ್ರೆ ಅಸೂಯೆ ಅಂತ ಹೇಳಿದ್ರೆ ಅರ್ಥ ಏನಂದ್ರೆ, ನಿಮ್ಮಲ್ಲಿರುವಂತಹದ್ದು ಒಳ್ಳೆ ಏನೋ ಒಂದು ವಸ್ತು ಇದೆ, ಆದ್ರೆ ಅದು ನಿಮ್ಮಲ್ಲಿರೋದು ನನಗೆ ಇಷ್ಟ ಇಲ್ಲ ಅಂತೇಳಿ, ಅದು ನನಗೆ ಬೇಕು ಅಂತೇಳಿ. ಆ ರೀತಿಯಾಗಿದ್ರೆ ಮಾತ್ರ, ಅಂದ್ರೆ ನೀವು ಮಾಡೋ ಭಕ್ತಿ ಉತ್ತಮ ಅಂತ ಹೇಳಿ ಅವರು ಒಪ್ಪಿಕೊಂಡಿದ್ದಾಗ ಮಾತ್ರ, ಅದು ಭಕ್ತಿಯ ಮಹಿಮೆಯನ್ನು ತಿಳಿದವರಿಗೆ ಮಾತ್ರ ಸಾಧ್ಯ. ಸಾಮಾನ್ಯವಾಗಿ ಆ ರೀತಿಯಾಗಿ ಆಗುದಿಲ್ಲ, ಅಸೂಯೆ ಪಡುವಂತಹ ಸಂದರ್ಭ ಬರುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಧಾ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ. ಇವಾಗ ಆಚೆ ಹೊರಗಡೆ ಬಂದು ಜಪ ಮಾಡ್ಬೋದು ಅಂತ ಹೇಳಿದ್ರಲ್ಲ, ಬೆಂಗಳೂರಲ್ಲಿ ಅದೆಲ್ಲ ಕಾಣಕ್ ಆಗಲ್ಲ. ಪಾರ್ಕಿಗೆ ಹೋಗಿ ಮಾಡ್ಬೋದಾ? ಹೋಗ್ತಾ ನಡ್ಕೊಂತ ಮಾಡ್ಬೋದಾ ಪ್ರಭುಜಿ? ಪಾರ್ಕಲ್ಲಿ ಕುಳಿತುಕೊಂಡು ಮಾಡ್ಬೋದು ಮಾತಾಜಿ. ಒಳ್ಳೆ ವಾತಾವರಣ ಇದ್ರೆ ಕುಳಿತುಕೊಂಡು ಜಪ ಮಾಡಬಹುದು. ಅಂದ್ರೆ ನಡ್ಕೊಂಡು ಜಪ ಮಾಡ್ಬೋದು. ಯಾವಾಗ ನಿದ್ದೆ ಬಂದ್ರೆ ನಡ್ಕೊಂಡು ಜಪ ಮಾಡ್ಬೋದು. ಅದೇ ಪಾರ್ಕಿಗೆ ಹೋಗಿ ಮಾಡ್ಬೋದಲ್ಲ ಪ್ರಭು? ಮಾಡ್ಬೋದು. ಒಳ್ಳೆ ವಾತಾವರಣ, ಅದು ಸಾತ್ವಿಕ ಅಲ್ವಾ. ಈಗ ಕಾಡು ಮತ್ತೆ ವನ ಇವುಗಳೆಲ್ಲ ಸಾತ್ವಿಕ ಸ್ವಭಾವ, ಸಾತ್ವಿಕವಾದಂತಹ ಒಂದು ಜಾಗ. ಅದೇ ನಗರ ಅಂತ ಹೇಳಿದ್ರೆ ಅದು ರಾಜಸಿಕ. ನಗರದಲ್ಲಿ ನಾವು ವಾಸ ಮಾಡ್ತೇವೆ, ಅಲ್ಲಿ ಹೆಚ್ಚು ರಾಜಸಿಕವಾದಂತಹ ವಾತಾವರಣ ಇರ್ತದೆ. ಇನ್ನು ಈ ಮದ್ಯಪಾನ, ಧೂಮಪಾನ ಅವುಗಳೆಲ್ಲ ನಡೆಯುವ ಜಾಗ ಅದು ತಾಮಸಿಕವಾದಂಥದ್ದು. ಆದ್ರೆ ದೇವಸ್ಥಾನ ಅನ್ನುವಂಥದ್ದು ಅದು ಶುದ್ಧ ಸತ್ವದಲ್ಲಿ ಬರ್ತದೆ. ಹೀಗೆ 3 ಹಂತಗಳಲ್ಲಿ. ಹಾಗಾಗಿ ನಾವು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಜಪ ಮಾಡಬಹುದು, ಅಥವಾ ವನದಲ್ಲಿ ಅಥವಾ ಪಾರ್ಕ್ ನಲ್ಲಿ ಕುಳಿತುಕೊಂಡು ಜಪ ಮಾಡಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಪಾಠಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ, ಈಗ ಲೆವೆಲ್ 2 ಅವರಿಗೆ